ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದಿ ಅಮರರಿಂಗರಗಿ ನಾಂದಿಯುಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆಣಿ ಕಥಾಮೃತವ ಆ ನಾಂದಿಯೊಳವರ ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಬೀಳುವೆನಿ ಕಥಾಮೃತವ ತೈ ತೈ ತದ್ದಿನ ಧೇ ತದ್ದಿನ ತೈ ತೈ ತದ್ದಿನ ಜಗದ್ರಕ್ಷಕ ನೀನೇ ರಕ್ಷಿಸು. ನಾಡಿದು ಸಿಂಧುಪುರ. ಈ ಸಿಂಧು ದೇಶವನ್ನು ಆಳಿಕೊಂಡು ಬಂದಿರುವತ್ತವ ಯಾವುದೇ ಕಾಲದಲ್ಲಿ ಪಾರಂಪರಿಕವಾಗಿ ಬಂದಿರುವಂತಹ ಈ ಸಿಂಹಾಸನವನ್ನು ಏರಿ ಆಡಳಿತವನ್ನು ಮಾಡುವಂತಹ ಹೊತ್ತಿಗೆ ಹಿರಿಯರ ಆದೇಶದಂತೆ ಇಲ್ಲಿಯವರೆಗಾಗಿಯೂ ನಡೆದುಕೊಂಡು ಬಂದವನಾನಿದ್ದೇನೆ. ಧರ್ಮ ಮಾರ್ಗದಲ್ಲಿ ಯಾವತ್ತೂ ಸಾಗು ಮಗು ಎನ್ನುವ ಹಾಗೆ ಹಿರಿಯರು ಹೇಳಿರುವಂತಹ ಆ ಒಂದು ಮಾತಿಗೋಸ್ಕರವಾಗಿ ಇಲ್ಲಿಯವರೆಗಾಗಿ ಈ ಶಕುಂತರಾಜನ ಜೀವನ ಎನ್ನುವಂಥದ್ದು ಸದಾ ಉನ್ನತಿಗೆ ಎತ್ತಲೇ ಸಾಗುತ್ತಲಿದೆ ಅಂತ ಹೇಳಿದರೆ
ತಪ್ಪಾಗ್ಲಿಕ್ಕಿಲ್ಲ. ಆ ಕಾರಣದಿಂದಲೇ ಇಲ್ಲಿಯವರೆಗೆ ಆನುವಂಶೀಯವಾಗಿ ಬಂದಿರುವಂತಹ ಈ ಪೀಠವನ್ನು ಏರಿ ರಾಜ್ಯಭಾರವನ್ನು ಮಾಡಿಕೊಂಡು ಬಂದೆ. ಧರಣಿ ದೇವಿಯ ಮೊಕ್ರ ಮಣಿಯಂತೆ ಕಂಗೊಳಿಸುತ್ತಿರುವಂತಹ ನಾಡು ಈ ಸಿಂಧುಪುರ ಅಲ್ವ. ಸಂಪತ್ತಿನ ನಾಡು, ಸೌಭಾಗ್ಯದ ನೆಲಬೀಡು ಎಂದೇ ಪ್ರಖ್ಯಾತವನ್ನುಗೊಳ್ತಾ ಇದೆ. ಅಷ್ಟಲ್ಲದೆ ನಾಡಿನಲ್ಲಿ ಯಾವುದೇ ರೀತಿಯಾಗಿರುವಂತಹ ಕ್ಷಾಮಧಾಮಗಳಿಲ್ಲ, ಕುಂದು ಕೊರತೆಗಳಿಲ್ಲ. ಪ್ರಜೆಗಳ ಮುಖದಲ್ಲಿ ನಗು ಎನ್ನುವಂಥದ್ದು ಎದ್ದು ಕಾಣ್ತಾ ಉಂಟು. ರಾಜನಾದವನಿಗೆ ಇಷ್ಟಲ್ಲದೆ ಮತ್ಯಾವ ತೃಪ್ತಿ ಬೇಕು? ಸಂಭ್ರಮದಿಂದಲೇ ನೋಡುತ್ತಾ ಇದ್ದೇನೆ ಪ್ರಜೆಗಳನ್ನು. ಮಕ್ಕಳೋಪಾದಿಯಲ್ಲಿ ಅವಳನ್ನು ನಡೆಸಿಕೊಂಡು ಬಂದಿರುವಂತಹ ಕಾರಣದಿಂದಲೇ ಇಲ್ಲಿಯವರೆಗಾಗಿ ಅವರೆಲ್ಲವರು ರಾಜ ಪ್ರತ್ಯಕ್ಷ ದೇವತಾ ಎನ್ನುವ ಹಾಗೆ ನನ್ನನ್ನು ಕೊಂಡಾಡ್ತಾ ಇದ್ದಾರೆ. ದೇವರಂತೆ ನನ್ನನ್ನು ಆರಾಧಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅವರನ್ನು ನೋಡಿಕೊಂಡು ಬಂದವ ನಾನಿದ್ದೇನೆ. ಅಷ್ಟಲ್ಲದೆ ಇನ್ನು ಸಾಂಸಾರಿಕ ವಿಚಾರವನ್ನು ನೋಡುವುದಕ್ಕೆ ಹೋದರೆ ಸುಶೀಲೆಯಾಗಿರುವಂತಹ ಸಹಧರ್ಮಿಣಿಯೊಡನೆ ಇಲ್ಲಿಯವರೆಗೆ ರಾಜ್ಯಭಾರವನ್ನು ನಡೆಸಿಕೊಂಡು ಬಂದವ ಅಲ್ವ. ಸಾಂಸಾರಿಕವಾಗಿಯೋ ಇಲ್ಲ ರಾಜಕೀಯವಾಗಿಯೋ ಯಾವುದೇ ಕುಂದು ಕೊರತೆಗಳಿಲ್ಲದಿರುವಂತಹ ಹೊತ್ತು ನಿತ್ಯ ಪದ್ಧತಿಯಂತೆ ಓಲಗವನ್ನು ಸೇರಿ ಇರುವಂತಹ ಹೊತ್ತಿಗೆ ಚರನೊಬ್ಬ ಓಡೋಡಿ ಬಂದು ಆಡ್ತಾ ಇದ್ದಾನಲ್ಲ. ಏನಂತ? ಮೃಗಬೇಟೆ ಆಡುವಂತಹ ಅನಿವಾರ್ಯತೆ ಈಗ ನಿಮ್ಮ ಪಾಲಿಗೆ ಬಂದಿದೆ ಪ್ರಭು. ಅಡವಿಯಲ್ಲಿರುವಂತಹ ಮೃಗಗಳೆಲ್ಲವೂ ನಾಡನ್ನು ಸೇರುವುದರ ಮುಖೇನವಾಗಿ ಉಪಟಳವನ್ನು ಕೊಡುವುದಕ್ಕೆ ಮುಂದಾಗ್ತಾ ಉಂಟು. ಅಷ್ಟಲ್ಲದೆ ಅಡವಿಗವರನ್ನು ಒಟ್ಟುವುದರ ಜೊತೆಗೆ ಮೃಗ ಬೇಟೆ ಎನ್ನುವಂಥದ್ದನ್ನು ನೀವು ಆಡಬೇಕು, ಕೈಗೊಳ್ಳಬೇಕು ಎನ್ನುವ ಹಾಗೆ ಅವರು ಆಡ್ತಾ ಇದ್ದಾರೆ ಅಂತಾದ್ರೆ ತಡ ಮಾಡುವುದು ಯಾಕೆ? ಮೃಗ ಬೇಟೆಗಾಗಿ ದ್ರೌಪದಿಯು ಮೃಗ ಬೇಟೆಯ ನೋಡುತ್ತ ನೋಡಿದಿರ ಸ್ವಾಮಿ, 3 ಸುತ್ತಿನ ಬೇಟೆಯನ್ನಾಡಿದ್ದಾಯಿತು. ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆಯಬೇಕು. ಆಡಿರುವಂಥದ್ದು ಈಗ ಮೃಗಬೇಟೆ ಅಲ್ವ. ಮೃಗಬೇಟೆಯಿಂದ ಸಹಜವಾಗಿ ಮನುಷ್ಯನ ಸ್ವಭಾವ ಹೇಗೆ, ಯಾವುದೇ ಒಂದು ಕಾರ್ಯವನ್ನು ಅವ ಮನಸ್ಸಿಟ್ಟು ಮಾಡ್ತಾನೆ ಅಂತಾದ್ರೆ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲ ಅನಂತರದಲ್ಲಿ ಮನಸ್ಸಿಗೋ ದೇಹಕ್ಕೋ ಆಯಾಸ ಎನ್ನುವಂಥದ್ದು ಹಾಗೆ ಆಗ್ತದೆ. ಕಾರಣ ಅವನ ಶ್ರಮ ಅದರಲ್ಲಿ ಇರ್ತದೆ. ಅದೇ ರೀತಿಯಲ್ಲಿ ಶ್ರಮದಾನ ಆಯ್ತಲ್ಲ, ಆಯಾಸ ಆಗ್ತಾ ಉಂಟು. ಸ್ವಲ್ಪ ಕಾಲ ವಿಶ್ರಾಂತಿ ಪಡೆಯುತ್ತೆ. ಏನೋಕ್ಷಿ ಕೇಳಿಂತು ಮೃಗ ಬೇಟೆಯಾಡುತ್ತಲೀ ಕ್ಷೋಣೀಂದ್ರನಾವನದಿ ವಿಹರಿಸುತ್ತಿರಲು ಒಂದು ತಾಣದೊಳು ಕೀಲ ಕಿಲಾರವರನೆ ಶಕುಂತ ಪಕ್ಷಿಗಳು ಕೊಳ್ಳಿರೆ ಕಾಣುತ್ತ ಸಿಂಧುವರದ ಭಾವನಿಚ್ಚ. ಎಂತಹ ಆಶ್ಚರ್ಯವಿದು! ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆಯಬೇಕು ಎನ್ನುವಂತಹ ಕಾರಣಕ್ಕಾಗಿ ಇನ್ನೇನು ಮರದ ಬೇರಿಗೆ ತಲೆಯನ್ನು ಕೊಟ್ಟು ಹೊರಗಬೇಕು. ಸಂದರ್ಭದಲ್ಲಿ ಜೋಡಿ ಹಕ್ಕಿಗಳ ಕಲರವ. ನಿದ್ರೆ ಬರ್ತದ ಸ್ವಾಮಿ, ನಿದ್ರೆ ಭಂಗವಾಯಿತು. ತಡ ಮಾಡುವುದು ಯಾಕೆ? ಉಪಟಳ ನೀಡುತ್ತಿರುವಂತಹ ಪಕ್ಷಿಗಳನ್ನು ಬೇಟೆಯಾಡಿಬಿಡ್ತೇವೆ. ಮಹಾರಾಜ, ನೀನು ಬಿಟ್ಟಿರುವಂತಹ ಬಾಣದಿಂದ ಗಾಯಗೊಂಡಿರುವಂತಹ ಪಕ್ಷಿ ಹೋಗಿ ವಿಶ್ವಾಮಿತ್ರ ಮಾಡುತ್ತಿರುವಂತಹ ಯಜ್ಞಕೊಂಡದಲ್ಲಿ ಬಿದ್ದಿದೆ. ಕುಪಿತಗೊಂಡಂತಹ ಮುನಿಗಳು ನಿನಗೆ ಶಾಪವನ್ನು ಇತ್ತಿದ್ದಾರೆ, 8 ದಿವಸದೊಳಗಾಗಿ ನಿನ್ನ ಕತ್ತನ್ನು ಕತ್ತರಿಸುತ್ತೇನೆ ಅಂತ. ಗಗನ ನುಡಿಯ ಲಾಲಿಸುತ್ತ ಶಕುಂತನು ಬಗೆ ಬಗೆಯಿಂದಾಲೋಚಿಸಿ ಮೀಗೆ ಧರೆ ಗುರುಳುತ ಮರುಗಿದನು. ಎಂತಹ ಸ್ಥಿತಿ ಇದು! ಶಿವ ಶಿವ ಜನುಮದೋಳು ಶಿವನೇ ಶಿವ ಶಿವ ಜನುಮದೋಳು ಪ್ರಾರಬ್ಧ ಮೀರುವುದುಂಟೆ ಮನುಜರುಳು.
ಹಾ ಕಲರವ ಮಾಡುತ್ತಿರುವಂತಹ ಪಕ್ಷಿಗಳು ಎರಡನ್ನು ಹೊಡೆಯಬೇಕು ಎನ್ನುವಂತಹ ಕಾರಣದಿಂದಲೇ ಬಾಣವನ್ನು ಪ್ರಯೋಗಿಸಿದ್ದಲ್ವೋ. ಪ್ರಯೋಗಿಸಿರುವಂತಹ ಒಂದು ಬಾಣದಿಂದ ಒಂದು ಪಕ್ಷಿ ಇಲ್ಲಿಯೇ ಸತ್ತೊರಗಿದರೆ ಮತ್ತೊಂದು ಪಕ್ಷಿ ಗಾಯಗೊಂಡು ನೇರವಾಗಿ ಹೋಗಿ ವಿಶ್ವಾಮಿತ್ರರು ಮಾಡುತ್ತಿರುವಂತಹ ಯಜ್ಞಕುಂಡಕ್ಕೆ ಬಿದ್ದಂತೆ ಮಲಿನವಾಯಿತು, ಅಶೌಚವಾಯಿತು ಎನ್ನುವಂತಹ ಕಾರಣಕ್ಕಾಗಿ ಕೃತರಾಗಿರುವಂತಹ ಅವರು ಶಾಪ ಹೊಂದಿದ್ದರ 8 ದಿನದಲ್ಲಿ ನಿನ್ನ ಪ್ರಿಯ ಶಿಷ್ಯನಿಂದ ಕೊಲ್ಲಿಸದೆ ಹೋದೆ ನಾನು ಅಂತ ಆದ್ರೆ ಎನ್ನುವ ಹಾಗೆ ಅಂತವರೇ ಈ ರೀತಿಯಲ್ಲಿ ಪಂಥವನ್ನು ಮಾಡ್ತಾರೆ ಅಂತ ಆದ್ರೆ ನಮ್ಮಂತವರ ಸ್ಥಿತಿ ಏನು ಮುಂದೆ ಎನ್ನುವ ಹಾಗೆ ಯೋಚಿಸ್ತಾ ಇದ್ದೇನೆ. ಲೋಕದಲ್ಲಿ ಮರ್ಯಾದಾ ಪುರುಷೋತ್ತಮ ಎಂದೆನಿಸಿಕೊಂಡಿರುವಂತಹ ಶ್ರೀರಾಮಚಂದ್ರನಂತಹ ದೇವೋತ್ತಮನ ಕೈಯಲ್ಲಿ ಸಾಯಬೇಕಾ? ಯಾಕಾಗಿ ಹೇಳ್ತಾ ಇದ್ದೇನೆ, ಲೋಕದಲ್ಲಿರುವಂತದ್ದು ಹಾಗೆ ಅಲ್ವೋ. ವಿಶ್ವಾಮಿತ್ರನ ಪ್ರಿಯ ಶಿಷ್ಯ ಯಾರು ಅಂತ ಕೇಳಿದ್ರೆ ಎಲ್ಲವರೂ ಆಡುವಂಥದ್ದು ರಾಮನ ಹೆಸರಲ್ವೋ. ಇಂತಿರುವಂತಹ ಸಂದರ್ಭದಲ್ಲಿ ಇಂದು ನನ್ನ ಪಾಲಿಗೆ ಇಂತಹ ಮರಣ ಬರಬೇಕು. ರಾಮನ ಕೈಯಿಂದ ಸತ್ತರೆ ಸಾಯುಜ್ಯ ಸಿಗ್ತದೆ ಎನ್ನುವ ಹಾಗೆ ಎಷ್ಟೋ ಜನ ಅಪಾಪಿಸಬಹುದು. ಆದರೆ ಅಪರಾಧಿ ಭಾವನೆ ಎನ್ನುವಂಥದ್ದು ನನ್ನ ಪಾಲಿಗೆ ಕಾಡ್ತದಲ್ಲ, ಅದನ್ನು ಪರಿಹರಿಸಿಕೊಳ್ಳುವುದು ಹೇಗೆ ಎನ್ನುವ ಹಾಗೆ ಯೋಚನೆಯಷ್ಟೇ. ರಾಮನ ಕೈಯಲ್ಲಿ ಸಾಯುವುದಲ್ಲ, ಹಾಗೆ ಸಾಯುವುದರ ಬದಲಾಗಿ ನಿರಶರ ವ್ರತವನ್ನು ನಾನಾಗಿಯೇ ಮಾಡಿಕೊಂಡು ನಿದ್ರೆ, ಆಹಾರ ಇನ್ನಿತರಾದಿಗಳನ್ನೆಲ್ಲ ತ್ಯಜಿಸಿ ನನ್ನ ಜೀವವನ್ನು ನಾನೇ ಸಮರ್ಪಿಸಿಕೊಳ್ಳಬೇಕು, ಆತ್ಮಹತ್ಯೆ ಮಾಡಿಕೊಳ್ಳಬೇಕು. ಇದೇ ಸರಿ, ಇದೇ ಸರಿ, ಇದೇ ಸರಿ. ಸ್ವಾಮಿ, ನಿರಶನ ವ್ರತವನ್ನು ಕೈಗೊಂಡು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎನ್ನುವ ಹಾಗೆ ಮುಂದಾದರೆ ನಾರದರು ಬಂದು ಆಡಿರುವಂತಹ ಮಾತನ್ನು ಕೇಳಿದ್ರ, ನೀನು ಈ ರೀತಿಯಲ್ಲಿ ಸಾಯುವುದಲ್ಲ, ಮೊದಲಾಗಿ ನಿನ್ನ ಈ ತಪ್ಪಿಗೆ ಪ್ರಾಯಶ್ಚಿತ್ತ ಎನ್ನುವಂಥದ್ದನ್ನು ನೀನು ಅನುಭವಿಸಿದ್ದೀಯ. ಹಾಗಾಗಿ ನೀನು ಬದುಕುವಂತಹ ಮಾರ್ಗವನ್ನು ನೋಡಬೇಕು ಎನ್ನುವ ಹಾಗೆ ಅವರು ಆಡ್ತಾರೆ ಅಂತಾದ್ರೆ ಬದುಕುವಲ್ಲಿ ನನ್ನ ಪಾಲಿಗೆ ಒಂದು ಆಶಾಕಿರಣ ಎನ್ನುವಂಥದ್ದು ಮೂಡ್ತಾ ಉಂಟು. ಹಾಗಾದ್ರೆ ಹೇಗೆ ಬದುಕಲು ಸಾಧ್ಯ? ರಾಮನಂತವನಿಂದ ನಾನು ಬದುಕಲು ಸಾಧ್ಯ ಉಂಟೆ ಎನ್ನುವ ಹಾಗೆ ಪ್ರಶ್ನೆಯನ್ನು ಅವರಲ್ಲಿ ಮಾಡಿದರೆ ಅವರು ಆಡಿರುವಂತಹ ಮಾತೇನು? ನೇರವಾಗಿ ಅಂಜನಾದ್ರಿಯನ್ನು ತಲುಪು, ಅಲ್ಲಿಗೆ ನೀನು ಹೋದದ್ದೇ ಹೌದು ಅಂತಾದ್ರೆ ನಿನ್ನ ಪ್ರಾಣ ಎನ್ನುವಂಥದ್ದು ಉಳಿತದೆ ಎನ್ನುವ ಹಾಗೆ ಆಡಿದ್ರಲ್ಲ. ತಡ ಮಾಡುವುದು ಯಾಕೆ? ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 1000 ವರ್ಷ ಆಯಸ್ಸಂತೆ. ಹಾಗಾಗಿ ಅಂಜನಾದ್ರಿಯತ್ತ ಹೋಗಿ ಸುತ ಸುಗ್ರೀವನಲ್ಲಿಗೆ ತೆರಳಿರುವ ವಿಷಯವನಾಂತು ತೆರಳುವ ಸಮಯಕ್ಕೆ ಸದ್ಗುಣ ಭರಿತಾಂಜನಯ ವಿನಯದ್ಯೋನುತಿಸಿದನು. ಇದೇ ಸರಿಯಾದ ಸಂದರ್ಭ. ಇಲ್ಲೇ ನನ್ನ ಪ್ರಾಣ ಭಿಕ್ಷೆ ಸಿಗ್ತದೆ ಅಂತಾದ್ರೆ ಮಾತೆಯನ್ನು ಮಾತಾಡಿಸಿ ಅವರಲ್ಲಿಯೇ ಕೇಳಬಹುದಲ್ಲ. ಶ್ರೀಕರಾಂಜನಾಂದ್ರಿ ಪುಂಡರೀಕಕ್ಕೆ ನಮೋ. ಶ್ರೀಕರಾಂಜನಾಂದ್ರಿ ಪುಂಡರೀಕಕ್ಕೆ ನಮೋ. ಶ್ರೀಕರಾಂಜನಾಂದ್ರಿ ಪುಂಡರೀಕಕ್ಕೆ ನಮೋ. ದಂತಿ ಗಮನ ಕರುಣಿ ಹನುಮಂತ ನೌವೆ ಸುರತೆ. ದಂತಿ ಗಮನ ಕರುಣಿ, ದಂತಿ ಗಮನ ಕರುಣಿ ಹನುಮಂತ ನೌವೆ ಸುರತೆ.
ಚಿಂತಿತಾರ್ಥಪ್ರದೆ ಸುಶೀಲವಂತೆ ವರಪತಿವ್ರತೆ ಚಿಂತಿತಾರ್ಥಪ್ರದೆ ಸುಶೀಲವಂತೆ ವರಪತಿವ್ರತೆ ಶ್ರೀಕರಾಂಜನಾದ್ರಿ ಪುಂಡರೀಕಕ್ಕೆ ನಮೋ ಶ್ರೀಕರಾಂಜನಾದ್ರಿ ಪುಂಡರೀಕಕ್ಕೆ ನಮೋ. ಜಯ 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 ಅಮ್ಮ ಅಂಜನಾ ಮಾತೆ, ರಕ್ಷಿಸಬೇಕಮ್ಮ, ರಕ್ಷಿಸಬೇಕು. ಸಾಮಾನ್ಯದವರಲ್ಲ ನೀವು. ಲೋಕದಲ್ಲಿ ಸಂಕಟ ಮೋಚನೆಂದೆನಿಸಿಕೊಂಡಿರುವಂತಹ ಆ ಮಾರುತಿಯ ಇಲ್ಲ ಆ ಹನುಮಂತನ ಅವ್ವೇ ನೀವು. ಲೋಕ ಮಾತೆಯಾಗಿರುವಂಥವರು ನೀವು. ಅಂತಹ ಆ ಸುಗುಣ ಭರಿತೆಯಾಗಿರುವಂತಹ ನೀವು ಇಂದು ನನ್ನ ಪಾಲಿಗೆ ರಕ್ಷಣೆಯನ್ನು ಕೊಡಬೇಕಮ್ಮ, ಪ್ರಾಣ ರಕ್ಷಣೆಯನ್ನು ನೀಡಬೇಕಮ್ಮ. ಅಮ್ಮ ದಯಮಾಡಿ ನನ್ನನ್ನು ರಕ್ಷಣೆ ಮಾಡಬೇಕಮ್ಮ. ರಾಮ ರಾಮ ರಾಮ. ಮೆಚ್ಚಿದೆನು ನಿನ್ನ ಮಲಸೌಸ್ತ್ಯಕ್ಕೆ ಮೆಚ್ಚಿದೆ ಮಗು. ಮೆಚ್ಚಿದೆನು ನಿನ್ನ ಮಲಸ್ತೌತ್ಯಕ್ಕೆ ಸಚ್ಚರಿತನಹೇ ಹೌದು. ಜೀವದಾನವ ನಿಚ್ಚಟದಿ ನಿನಗಿತ್ತೆ ಹರಿಹರರ್ ಅಡ್ಡಗಟ್ಟಿದರು ನಿಚ್ಚಟದಿ ನಿನಗಿತ್ತೆ ಜೀವದಾನವ ಹರಿಹರರ್ ಅಡ್ಡಗಟ್ಟಿದರು ಮೆಚ್ಚಿದೆನು ನಿನ್ನ ಮಲಸ್ತೌತ್ಯಕ್ಕೆ ರಾಮ ರಾಮ ರಾಮ. ಇದೇನಿದ ಆಶ್ಚರ್ಯ! ಸಿಂಧು ಸದೃಶನಾದಂತಹ ನಿನ್ನಲ್ಲಿ ಬಿಂದು ಸದೃಶನಾದಂತಹ ನಾನು ಸೇರಬೇಕೆನ್ನುವಂತಹ ಉದ್ದೇಶದಿಂದಾಗಿ ರಾಮಧ್ಯಾನದಲ್ಲಿ ನಿರತನಾಗಿದ್ದಂತಹ ಸಂದರ್ಭ ಓರ್ವ ಅಪರಿಚಿತ ವ್ಯಕ್ತಿ ಬಂದು ನನ್ನನ್ನು ಸ್ತುತಿ ಮಾಡುವ ತನ್ಮೂಲಕವಾಗಿ, ನನ್ನನ್ನು ಭಜಿಸುವ ತನ್ಮೂಲಕವಾಗಿ ನಿನ್ನ ಧ್ಯಾನದಲ್ಲಿ ನಿರತನಾದಂತಹ ನನ್ನನ್ನು ಎಚ್ಚರಿಸಿದವನಿದ್ದಾನೆ. ಇದರಲ್ಲಿ ಆಶ್ಚರ್ಯ ಪಡುವಂತಹ ವಿಚಾರವೇನೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಆರಾಧನೆಗೆ ದೇವಾದಿ ದೇವತೆಗಳೇ ಒಲಿದು ಬರ್ತಾರೆ ಅಂತ ಹೇಳುವಾಗ ಸಾಮಾನ್ಯನಾದಂತಹ ನಾನು ಎಚ್ಚರಗೊಂಡೆ ಅಂತ ಆದರೆ ಇದರಲ್ಲಿ ಆಶ್ಚರ್ಯ ಪಡುವಂತಹ ವಿಚಾರವೇನಿಲ್ಲ. ಹಾಗಂತ ಎಚ್ಚೆದ್ದು ಇವನನ್ನು ನೋಡುವಾಗ ನನಗೆ ಆಶ್ಚರ್ಯವಾಗುತ್ತಾ ಉಂಟು. ಅಯ್ಯ ಅಮ್ಮ, ನಿನ್ನನ್ನು ಗಮನಿಸುವಾಗ ನೆತ್ತಿಯಲ್ಲಿ ಹೊತ್ತಂತಹ ಮುತ್ತಿನ ಕಿರೀಟ, ಜೊತೆಗೆ ಧರಿಸಿರುವಂತಹ ಪೋಷಾಕು, ಇವುಗಳನ್ನು ನೋಡುವಾಗಲೇ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ನೀನೊಂದು ನಾಡಿನ ನೃಪನಿದ್ದೀಯ ಎನ್ನುವುದಾಗಿ. ಖಂಡಿತ ಒಂದು ನಾಡಿನ ಅರಸನೇ ನೀನು ಹೌದಾಗಿದ್ದರೆ ನಿನ್ನ ಮುಖವನ್ನು ವೀಕ್ಷಿಸುವಾಗ ಮುಖದಲ್ಲಿ ಕಳೆ ಎನ್ನುವುದಿಲ್ಲ, ಗೋಳೋ ಎನ್ನುವುದಾಗಿ ಕಣ್ಣೀರನ್ನು ಸುರಿಸುವುದರ ತನ್ಮೂಲಕವಾಗಿ ನನ್ನ ಪ್ರಾಣವನ್ನ ಉಳಿಸಬೇಕೆನ್ನುವ ಹಾಗೆ ನನ್ನ ಪಾದಮೂಲವನ್ನು ಹಿಡಿದು ಬೇಡಿಕೊಳ್ತಾ ಇದ್ದವನು ನೀನು. ಏನಾಯ್ತು ನಿನಗೆ? ನಿನ್ನ ಪಾಲಿಗೆ ಯಾರಿಂದ ಕಷ್ಟ ಬಂತು? ಹೆದರುವಂತಹ ಅವಶ್ಯಕತೆ ಇಲ್ಲ, ನಿರ್ಭೀತಿಯಿಂದ ಹೇಳು, ನಾನು ಅದನ್ನು ಪರಿಹರಿಸ್ತೇನೆ. ಅಮ್ಮ, ಓ, ಹೇಳುವಲ್ಲಿ ಯಾವುದೇ ರೀತಿಯಾಗಿರುವಂತಹ ಬೇಸರವಿಲ್ಲ. ಅದಕ್ಕಾಗಿಯೇ ಬಂದವ ನಾನಿದ್ದೇನೆ. ಆದರೆ ನನ್ನ ಪಾಲಿಗೆ ನಂಬುಗೆ ಎನ್ನುವಂತದ್ದರ ಅವಶ್ಯಕತೆ ಇಂದಿಗೆ ಉಂಟು. ಹಾಗಾಗಿ ನಾನಿರುವಂತಹ ಸಂಕಟದಿಂದ ಪರಿಹಾರವನ್ನು ಪಡೆಯಬೇಕು. ಸಂಕಟ ಮೋಚನನ ತಾಯಿಯಾಗಿರುವಂತಹ ನಿನ್ನಿಂದಲೇ ಸಾಧ್ಯ ಎನ್ನುವಂತಹ ಕಾರಣಕ್ಕಾಗಿ ಬಂದವ ನಾನಿದ್ದೇನೆ. ಅದಕ್ಕಾಗಿ ನಂಬಿಕೆಗೆ ಮಾತೊಂದನ್ನು ಕೊಟ್ಟಿರಿ ಅಂತ ಆದ್ರೆ ಖಂಡಿತವಾಗಿ ಹೇಳ್ತೇನಮ್ಮ. ಮಗು, ಕಷ್ಟದ ಸಂದರ್ಭದಲ್ಲಿ ಸಿಲುಕಿದಂತಹ ನಿನಗೆ ಮಾತಿನ ಮೇಲೆ ಭರವಸೆ ಇಲ್ಲ ಆದೀತಂತೆ. ನನ್ನ ಮಾತಿನ ಮೇಲೆ ನಿನಗೆ ಭರವಸೆ ಇಲ್ಲ ಅಂತ ಆದ್ರೆ ಹರಿಹರರು ಇದಿರಾಗಿ ಬಂದರೂ ಕೂಡ ಅವರನ್ನ ತಡೆದು ನಿನ್ನ ಪ್ರಾಣವನ್ನ ಉಳುವಲ್ಲಿ ನಾನು ಮುಂದಾಗ್ತೇನೆ ಮಗನೇ. ಹರಿಹರರು ಬಂದ್ರೆ ಅದನ್ನು ಕೂಡ ನಾನು ತಡಿತೇನೆ, ನಿನ್ನ ಪ್ರಾಣವನ್ನು ಉಳಿಸ್ತೇನೆ. ಅಮ್ಮ, ಓ, ಹರಿಹರರು ಬಂದ್ರೆ ಎನ್ನುವ ಹಾಗೆ ಆಡ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ನೋಡುವುದಕ್ಕೆ ಹೋದ್ರೆ ಹರಿವರದಾನ ಇದ್ದಂತಹ ಸಂದರ್ಭದಲ್ಲೆಲ್ಲ ಹರಾಲಯಗೊಳಿಸಿದವನಿದ್ದಾನೆ. ಹರನ ವರಬಲದಿಂದ ಮೆರೆದಾಡುತ್ತಿರುವಂತಹ ಕೆಲವೊಬ್ಬರನ್ನೆಲ್ಲ ಕೊಲ್ಲುವುದಕ್ಕೆ ಹರಿ ಮುಂದಾಗಿದ್ದಾನೆ. ಅವರಿಬ್ರು ಬಂದ್ರು ಅಂತಾದ್ರೆ, ಇಲ್ಲ ಅವರಿಬ್ರ ಮೇಲೆ ನೀವು ಪ್ರಮಾಣ ಮಾಡಿ ಹೇಳ್ತೀರಿ ಅಂತಾದ್ರೆ ನಂಬಿಕೆ ಎನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಹುಟ್ಲಿಕ್ಕೆ ಉಂಟಮ್ಮ. ಹರಿಹರನ ಮೇಲೆ ನನಗೆ ನಂಬಿಕೆ ಇಲ್ಲ
ಅಂತ ಆಯ್ತು. ಆಹಾ. ಆದೀತಂತೆ ಭೂಮಿ ತಾಯಿಯ ಆಣೆಯಾಗಿಯೂ ನಿನ್ನ ಪ್ರಾಣವನ್ನು ನಾನು ಉಳಿಯುತ್ತೇನೆ. ಏನಾಗಬೇಕು ಹೇಳು ಅಮ್ಮ. ಓ ಪಾಪಾತ್ಮಳನ್ನು ಹೊರ್ತಾಳೆ ಭೂದೇವಿ, ಪುಣ್ಯಾತ್ಮಳನ್ನು ಹೊರ್ತಾಳೆ. ಇಂತಿರ್ಪ ಸಂದರ್ಭದಲ್ಲಿ ನಾನು ಯಾವುದನ್ನು ನಂಬಲಿ ಯಾವುದನ್ನು ಬಿಡ್ಲಿ ಹೇಳಿ ಅಮ್ಮ. ಅದಕ್ಕಾಗಿ ಹೇಳುದಲ್ವಾ ಕ್ಷಮೆಯಾಧರಿತ್ರಿ ಎನ್ನುವುದಾಗಿ. ಖಂಡಿತ. ಆದೀತು ಮಗನೇ, ಸೂರ್ಯ ಚಂದ್ರರ ಆಣೆಯಾಗಿಯೂ ನಿನ್ನ ಪ್ರಾಣವನ್ನು ನಾನು ರಕ್ಷಿಸ್ತೇನೆ. ಏನಾಯ್ತು ಹೇಳು ಅಮ್ಮ. ಓ ಒಬ್ಬ ಹಗಲು ಬರ್ತಾನೆ, ಮತ್ತೊಬ್ಬ ರಾತ್ರಿ ಬರ್ತಾನೆ. ಕರ್ಮಚಕ್ಷುಗಳೆಂದೆನಿಸಿಕೊಂಡ್ರು ಒಬ್ರು ಇಬ್ಬರು ಒಟ್ಟಿಗೆ ಬರುವ ಹಾಗಿಲ್ಲ. ಇಬ್ಬರು ಬೇರೆ ಬೇರೆ ಸಮಯದಲ್ಲಿ ಬರ್ತಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ರಾತ್ರಿ ಬಂದಾಗ ನೀವು ಕೊಟ್ಟ ಮಾತು ಹಗಲಲ್ಲಿ ಮರ್ತು ಹೋದ್ರೆ ಹಾಗೆ ಇವರು ಯಾರ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂತ ಆದ್ರೆ ನಿನಗೆ ನಂಬಿಕೆ ಬರುವ ಹಾಗೆ ನಾನೊಂದು ಮಾತು ಹೇಳ್ತೇನೆ ಕೇಳು. ಹೇಗಮ್ಮ? ಉಚ್ಚರಿಸುವುದಿದ ಕೆಡರು ಬಾರದು, ಅಮ್ಮ. ಉಚ್ಚರಿಸುವುದಿದ ಕೆಡರು ಬಾರದು, ಚೊಚ್ಚಲಾತ್ಮಜ ಹನುಮನಾಣೆ. ಎನ್ನ ಸುತ್ತ ಎನ್ನ ಚೊಚ್ಚಲಾತ್ಮಜ ಹನುಮನಾಣೆ. ನಿನ್ನ ಇಚ್ಛಿತವ ಅರುಹೆನಲು ಅಭಯವನಿತ್ತಳ ದ್ರಪಗೆ. ಓ ಮಗನೇ, ಅಮ್ಮ. ಇದು ಯಾವುದರ ಮೇಲೂ ನಿನಗೆ ನಂಬಿಕೆ ಇಲ್ಲ ಅಂತ ಆದ್ರೆ ನಿನಗೆ ನಂಬಿಕೆ ಬರುವ ಹಾಗೆಯೇ ಒಂದು ಮಾತು ಹೇಳ್ತೇನೆ ಕೇಳು. ಹೇಗಮ್ಮ? ನನ್ನ ಚೊಚ್ಚಲಾತ್ಮಜ ಹನುಮನ ಆಣೆಯಾಗಿಯೂ ನಿನ್ನ ಪ್ರಾಣವನ್ನು ನಾನು ರಕ್ಷಣೆ ಮಾಡ್ತೇನೆ. ಏನಾಯ್ತಂತ ಹೇಳು. ಈಗ ನನ್ನ ಪಾಲಿಗೆ ನಮ್ಮುಗೆ ಎನ್ನುವಂಥದ್ದು ಬಂತಮ್ಮ. ಹೇಳುವಲ್ಲಿ ಕಾರಣ ಉಂಟು. ಏನಾಯ್ತು? ಏನ ಪೇಳುವೆ ನನ್ನಳಲ್ಲ ತಾಯೇ, ಏನ ಪೇಳುವೆ ಎಂದಳಲ್ಲ ತಾಯೇ. ಕಾರುಣ್ಯದಿಂದ ನಿಧಾನಿಸೀಗ ಸಮೀರಣ ಪ್ರಿಯೇ. ಕಾರುಣ್ಯದಿಂದ ನಿಧಾನಿಸೀಗ ಸಮೀರಣ ಪ್ರಿಯೇ. ಕಾನನದಿ ಮೃಗ ಬೇಟೆಯಾಡುತ್ತ ನಾನಿರೀಕ್ಷಿಸಿ ಪಕ್ಷ್ಮಿಯುಗ್ಮವ. ಕಾನನದಿ ಬೇಟೆಯಾಡುತ್ತ ನಾನಿರೀಕ್ಷಿಸಿ ಪಕ್ಷಿಯುಗ್ಮಕ ನಿಶಿತ ಮಾರ್ಗಣ ಬೆಸೆಯಲು ಬೆನೆಗೊಳಿಸುವುದೊಂದು ಖಗವನು. ಏನ ಪೇಳಲಿ ಎನ್ನಳ ತಾಯೇ. ಅಮ್ಮ. ನಿರ್ಭೀತಿಯಿಂದ ಹೇಳಿಕೋ, ನಾನದನ್ನು ಈಡೇರಿಸ್ತೇನೆ. ಕೆಲವೊಂದು ಪ್ರಾರಬ್ಧ ಕರ್ಮ ಅಂತಿರ್ತದೆ ಅಮ್ಮ. ಮನುಷ್ಯನ ಜೀವನದಲ್ಲಿ ಯಾವುದು ಬರಬಾರದು ಎನ್ನುವ ಹಾಗೆ ನಾವು ಯೋಚನೆ ಮಾಡಿಕೊಳ್ತೇವೋ ಅಂತಹದ್ದೇ ಪ್ರಸಂಗ ಬಂದು ಹೋಗ್ತದೆ. ಅಂತಹದ್ದು ಏನಾಯ್ತು? ಅದಕ್ಕಾಗಿಯೇ ಕೆಲವೊಬ್ಬರೆಲ್ಲ ಹೇಳಿದ್ದಿಲ್ವೋ, ಏನಂತ? ಬಾರದು ಬಪ್ಪದು ಬಪ್ಪುದು ತಪ್ಪದು ಎನ್ನುವ ಹಾಗೆ. ಆ ಕಾರಣದಿಂದಲೇ ನೋಡ್ತಾ ಇದ್ದೇನೆ, ನನ್ನ ಜೀವನದಲ್ಲಿ ಯಾವ ವಿಷಗಳಿಗೆ ಎನ್ನುವಂಥದ್ದು ಬರಬಾರದು ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಿಕೊಂಡಿದ್ದೆನು. ಅಂತಹ ವಿಷಗಳಿಗೆ ಎನ್ನುವಂಥದ್ದು ಇಂದಿಗೆ ನನ್ನ ಪಾಲಿಗೆ ಬಂತಮ್ಮ. ಅಂತಹ ವಿಷಗಳಿಗೆ ಅದು ಏನಂತ ಹೇಳ್ತೀಯಾ? ನೀವು ಹೇಳಿದ ಹಾಗೆ ಒಂದು ನಾಡಿನ ಅಧಿಕಾರಿ ನಾನಿದ್ದೇನೆ. ಸಿಂಧೂ ದೇಶದ ಅಧಿಪತಿಯಾಗಿರುವಂತಹ ಶಕುಂತರಾಜ ಎಂಬುವ ನಾನು. ಸಿಂಧೂ ದೇಶದ ಅಧಿಕಾರಿ. ನಿತ್ಯ ಪದ್ಧತಿಯಂತೆ ನಾನು ಓಲಗವನ್ನು ಕೊಟ್ಟೆ ಅಮ್ಮ. ಈಗ ನಿಮ್ಗೆ ಅರ್ಥ ಆಗುವ ಹಾಗೆ ನನ್ನ ಸಂಕಟವನ್ನು ಬಿಡಿಸಿ ಹೇಳಬೇಕು ಅಂತಾದ್ರೆ ಆದರೆ ಕಥೆಯ ರೂಪದಲ್ಲಿ ಹೇಳ್ತೇನೆ, ಬೇಸರ ಇಲ್ಲ ಅಲ್ವಾ ಅಮ್ಮ? ಆದೀತಂತೆ. ನಿತ್ಯ ಪದ್ಧತಿಯಂತೆ ಓಲಗವನ್ನು ಕೊಟ್ಟೆ ಅಮ್ಮ. ಇದು ತಪ್ಪ ಅಮ್ಮ? ತಪ್ಪಲ್ಲ, ಸರಿ ಉಂಟು. ಇನ್ನು ಓಲಗಸ್ಥನಾಗಿರುವಂತಹ ಸಂದರ್ಭದಲ್ಲಿ ನಿತ್ಯ ಪದ್ಧತಿಯಂತೆ ಪ್ರಜೆಗಳ ಕಷ್ಟವನ್ನು ಇಲ್ಲ ಕಷ್ಟಕ್ಕೆ ನಾನು ಆಗಬೇಕು ಎನ್ನುವ ಹಾಗೆ ಯೋಚನೆಯನ್ನು ನಾನು ಮಾಡಿದ್ದು ಇದು ನನ್ನದು ತಪ್ಪೇನಮ್ಮ? ತಪ್ಪಲ್ಲ, ಸರಿ ಉಂಟು. ಹಾಗಾದ್ರೆ ಇಷ್ಟನ್ನು ಯೋಚಿಸಿರುವಂತಹ ನಾನು ಮೃಗಗಳ ಹಾವಳಿ ಹೆಚ್ಚಿದೆ ಎನ್ನುವ ಹಾಗೆ ಚರರೆಲ್ಲ ಬಂದು ಆಡುತ್ತಿರುವಂತಹ ಹೊತ್ತಿಗೆ ಮೃಗ ಬೇಟೆಯಾಡುವುದಕ್ಕೆ ಮನಸ್ಸನ್ನು ಮಾಡಿದ್ರೆ ಅರಸನಾದವನ ಪಾಲಿಗೆ ಇದು ತಪ್ಪಾಗ್ತದೆ ನಮ್ಮ? ತಪ್ಪಲ್ಲ, ಬದುಕಿದೆ. ಹಾಗೆ ಮೃಗ ಬೇಟೆಯನ್ನು ಆಡಲು ಸುಖವಾಗಿ ಹೊರಟು ನಿಂತಿರುವಂತಹ ಸಂದರ್ಭದಲ್ಲಿ
3 ಸುತ್ತಿನ ಬೇಟೆಯನ್ನು ಆಡಿದೆ. ಹಾ, ಇದು ತಪ್ಪೇನಮ್ಮ? ತಪ್ಪಲ್ಲ. 3 ಸುತ್ತಿನ ಬೇಟೆ ಆಡಿದ ಆ ಕ್ಷಣದಲ್ಲಿ ಆಯಾಸಗೊಂಡದ್ದು ಇದು ನನ್ನ ತಪ್ಪೇನಮ್ಮ? ತಪ್ಪಲ್ಲ. ಹಾಗಾದ್ರೆ ಆಯಾಸಗೊಂಡಿರುವಂತಹ ನಾನು ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆಯಬೇಕು ಎನ್ನುವಂತಹ ಕಾರಣಕ್ಕಾಗಿ ಮರದ ಬೇರಿಗೆ ತಲೆ ಇಟ್ಟು ನಿದ್ರಿಸುವ ಮನಸ್ಸನ್ನು ಮಾಡಿದ್ರೆ ನನ್ನ ಪಾಲಿಗೆ ಇದು ತಪ್ಪಾಗ್ತದೇನಮ್ಮ? ತಪ್ಪಲ್ಲ. ಬದುಕಿದೆ. ಹಾಗೆ ನಿದ್ರಿಸುತ್ತಿರುವಂತಹ ಹೊತ್ತಿಗೆ ಪಕ್ಷಿ ಯುಗ್ಮಗಳ ಕಲರವ ಎನ್ನುವಂಥದ್ದು ನನ್ನ ಕಿವಿಗೆ ಬಿತ್ತು. ಕಿವಿ ಇರುವುದೇ ಕೇಳುವುದಕ್ಕಲ್ವ ಅಮ್ಮ? ಹೌದು. ಹಾಗಿರುವಂತಹ ಸಂದರ್ಭದಲ್ಲಿ ನಿದ್ರೆ ನನ್ನ ಪಾಲಿಗೆ ಆವರಿಸಿತಾ ಅಮ್ಮ? ಇದು ನನ್ನ ಪಾಲಿಗೆ ತಪ್ಪಾಯ್ತಾ ಏನೋ ಅಮ್ಮ? ತಪ್ಪಲ್ಲ. ಹಾಗೆ ನಿದ್ರೆ ಆವರಿಸುವುದಿಲ್ಲ ಅಂತ ಅದ್ರ ಮುಂದೆ ಏನು ಮಾಡಬೇಕು? ಹಾಗೆ ಕಲರವ ಮಾಡುತ್ತಿರುವಂತಹ ಪಕ್ಷಿ ಯುಗ್ಮಕ್ಕೆ ಬಾಣವನ್ನು ಪ್ರಯೋಗಿಸಬೇಕು ಎನ್ನುವ ಹಾಗೆ ಮನವನ್ನು ಮಾಡಿದೆ. ಅರಸನಾದವ ಬೇಟೆಯಾಡುವುದು ತಪ್ಪೇನಮ್ಮ? ತಪ್ಪಲ್ಲ. ಹಾಗೆ ಪಕ್ಷಿ ಯುಗ್ಮಕ್ಕೆ ಬಾಣ ಪ್ರಯೋಗವನ್ನು ಮಾಡಿದೆ ಅಮ್ಮ. ಒಂದು ಪಕ್ಷಿ ಅಲ್ಲೇ ಸತ್ತು ಬಿತ್ತು. ಮತ್ತೊಂದು ಪಕ್ಷಿ ಘಾಸಿಗೊಂಡು ಹಾರುತ್ತಾ ಹಾರುತ್ತಾ ಎಲ್ಲೋ ಹೋದ್ರೆ ಇದು ನನ್ನ ತಪ್ಪಾಗ್ತದೇನಮ್ಮ? ತಪ್ಪಲ್ಲ. ಬದುಕಿದೆ. ಹಾಗೆ ಹಾರುತ್ತಾ ಹೋಗಿರುವಂತಹ ಪಕ್ಷಿ ವಿಶ್ವಾಮಿತ್ರರು ಮಾಡುತ್ತಿರುವಂತಹ ಯಜ್ಞ ಕುಂಡಕ್ಕೆ ಹೋಗಿ ಬಿದ್ರೆ ಇದು ನನ್ನ ತಪ್ಪಾಗ್ತದೇನಮ್ಮ? ತಪ್ಪಲ್ಲ. ಬದುಕಿದೆ. ಹಾಗೆ ಅದು ಬಿದ್ದಿರುವಂತಹ ಹೊತ್ತಿಗೆ ಕೃತರಾಗಿರುವಂತಹ ಅವರು ಇಂದಿಗೆ 8 ದಿನದಲ್ಲಿ ಇಂತಹ ಕೃತ್ಯ ಮಾಡಿರುವಂತಹ ಬಂಡಲನ್ನು ನನ್ನ ಪ್ರಿಯ ಶಿಷ್ಯನಿಂದ ಕೊಲ್ಲಿಸದೆ ಹೋದರೆ ನಾನು ಏನು ಎನ್ನುವ ಹಾಗೆ ಪ್ರಾಯಶ್ಚಿತ ಮಾಡಿಕೊಳ್ತೇನೆ ಎನ್ನುವಾಗ ಅಂತ ನುಡಿಗಳನ್ನು ಊರಾಡಿದ್ರೆ ಇದಕ್ಕೆ ನಾನು ತಪ್ಪುಗಾರ ಆಗ್ಲಿಕ್ಕೆ ಆಗ್ತದೇನಮ್ಮ? ತಪ್ಪಲ್ಲ. ಸರಿ ಉಂಟು. ಬದುಕಿದೆ. ಯಾಕೆ ಈ ರೀತಿಯಾಗಿ ಯೋಚಿಸುತ್ತಿರುವಂತಹ ಹೊತ್ತಿಗೆ ಪ್ರಿಯ ಶಿಷ್ಯನಿಂದಲೇ ಮರಣ ಎನ್ನುವಂತಹ ಮಾತನ್ನು ಕೇಳಿ ಜೀವದಾನ ಎಂತೂ ಎನ್ನುವ ಹಾಗೆ ಯೋಚನೆ ಮಾಡಿದೆ. ಬದುಕುವ ಸುಳಿವು ನನ್ನ ಪಾಲಿಗೆ ಸಿಗುವುದಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ನಿರಾಶನ ವ್ರತವನ್ನು ಕೈಗೊಳ್ಳುವುದಕ್ಕೆ ಮುಂದಾದೆ. ಇದು ನನ್ನದು ತಪ್ಪೇನಮ್ಮ? ಇದು ತಪ್ಪಲ್ಲ. ಅಪರಾಧಿ ಪ್ರಜ್ಞೆಯಿಂದ ಸಾಯಬಾರದು ಎನ್ನುವ ಹಾಗೆ ಯೋಚಿಸಿ ನಿರಸನ ವ್ರತವನ್ನು ಆಚರಿಸುವುದಕ್ಕೆ ಮುಂದಾದರೆ ತ್ರಿಲೋಕ ಸಂಚಾರಿಗಳಾಗಿರುವಂತಹ ನಾರದರಲ್ಲಿಯವರೆಗಾಗಿ ಬಂದಿರುವಂತಹ ಅವರು ನಿನ್ನ ಜೀವದಾನ ಎನ್ನುವಂಥದ್ದು ಸಿಗುವುದಿದ್ರೆ ಅಂಜನಾದ್ರಿಗೆ ಅಲ್ಲಿಗೆ ಹೋಗು ಮಗನೆ ಅಂತ ಉರಿ ಹೇಳಿದ್ರೆ ನಾನಿಲ್ಲಿಯವರೆಗಾಗಿ ಬಂದ್ರೆ ಅದು ನನ್ನ ತಪ್ಪೇನಮ್ಮ? ತಪ್ಪಲ್ಲ. ಬದುಕಿದೆ. ಅಂತೂ ಜೀವದಾನ ಕೊಡ್ತೇನೆ ಎನ್ನುವ ಹಾಗೆ ನೀವು ಆಡಿದ ಮೇಲೆ ವಿಚಾರವನ್ನೇ ಹೇಳ್ತೇನೆ ಅಮ್ಮ. ಏನದು? ನನ್ನನ್ನು ತಪ್ಪಾಗಿ ಗ್ರಹಿಸಬಾರದು. ಆದೀತಂತೆ. ನನ್ನನ್ನು ಕೊಲ್ಲಲು ವಿಶ್ವಾಮಿತ್ರರು ಯೋಚನೆ ಮಾಡಿರುವಂತಹ ಪ್ರಿಯ ಶಿಷ್ಯ, ಅನೇಕ ಪ್ರಿಯ ಶಿಷ್ಯರಿದ್ದಾರೆ. ವಿಶ್ವಾಮಿತ್ರರಿಗೆ ಬೇಕಷ್ಟು ಜನ ಇದ್ದಾರೆ ಶಿಷ್ಯರು. ಹೌದು. ಆದ್ರೆ ಅವರಲ್ಲಿ ಪ್ರಮುಖವಾಗಿ ಏಕೈಕ ವೀರನಾಗಿ ಲೋಕೈಕ ವೀರನಾಗಿ ರಣರಂಗ ಶೂರನಾಗಿ ಧರೆಯಲ್ಲಿ ಮೆರೆದಾಡುತ್ತಿರುವಂತಹ ಆ ಪರಮ ಚೇತನ ಶ್ರೀರಾಮನಿಂದ ನನ್ನನ್ನು ಕೊಲ್ಲಿಸ್ತೇನೆ ಎನ್ನುವ ಹಾಗೆ ಆಡಿದ್ರು. ಇದನ್ನು ಮಾತ ಕೇತೋಂಜನೋ ದೇವಿ ಭೂರಿ ವ್ಯಸದನೊಳಗ ಚೇತನದಿ ಗ್ರಹಿಸಿದಳು. ಶ್ರೀರಾಮ ಎನ್ನನುಗ ದೂತನಾಗಿಹ ಶ್ರೀರಾಮ ಎನ್ನನುಗ ದೂತನಾಗಿಹ ನಾ ಅವಸರದೊಳಿಂದು ಸಾರವರಿಯದೆ ಮೋಸ ಹೋದೆ. ರಾಮ 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 ಇದೆಂತಹ ನುಡಿಗಳನ್ನು ಕೇಳ್ತಾ ಇದ್ದೇನೆ ಪ್ರಭು. ಅನುದಿನವೂ ಅನುವೃತವೂ ನಿನ್ನ ನಾಮವನ್ನು ಸ್ಮರಣೆ ಮಾಡುತ್ತಿರುವಂತಹ ನಿನ್ನ ಚರಣ ಕಿಂಕಣ
ಇದು ತರವೇ ತಂದೆ, ತರವೇ? ವಿಚಾರ ಏನು ಎನ್ನುವುದನ್ನು ತಿಳಿಯದೆ ಈತನ ಪ್ರಾಣ ಉಳಿಸ್ತೇನೆ ಎನ್ನುವುದಾಗಿ ನಾನು ಇವನಿಗೆ ಭರವಸೆಯನ್ನು ಕೊಟ್ಟೆ. ಆದರೆ ಇದರ ಪರಿಣಾಮ ಏನಾಗಿ ಹೋಯಿತು? ನಿನ್ನ ಪರಮ ಭಕ್ತನಾದಂತಹ ಹನುಮನಿಗೂ ನಿನಗೂ ವೈರವನ್ನು ತಂದಿಡುವಲ್ಲಿ ನಾನು ಮುಂದಾಗಿ ಬಿಟ್ಟಲ್ಲ ರಾಮ. ಯಾಕೆ ತಂದೆ ನನ್ನ ಬದುಕಿನಲ್ಲಿ ಇಂತಹದೊಂದು ಅಗ್ನಿ ಪರೀಕ್ಷೆ? ಮುಂದೇನು ಮಾಡಲಿ? ಈ ವಿಷಯವನ್ನು ನಾನು ಮುಂದೆ ಯಾರಿಗೆ ಹೇಳಲಿ? ನಾನು ಎಲ್ಲಿಗೆ ಹೋಗಲಿ ಪ್ರಭು? ನನಗೆ ಯಾರು ದಿಕ್ಕು? ಅಮ್ಮ, ಈ ರೀತಿಯಲ್ಲಿ ನೀವು ದುಃಖ ಪಡುವುದನ್ನು ನನ್ನಿಂದ ನೋಡ್ಲಿಕ್ಕಾಗುವುದಿಲ್ಲ ಅಮ್ಮ. ಇಷ್ಟೆಲ್ಲ ಹೇಳುವಾಗ ತಪ್ಪೇನಮ್ಮ ತಪ್ಪೇನಮ್ಮ ಎನ್ನುವ ಹಾಗೆ ಕೇಳಿದೆ. ಈಗ ಅನ್ನಿಸ್ತಾ ಉಂಟು, ನಾನು ಮಾಡಿದ್ದು ತಪ್ಪಾಯಿತು. ನಾವು ಮಾಡಿರುವಂತಹ ಕರ್ಮದ ಫಲವನ್ನು ನಾವೇ ಅನುಭವಿಸಬೇಕಂತೆ. ಮಾಡಿದ್ದುಣ್ಣೋ ಮಹಾರಾಯ ಎನ್ನುವಂತಹ ಮಾತಿಲ್ವ? ಆ ಕಾರಣಕ್ಕಾಗಿ ಮಾತನ್ನೇನೋ ಕೊಟ್ಟಿದ್ದೀರಿ ನೀವು. ಆಗುವುದಿಲ್ಲ ಅಂತ ಆದರೆ ಬೇಸರ ಬೇಡ, ನಾನು ಹೋಗ್ತೇನಮ್ಮ. ಒಂದರ ಕ್ಷಣ ನಿಲ್ಲು. ವಿಷಯವನ್ನ ತಿಳಿಯದೆ ಮಾತು ಕೊಟ್ಟಿದ್ದೇನೋ ಸತ್ಯ. ಆದರೆ ಯಾವ ವ್ಯಕ್ತಿಯೇ ಆಗಲಿ ಹಸಿದು ನಮ್ಮ ಮನೆಯ ಬಾಗಿಲಿಗೆ ಬರ್ತಾನಂತಾದ್ರೆ ನಮಗೆ ಉಣಬಡಿಸುವಂತಹ ಯೋಗ್ಯತೆ ಇಲ್ಲದೆ ಇದ್ದರೂ ಓ ಇಂತಲಿಗೆ ಹೋದ್ರೆ ಊಟ ತೋರಿಸ್ತದೆ ಅಂತ ಹೇಳುವಂತಹ ವ್ಯಕ್ತಿ ನಾವು. ಹೆಚ್ಚೇಕೆ ದೇಹಿ ಅಂತ ಬಂದವರಿಗೆ ನಾಸ್ತಿ ಅಂತ ಹೇಳುವಂತಹ ಮನೆತನವು ನಮ್ಮದಲ್ಲ. ಬಯಸಿ ಬಂದವರನ್ನ ಬರಿಗಲ್ಲಿ ಕಳಿಸುವವರು ನಾವಲ್ಲ. ಪಿತನ ಮಾತಿಗಾಗಿ ಅಯೋಧ್ಯ ನಗರವನ್ನು ಬಿಟ್ಟು ವನವಾಸಕ್ಕೆ ತೆರಳಿದಂತಹ ಶ್ರೀರಾಮಚಂದ್ರನ ಪರಮ ಭಕ್ತರು ನಾವು. ಹೀಗಿರುವಾಗ ರಾಮನ ಸದ್ಭಕ್ತರಾಗಿ ಅವನ ಚರಣ ಕಿಂಕರರಾಗಿ ನಾವಾಡಿದ ಮಾತನ್ನ ಮೀರುವುದು ಯಾವ ಕಾರಣಕ್ಕೂ ಇದು ತರವಲ್ಲ. ಅದಿತ್ತು ನೋಡು, ನಾನು ನಿನಗೆ ಕೊಟ್ಟ ಮಾತಿನ ಪ್ರಕಾರವೇ ನಿನ್ನ ಪ್ರಾಣದ ರಕ್ಷಣೆ ನನ್ನದ್ದು. ನಾನು ನಿನ್ನನ್ನು ಉಳಿಸ್ತೇನೆ. ಹೌದಾ ಅಮ್ಮ? ಹಾಗಾದ್ರೆ ಇದಕ್ಕೊಂದು ಪರಿಹಾರದ ಮಾರ್ಗ ಬೇಕು ಅಂತಾದ್ರೆ ನನ್ನ ಮಗ ಹನುಮಂತ ಬೇಕು. ಅವನನ್ನು ಕರೀತೇನೆ, ನೀನು ಆ ಕಡೆಯಲ್ಲಿ ಇರು. ಮಗನೇ ಮಗನೇ ಹನುಮಂತ, ಎಲ್ಲಿದ್ದೀಯಪ್ಪ? ಬಾ ಬಾ ಬಾ. ಭೂರನಿ ಕುವರನ ನೆರಳು ಮಾರದ ಸುಕುಮಾರ ಐದಂದರ ಓಡೋಡಿ ಬಂದವ. ಬಂದು ನೋಡಿದ್ರೆ ಅಮ್ಮ ನಮ್ಮ ಬಂತು ಚಿಂತೆ. ನಿಮ್ಮ ಗದ್ಗದಿತವಾಗಿರುವಂತಹ ಸ್ವರ, ಕಣ್ಣಿನಲ್ಲಿ ಧಾರಾಕಾರವಾದಂತಹ ಕಣ್ಣೀರು. ಅಮ್ಮ, ಏನಮ್ಮ ಚಿಂತೆ? ಚಿಂತೆ ಎಂತಹದ್ದೇ ಆಗಿರಲಿ, ನಿಮ್ಮ ಮಗನಾಗಿರುವಂತಹ ಹನುಮಂತ ಇದ್ದಾನೆ. ಇದೋ ರಾಮನ ಮೇಲಾಣೆ, ನಿಮಗೆ ಬಂದಿರುವಂತಹ ಚಿಂತೆಯನ್ನು ನಾನು ದೂರ ಮಾಡ್ತೇನೆ. ಹೇಳಮ್ಮ.
ಬಾರಿತ್ತ ಹನುಮಂತ ಬಾರಿತ್ತ ಹನುಮಂತ ಸುಕುಮಾರ ಸದ್ಗುಣವಂತ ಸುಕುಮಾರ ಸದ್ಗುಣವಂತ ಘೋರನೆ ನೀ ದಯ ತೋರುತಯನ್ನುಳು ಘೋರನೆ ನೀ ದಯ ತೋರುತಯನ್ನುಳು ಸೇರಿದ ವ್ಯಥೆಯ ನಿವಾರಣೆ ಮಾಡೈ ಘೋರನೆ ನೀ ದಯ ತೋರುತಯನ್ನುಳು ಸೇರಿದ ವ್ಯಥೆಯ ನಿವಾರಣೆ ಮಾಡೈ ಬಾರಿತ್ತ ಹನುಮಂತ ನಮ್ಮಲ್ಲಿ ಹೊಸ ಮುಖ ಇದೆ. ಅವನೇ ಏನಾದ್ರೂ ಮಾಡಿದ್ನ? ಇಲ್ಲ. ನಿಮ್ಮ ಚಿಂತೆಗೆ ಕಾರಣೀಕರ್ತ ಯಾರು? ನರರೋ, ವಾನರರೋ, ಸುರರೋ ಅಥವಾ ರಕ್ಕಸರೋ ಯಾರೇ ಆಗಲಿ ಅವರನ್ನ ಪಡೆದು ನಿಮ್ಮ ಚಿಂತೆಯನ್ನು ನಾನು ದೂರ ಮಾಡ್ತೇನೆ. ಮಗು, ಯಾಕೆ ನನಗೆ ಈ ರೀತಿಯಾದಂತಹ ಸಿಟ್ಟು ಬರದೇ ಇದ್ದೀತ? ಮಗು, ನನ್ನ ಪ್ರೀತಿಯ ಅಮ್ಮ, ನನ್ನ ಅಮ್ಮನ ಕಣ್ಣಲ್ಲಿ ನೀರು ಬರ್ತಾ ಇದ್ರೆ ಹೌದು, ನಾನು ಹೇಗಮ್ಮ ಸಮಾಧಾನದಲ್ಲಿರುವುದು? ಮಗು, ಅಮ್ಮ, ಅನುದಿನವೂ ನೀನು ಬಂದಾಗ ನಿನ್ನನ್ನ ಎತ್ತಿ ಮುದ್ದಿಸಿ ನೆತ್ತಿಯನ್ನ ನೇವರಿಸಿ ನಿನಗೆ ತಿನ್ನುವುದಕ್ಕೆ ತುತ್ತನ್ನು ಕೊಡುವವಳು ನಾನು. ಹೌದು ಅಲ್ಲವೇ ಮಗು? ಹೌದಮ್ಮ. ಆದ್ರೆ ಇವತ್ತು ನನ್ನ ಮನಸ್ಥಿತಿ ಹಾಗಿಲ್ಲ ಮಗು. ಹಾಗಂತ ನನಗೆ ಈ ಸ್ಥಿತಿ ಬರುವುದಕ್ಕೆ ಕಾರಣ ಇವನು ಕಾರಣ. ಸ್ವಲ್ಪ ಆ ಕಡೆ ನಾನು ಹೇಳ್ತೇನೆ ಮಗು, ತಡೆಯೋದು ಯಾಕೆ ನೀವು? ಇವನು ಕಾರಣ. ಹಾಗಂತ ಇವನೇ ಕಾರಣೀಕರ್ತ ಅಂತ ಹೇಳಿ ಅಲ್ಲ. ಇದೆಂತ ತಮ್ಮ ಇದು ಅರ್ಥ ಆಗ್ಲಿಲ್ವಾ? ಇವ ಕಾರಣ. ಹೌದು. ಹಾಗಂತ ಇವನೇ ಕಾರಣ ಅಂತ ಅಲ್ಲ, ಇವನೇ ಕಾರಣೀಕರ್ತ ಅಂತ ಹೇಳಿ ಅಲ್ಲ. ಇಷ್ಟು ಎಳಿತೀರಿ ಅಂತ ಆದ್ರೆ ಎಳೆಯುವುದ್ರ ಮಧ್ಯದಲ್ಲಿ ಮತ್ತೇನೋ ಉಂಟು ಅಂತ ಆಯ್ತು ಅಲ್ವಾ? ಅವನು ಯಾರು ಯಾರು ಅಪರಿಚಿತ ಎನ್ನುವುದಾಗಿ ಕೇಳ್ತಾ ಇದೆಯಲ್ಲ. ಯಾರವ ಆತ ಯಾರು ಗೊತ್ತುಂಟ ನಿನಗೆ? ಅರಸಾನಿ ತನುವೀರ ಅರಸಾಯಿ ತನುವೀರ ಸಿಂಧುಪುರವ ಆಳುವ ಶೂರ ಸಿಂಧುಪುರವ ಆಳುವ ಶೂರ ಪರಿಕಿಸದ ರಘುವರನು ಈತನ ಪರಿಕಿಸಲ ರಘುವರನೀತನ ಸಂಹರಿಸುವ ಶಪಥದೊಳಿರುವ ನಿಧಾನಿಸು ಪರಿಕಿಸಲ ರಘುವರನೀತನ ಶಪಥದೊಳಿರುವನು ನೀ ನಿಧಾನಿಸು. ಕುಮಾರ, ಅಮ್ಮ, ರಾಮ ಧ್ಯಾನದಲ್ಲಿ ನಾನು ನಿರತಲಾಗಿದ್ದಂತಹ ಹೊತ್ತಿಗೆ ನಾನಿರುವಲ್ಲಿವರೆಗಾಗಿ ಇವನು ಬಂದ. ನನ್ನ ಪ್ರಾಣವನ್ನ ಉಳಿಸಬೇಕು ಎನ್ನುವುದಾಗಿ ಕೇಳಿಕೊಂಡ. ಗಂಡಸಾದಂತ ಇವ ಹೆಂಗಸಾದಂತ ನಿಮ್ಮ ಕಾಲ ಬುಡಕ್ಕೆ ಬಿದ್ದು ಪ್ರಾಣ ಉಳಿಸಬೇಕು ಅಂತ ಕೇಳಿದ್ದು, ಜೀವದಾನವನ್ನು ಬೇಡಿದ. ನೀವೇನು ಹೇಳಿದ್ರಿ? ನನ್ನ ಚೊಚ್ಚಲಾತ್ಮಜನ ಆಣೆಯಾಗಿಯೂ ನಿನ್ನ ಪ್ರಾಣವನ್ನು ಉಳಿಸ್ತೇನೆ ಅಂತ ನಾನು ಹೇಳಿದೆ. ರಾಮ ರಾಮ ರಾಮ, ಸರಿಯಾದ ಕಾರ್ಯವನ್ನೇ ಮಾಡಿದ್ದೀರಿ ಅಲ್ವಾ? ನಾವು ರಾಮ ಭಕ್ತರು. ಹೌದು. ದೇಹಿ ಅಂತ ಬಂದವರಿಗೆ ಇಲ್ಲ ಅಂತ ಹೇಳುವವರು ಅಲ್ಲವೇ ಅಲ್ಲ. ಹೀಗಿರುವಾಗ ಆಮೇಲೆ ಈತ ಜನಸಾಮಾನ್ಯದವನಲ್ಲ, ಸಿಂಧೂ ದೇಶವನ್ನು ಆಳುವಂತಹ ಅಧಿಕಾರಿ ಈತ. ಒಂದು ನಾಡಿನ ನೃಪನಿದ್ದಾನೆ, ಶಕುಂತ ಮಹಾರಾಜ ಎನ್ನುವುದಾಗಿ. ಶಕುಂತ ಆಮೇಲೆ ಪ್ರಜೆಯನ್ನ ಪಾಲಿಸಬೇಕಾದಂತಹ ಹೊಣೆಗಾರಿಕೆ ಅವನಿಗೆ ಇರುವುದು. ಅರಸನಾಗಿ ಅವನ ಕರ್ತವ್ಯ. ಹೌದು. ಅವನ ನಾಡಿನಲ್ಲಿ ವನದಲ್ಲಿ ಮೃಗಗಳ ಹಾವಳಿ ಹೆಚ್ಚಾಯ್ತಿರುವಂತಹ ಕಾರಣಕ್ಕಾಗಿ ಮೃಗಬೇಟೆಯನ್ನು ಆಡುವುದಕ್ಕೆ ಇವನ ಪಡೆಯನ್ನ ಕೂಡಿಸಿಕೊಂಡು ಬೇಟೆಗಾಗಿ ಹೋದನಂತೆ. ಆಮೇಲೆ 3 ಸುತ್ತಿನ ಬೇಟೆಯನ್ನ ಆಡಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆಯುವಂತಹ ಕಾಲದಲ್ಲಿ 3 ಸುತ್ತಿಗೆ ಆಯಾಸ ಆಗೋಯ್ತಂತ. ಆಯಾಸ ಆಗಿ ಹೋಯಿತು. ವಿಶ್ರಾಂತಿ ಪಡೆಯುವಂತಹ ಹೊತ್ತಿಗೆ 2 ಪಕ್ಷಿಯನ್ನ ಆತ ನೋಡಿದನಂತೆ. ಆಮೇಲೆ ತಾನು ಕಲಿತಂತಹ ವಿದ್ಯೆ ಹಾಗೆಯೇ ತನ್ನ ಕೈ ಚಳಕ ನನ್ನ ಜೊತೆಯಲ್ಲಿದ್ದವರಿಗೆ ತೋರಿಸಬೇಕೆನ್ನುವಂತಹ ಕಾರಣಕ್ಕಾಗಿ ಒಂದೇ ಬಾಣದಲ್ಲಿ 2 ಹಕ್ಕಿಯನ್ನು ಹೊಡೆಯಬೇಕೆನ್ನುವಂತಹ ಕಾರಣಕ್ಕಾಗಿ ಬಾಣವನ್ನ ಪ್ರಯೋಗಿಸಿದನಂತೆ. ಉಪ್ಪಿ ಮೇಲೆ ಬ್ರಹ್ಮಾಸ್ತ್ರ ಬಿಡುವುದು ಅಂದ್ರೆ ಹೀಗೆ ಓಡಾಡ್ಕೊಂಡು ಏನು ಮಾಡ್ಲಿಕ್ಕೆ ಆಗದೆ ಹೋದ್ರು ಕೂತಲ್ಲೇ ಕೈ ಚಳಕ ತೋರಿಸುವುದು. ಹೌದು, ಅಲ್ಲೇ ನಿಂತ್ಕೊಂಡು ಒಂದು ಬಾಣ ಬಿಡುವುದು. ಆಮೇಲೆ ಇವನ ಬಾಣದ
ಮಾತಿಗೆ ಸ್ಥಳದಲ್ಲಿಯೇ ಒಂದು ಪಕ್ಷಿ ಹಸುನಿಗೆ ಹೋಯಿತಂತೆ. ಹೌದಾ? ಆಮೇಲೆ 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 ಇನ್ನೊಂದು ಪಕ್ಷಿ ಹಾರುತ್ತಾ ಹಾರುತ್ತಾ ಮೇಲೆ ಹೋಗಿ ಅಲ್ಲಿ ಪ್ರಾಣ ಬಿಟ್ಟಿತ್ತು. ವಿಶ್ವಾಮಿತ್ರರು ಮಾಡುತ್ತಿದ್ದಂತಹ ಯಾಗದ ಕುಂಡಕ್ಕೆ ಹೋಗಿ ಬಿತ್ತು. ಇಲ್ಲಿಗೆ ಈ ಪ್ರಸಂಗ ಮುಗೀತು. ಇಲ್ಲ ಮಗನೇ, ಅಂದ್ರೆ ಒಂದು ಪಕ್ಷಿ ಇಲ್ಲಿ ಸತ್ತೋಯ್ತು, ಇನ್ನೊಂದು ಪಕ್ಷಿ ಯಜ್ಞಕುಂಡದಲ್ಲಿ ಹೋಗ್ಬಿತ್ತು ಸತ್ತೋಯ್ತು. ಇಲ್ಲಿಗೆ ಈ ಪ್ರಸಂಗ ಮುಗೀತು. ಆಮೇಲೆ ಆಮೇಲೆ ಇಲ್ಲ ಮಗು, ಈ ಪ್ರಸಂಗ ಪ್ರಾರಂಭವಾಗುವುದೇ ಇಲ್ಲಿಂದ ಮಗನೇ. ಹೌದಾ? ಶೀಘ್ರಕೋಪಿಗಳಾದಂತಹ ವಿಶ್ವಾಮಿತ್ರರು ಈ ರೀತಿಯಾದಂತಹ ಯಜ್ಞಭಂಗಕನನ್ನ ನನ್ನ ಪ್ರಿಯ ಶಿಷ್ಯನಿಂದಲೇ 8 ದಿನದೊಳಗೆ ಕೊಲ್ಲಿಸ್ತೇನೆ ಎನ್ನುವುದಾಗಿ ಶಪಥವನ್ನು ಮಾಡಿದ್ರಂತೆ. ಅಮ್ಮ, ವಿಶ್ವಾಮಿತ್ರರು ಅಂದ್ರೆ ಮಹಾತ್ಮರು. ತಮ್ಮ ಸಾಧನೆಯ ಮೂಲಕವಾಗಿ ಬ್ರಹ್ಮರ್ಷಿ ಪಟ್ಟವನ್ನು ಏರಿದವರು. ಹೌದು, ಅವರು ಪ್ರತಿಜ್ಞೆ ಮಾಡಿದ್ರಂತ. ಹೌದು ಆಗ್ಲಮ್ಮ. ಆದ್ರೆ ಒಂದು ಸಮಸ್ಯೆ ಹಾಗೆ ಉಳಿತದೆ. ಏನದು? ವಿಶ್ವಾಮಿತ್ರರಿಗೆ ಸಾವಿರಾರು ಶಿಷ್ಯರಿದ್ದಾರೆ. ಅವರೆಲ್ಲ ಪ್ರಿಯ ಶಿಷ್ಯರೇ ಆಗಿರ್ತಾರೆ. ಹೌದು. ಆ ಪ್ರಿಯ ಶಿಷ್ಯರಲ್ಲಿ ಇವನ ಪ್ರಾಣವನ್ನು ತೆಗೆಯುವುದಕ್ಕೆ ಬಳಸುವಂತಹ ಶಕ್ತಿ ಯಾವುದಮ್ಮ ಮಗು? ಬೇರೆ ಯಾರು ಅಲ್ಲ ಮಗು. ಆದ್ರೆ ಈತ ಈ ವಿಚಾರವನ್ನು ನನ್ನಲ್ಲಿ ಹೇಳುವ ಮೊದಲೇ ನನ್ನ ಪ್ರಾಣ ಉಳಿಸಬೇಕೆನ್ನುವುದಾಗಿ ನನ್ನಲ್ಲಿ ಭಾಷೆಯನ್ನು ತೆಗೆದುಕೊಂಡಿದ್ದಾನೆ. ಅವನಿಗೆ ಪ್ರಾಣ ಉಳಿಸ್ತೇನೆ ಅಂತ ನಾನು ಮಾತನ್ನು ಕೊಟ್ಟಿದ್ದೇನೆ. ಮಾತು ಕೊಟ್ಟ ಮೇಲೆ ಇಷ್ಟೆಲ್ಲ ವಿಷಯ ನನ್ನ ಪಾಲಿಗೆ ತಿಳಿದು ಬಂತು. ನೀವು ಮುಂದೋದ ಮೇಲೆ ಮತ್ತೆ ಹಿಂದೆ ತರ್ತಾ ಇರುವುದು ಯಾಕೆ? ಕಾರಣ ಉಂಟು ಮಗು. ಈತನನ್ನ ತನ್ನ ಪ್ರಿಯ ಶಿಷ್ಯನಿಂದ ಕೊಲ್ಲಿಸ್ತೇನೆ ಎನ್ನುವುದಾಗಿ ವಿಶ್ವಾಮಿತ್ರರು ಆಡಿದ್ರಲ್ಲ, ಆ ವಿಶ್ವಾಮಿತ್ರರು ಹೇಳಿದಂತಹ ಪ್ರಿಯ ಶಿಷ್ಯ ಬೇರೆ ಯಾರು ಅಲ್ಲ ಮಗನೇ, ಕೋದಂಡ ಪಾಣಿಯಾದಂತಹ ಪ್ರಭು ಶ್ರೀರಾಮಚಂದ್ರ. ಅರಿತು ರಾಮನ ಚರಣವನು, ರಾಮನ ಚರಣವನು ನೆನೆದು ಮರುಗಿದನು. ರಾಮ ಹರನಿನ ನಿನ್ಯಾವ ತೆರದಿ ತರಣಿ ಕುಲಜ ನೊಡನೆ. ಹರನಿನ ನಿನ್ಯಾವ ತೆರದಿ ತರಣಿ ಕುಲಜ ನೊಡನೆ ವೈರಧಾರಿ ಸೋವೆ ಶೌರ್ಯ ಮೇರೆ ಸೋವೆ ವೈರಧರಿ ಸುವೆ ಶೌರ್ಯ ಮೇರೆ ಸುವೆ. ಕೊಲ್ಲುವ ಕೊಲಿಸಿಕೊಳ್ಳುವ ಕರ್ತು ಜಲದಿಶಯನ ನಲ್ಲದುಂಟೆ. ಕೊಲ್ಲುವ ಕೊಲಿಸಿಕೊಳ್ಳುವ ಕರ್ತು ಜಲಧಿಶಯನ ನಲ್ಲದುಂಟೆ. ನರರುಳು ಸುರಾಸುರರುಳು ರಾಮ ಹರನನ ನಿನ್ಯವದರದಿ ತರಣಿ ಕುಲಜ ನಡನೆ ವೈರಧರಿಸುವೆ ಶೌರ್ಯ ಮೆರೆಸುವೆ ಹರನೇ. ಮಾತುಗಳನ್ನಾಡಿಬಿಟ್ಟೆ. ಇವ ರಾಮವೈರಿ, ಇವನಿಗೆ ನಾವು ರಕ್ಷಣೆಯನ್ನು ಕೊಡಬೇಕು. ಅಯ್ಯೋ, ಇಂಥ ಮಾತುಗಳನ್ನು ಕೇಳುವುದರ ಬದಲಾಗಿ ಆಕಾಶವೇ ಕಳಚಿ ನನ್ನ ತಲೆ ಮೇಲೆ ಬೀಳಬಾರದಿತ್ತೆ. ಅಲ್ಲದೆ ಹೋದ್ರೆ ರಾಮ ವೈರಿಗೆ ರಕ್ಷಣೆಯನ್ನು ಕೊಡುವಂತಹ ಅಪಚಾರ ಬೇರೊಂದಿರುವುದಕ್ಕೆ ಸಾಧ್ಯ ಉಂಟೆ ನಮ್ಮ ಬದುಕಿನಲ್ಲಿ. ಅಮ್ಮ ಅಮ್ಮ, ನೆನಪು ಮಾಡಿಕಮ್ಮ, ನನ್ನ ಬದುಕನ್ನ ಮಂದಮತಿಯಾಗಿ ಏನೂ ಅರಿಯದೆ ಹೋದಂತಹ ಪರಿಸ್ಥಿತಿಯಲ್ಲಿದ್ದೆ. ನಾನು ಶಾಪಗ್ರಸ್ತನಾಗಿದ್ದೆ. ಆ ಕಾಲಕ್ಕೆ ನನ್ನನ್ನು ಎತ್ತುಕೊಂಡು ಹೋಗಿ ಋಷಿಮುನಿಗಳ ಪಾದದಲ್ಲಿ ಕೆಳವಿದವಳು ನೀನೇ ಅಲ್ವೇನಮ್ಮ? ಹೌದು ಮಗು. ಆ ಕಾಲಕ್ಕೆ ಅವರು ಒಂದು ಒಂಟಿಯನ್ನು ಕೊಟ್ಟು ರಾಮ ಮಂತ್ರವನ್ನು ನಿಮಗೆ ಬೋಧಿಸಿದರು. ಹೌದು. ಒಂಟಿಯನ್ನು ಹನುಮನ ಕಿವಿಗೆ ಹಾಕು, ರಾಮ ಮಂತ್ರವನ್ನು ಹನುಮನಿಗೆ ಬೋಧಿಸು. ಮುಂದೊಂದು ಕಾಲದಲ್ಲಿ ರಾಮ ದರ್ಶನವಾದ ಮೇಲೆ ಅವ ಜ್ಞಾನಿಯಾಗ್ತಾನೆ ಅಂತ ಹೇಳಿದ್ರು. ಆ ಪ್ರಕಾರವಾಗಿಯೇ ಒಂಟಿಯನ್ನು ನನ್ನ ಕಿವಿಗೆ ಹಾಕಿದೆ, ರಾಮ ಮಂತ್ರವನ್ನು ಬೋಧಿಸಿದೆ. ಹನುಮ, ನಿನ್ನ ಬದುಕು ಬಂಗಾರ ಆಗಬೇಕು ಅಂತಾದ್ರೆ ರಾಮ ಬರಬೇಕು ಅಂತ ಹೇಳಿದೆ. ಅಂದಿನಿಂದ ಮೊದಲುಗೊಂಡು ಇಂದಿನವರೆಗೆ
ರಾಮನನ್ನ ಬಿಟ್ಟು ಮತ್ತೊಬ್ಬನನ್ನ ಬಯಸಿದವನಲ್ಲ. ನನ್ನ ಸರ್ವಸ್ವವಾಗಿ ನನ್ನ ಜೀವಕ್ಕೆ ಜೀವವಾಗಿ ಇದ್ದವ ಶ್ರೀರಾಮಚಂದ್ರ. ಇವತ್ತು ಆ ನನ್ನ ಸರ್ವಸ್ವ, ಆ ನನ್ನ ಮೂರ್ತಿ, ಆ ಶ್ರೀರಾಮಚಂದ್ರನ ವಿರೋಧವನ್ನು ನಾನು ಕಟ್ಟಿಕೊಳ್ಳಬೇಕೇನಮ್ಮ? ಯಾವ ಬಾಯಿಂದ ರಾಮನಾಮವನ್ನು ಉಚ್ಚರಿಸುತ್ತಾ ಇದ್ದನೋ ಅದೇ ಬಾಯಿಂದ ರಾಮನಿಗೆ ನಾನು ಬೈಯಬೇಕೇನಪ್ಪ? ಯಾವ ಕೈಗಳಿಂದ ತುಳಸಿಯನ್ನ ಹೂವನ್ನ ತಂದು ರಾಮನ ಪಾದಕ್ಕೆ ಹಾಕಿ ಸಂತೋಷವನ್ನು ಅನುಭವಿಸುತ್ತಾ ಇದ್ದನೋ ಅದೇ ಕೈಯಿಂದ ಕಲ್ಲು ಮಣ್ಣುಗಳನ್ನು ಎತ್ತಿ ರಾಮನ ಮೇಲೆ ಒಗೆಯಬೇಕೇನಮ್ಮ? ರಾಮಾಂಜನೇಯ ಕಾಳಗ ಆಗ್ತದೆ ಎನ್ನುವುದಾಗಿ ನಾನೇ ಭಾವಿಸಬೇಕೇನಪ್ಪ? ನೇಮದಿಂದ ನಿತ್ಯ ನೆನೆವ ರಾಮಚಂದ್ರ ನಡಿಯ, ನೇಮದಿಂದ ನಿತ್ಯ ನೆನೆವ ರಾಮಚಂದ್ರ ನಡಿಯನೆಂದು, ರಾಮಚಂದ್ರ ನಡಿಯ ಎಂದು ನೋಡಲಿ ಏನ ಮಾಡಲಿ. ನೇಮದಿಂದ ನಿತ್ಯ ನೆನೆವ ರಾಮಚಂದ್ರ ನಡಿಯ ನಿಂತು ನೋಡಲಿ ಏನ ಮಾಡಲಿ ರಾಮ. ನನ್ನ ಅಣು ಅಣುವು ರಾಮನೇ ಆಗಿರುವಾಗ ರಾಮರ ವೈರವನ್ನು ನಾನು ಹೇಗೆ ಭಾವಿಸಲಮ್ಮ? ಇಲ್ಲ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಹನುಮ ಯಾವ ಕಾಲಕ್ಕೂ ರಾಮನ ವೈರಿಯ ಸ್ಥಾನದಲ್ಲಿ ನಿಲ್ಲಲಾರ. ಭಾವಿಸಲು ನಿಗಮಾಗಮಂಗಳು, ಭಾವಿಸಲು ನಿಗಮಾಗಮಂಗಳು, ಬ್ರಹ್ಮಾದಿ ದೇವರ್ಯು ಮಾತೃವೇ ಪರದೈವ, ಬ್ರಹ್ಮಾದಿ ದೇವರ್ಯು ಮಾತೃವೇ ಪರದೈವವೆಂದೆನುತ ಕೋವಿದರ ಮತವಿಗುದು, ಕೋವಿದರ ಮತವಿಗುದು. ದೈವದ್ರೋಹ ಕಂಜಿ, ದೈವದ್ರೋಹ ಕಂಜಿ ಮಾತೃವಚನವಂ ಮೀರ್ದರೆ, ದೈವದ್ರೋಹ ಕಂಜಿ ಮಾತೃವಚನವಂ ಮೀರಿದರೆ ಆವಗವು ಸುತರಧೋಗತಿಗಿಳಿವಾಗ, ಸುತ ಅಧೋಗತಿಗಿಳಿವ. ಅದರಿಂದ ಈ ವಸುದೆಯ ರಸನು ನಾನಾ ಪ್ರಕಾರದೋಳು ಕಾವುದೇ ಕರ್ತವ್ಯ. ಅದರಿಂದ ಈ ವಸುದೆಯ ರಸನವು ನಾನಾ ಪ್ರಕಾರದೋಳು ಕಾವುದೇ ಕರ್ತವ್ಯವೆಂದು ನಿರ್ಧರಿಸಿಗೆ. ಬ್ರಹ್ಮಾದಿ ದೇವರ್ಯೋ ಮಾತೃವೇ ಪರದೈವ, ಮಾತೃವೇ ಪರದೈವ. ಆ ಆ ಆ ಎನ್ನುವ ಕಾರಣಕ್ಕಾಗಿ ಅದು ಬೇಡ ಅಂತ ನಾನು ಭಾವಿಸಿದೆ ಅಂತಾದರೆ ಮಾತ್ರ ದ್ರೋಹಿಯಾಗಬೇಕಾಗ್ತದೆ. ಒಂದು ವೇಳೆ ನಾನು ಈ ಕಾಲಕ್ಕೆ ಅಮ್ಮನ ಮಾತನ್ನು ನಡೆಸಲಿಲ್ಲ ಅಂತಾದರೆ ನನ್ನಮ್ಮನ ಮಾತು ಬಂಜೆಯಾಗ್ತದೆ.
ಚರಾಚರ ಪ್ರಪಂಚದಲ್ಲಿ ಅಮ್ಮನಿಗಿಂತ ದೊಡ್ಡದಾಗಿರುವಂತಹ ದೈವ ಇನ್ನೊಂದಿರುವುದಕ್ಕೆ ಸಾಧ್ಯವೇ? ಭಾವಿಸಲು ನಿಗಮಾಗಮಂಗಳೊಳ್ ಅಮ್ಮನಿಗಿಂತ ದೈವ ಮತ್ತೊಂದಿಲ್ಲವೇ ಇಲ್ಲ. ಚರಾಚರ ಪ್ರಪಂಚದಲ್ಲಿ ಬ್ರಹ್ಮಾದಿ ತ್ರಿಮೂರ್ತಿಗಳು ಅವರಿಗಿಂತಲೂ ದೊಡ್ಡದಾಗಿರುವಂತಹ ದೈವ ಯಾವುದು ಅಂತ ಕೇಳಿದರೆ ಅದು ಮಾತ್ರ ದೈವ. ಹಾಗಾಗಿ ಮಾತ್ರ ದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಮೊದಲು ಬರುವುದು ಮಾತ್ರ ದೇವತೆ. ಅಮ್ಮನ ಮಾತನ್ನು ನಡೆಸುವುದಕ್ಕೆ ಈ ಕಾರಣಕ್ಕೆ ನಾನು ಮುಂದುವರಿದೆ ಅಂತಾದರೆ ದೈವದ್ರೋಹಿ ಆಗುವುದಿಲ್ಲ. ಅಮ್ಮನ ಮಾತಿನಂತೆ ಇವನಿಗೆ ನಾನು ರಕ್ಷಣೆಯನ್ನು ಕೊಟ್ಟೆ ಅಂತಾದರೆ ದೈವದ್ರೋಹಿ ಆಗ್ತೇನೆ. ದೈವದ್ರೋಹಿಯಾಗಬಾರದು ಎನ್ನುವ ಕಾರಣಕ್ಕಾಗಿ ಇವನನ್ನ ಕರೆದುಕೊಂಡು ಹೋಗಿ ರಾಮನಿಗೆ ಒಪ್ಪಿಸಿದೆ ಅಂತಾದರೆ ನಾನು ಮಾತ್ರ ದ್ರೋಹಿ ಆಗ್ತೇನೆ. ಮಾತ್ರ ದ್ರೋಹಿಯಾಗಲಿ ದೈವದ್ರೋಹಿಯಾಗಲಿ ಮಗನಾದವನ ಪರಿಸ್ಥಿತಿ ಏನಾಗ್ತದೆ? ದಟ್ಟ ದಾರಿದ್ರ್ಯ ಅಂದ್ರೆ ಬದುಕು ಪಾತಾಳಕ್ಕೆ ಇಳಿದು ಹೋಗ್ತದೆ. ಹನುಮನ ಬದುಕು ಹಾಗಾಗಬೇಕೆ? ಏನು ಮಾಡಲಿ? ಈ ಸಂದಿಗ್ಧತೆಯಿಂದ ಹನುಮ ಹೊರಬರುವುದು ಹೇಗೆ ಹೇಗೆ ಹೇಗೆ? ಹೌದು, ಈ ಪ್ರಪಂಚದಲ್ಲಿ ಇವ ಅಪ್ಪ ಅಂತ ತೋರಿಸುವುದು ಏನೇ ಇದ್ರು ಅವಳು ಅಮ್ಮ ಮಾತ್ರ. 9 ಮಾಸಗಳ ಪರ್ಯಂತರವಾಗಿ ಹೊತ್ತು ಹೆತ್ತು ಪ್ರಪಂಚದ ಬೆಳಕನ್ನು ತೋರಿಸುವವಳು ಇವನೇ ನಿನ್ನ ಅಪ್ಪ ಅಂತ ಹೇಳಬಹುದು. ಅದು ಮಾತ್ರ ದೇವತೆ. ರಾಮ ಎನ್ನುವ ಹೆಸರನ್ನು ಬೋಧಿಸಿದ್ದಲ್ಲದೆ ಇವನಿನ್ನ ದೇವರು ಅಂತ ತೋರಿಸಿದವಳು ನನಗೆ ನನ್ನ ಅಮ್ಮನೇ ಅಲ್ಲವೇ? ಹಾಗಾಗಿ ಈ ಕಾಲಕ್ಕೆ ನಾನು ನನ್ನ ಅಮ್ಮನ ಮಾತನ್ನು ನೆರವೇರಿಸುವುದೇ ಸರಿ. ರಾಮನ ಬದುಕನ್ನು ಆದರ್ಶವಾಗಿ ಪಡೆದಂತಹ ನಾನು ಚಿಕ್ಕಮ್ಮನ ಮಾತಿಗಾಗಿ ಕಾಣಿಗೆ ಹೋದವ ನನ್ನೊಡೆಯ ಶ್ರೀರಾಮಚಂದ್ರ. ಅವ ತಿಳಿದದ್ದು ಹಾಗೆ ಮಾತ್ರ ದೇವತೆಯೇ ದೊಡ್ಡದು. ರಾಮದಾಸನಾಗಿ ಈ ಕಾಲಕ್ಕೆ ನಾನು ಮಾತೆಯ ಮಾತನ್ನು ನಡೆಸುವುದೇ ಸೂಕ್ತ. ಹೌದು, ಮಾತೆಯ ಮಾತನ್ನು ನಾನು ನಡೆಸಿದೆ ಅಂತಾದರೆ ರಾಮಾಂಜನೇಯ ಕಾಳಗ ಆಗ್ತದೆ. ಆಗಲಿ ರಾಮ, ಉಳಿಸುವವ ಅಳಿಸುವವ ನೀನೇ ಆಗಿರುವಾಗ ನಾನು ನಿಮಿತ್ತ ಮಾತ್ರ. ಹನುಮ ನಿನ್ನೆದುರು ಕಾಳಗಕ್ಕೆ ಅಣಿಯಾಗಿ ಬರ್ತಾನೆ, ಉದ್ದಟದಿಂದಲಾಗಿ ಅಲ್ಲ ರಾಮ, ಔದ್ದಟ್ಯದಿಂದಲಾಗಿ ಅಲ್ಲ, ಅಮ್ಮನ ಮಾತಿಗಾಗಿ ಬರ್ತಾನೆ. ನನ್ನನ್ನು ಕ್ಷಮಿಸಿಬಿಡು ಅಮ್ಮ. ಅಮ್ಮ ಅಂಜದಿರಮ್ಮ ನೀನು, ಹನುಮ ನನ್ನ ಮಾತನ್ನ ನಡೆಸದೇ ಬಿಟ್ಟಾದು ಹೇಗೆ? ಹೀಗೊಂದು ಶಂಕೆ ನಿನ್ನ ಮನಸ್ಸಿನಲ್ಲಿ ಯಾವ ಕಾರಣಕ್ಕೂ ಬೇಡ. ಖಂಡಿತವಾಗಿ ನಿನ್ನ ಮಾತನ್ನು ನಡೆಸ್ತೇನೆ, ನಡೆಸ್ತೇನೆ. ಹಾಗೆ ಏನದರಿ ನೋಡಿ, ನಡೆಸ್ತೇನೆ. ಇದು ನಿಮ್ಮ ಮಾತನ್ನು ನಾನು ನಡೆಸಲಿಲ್ಲ ಅಂತಾದ್ರೆ ಆ ನೀಲಕಂಠನ ಪಾದದಾಣೆ ನಿಮ್ಮ ಮಗನೇ ಅಲ್ಲ, ಮಗನೇ ಅಲ್ಲ. ಮಗು, ಸಂತೋಷವಾಯಿತು ನಿನ್ನ ಮಾತುಗಳನ್ನು ಕೇಳಿ. ನೋಡು, ಇಂದಿನಿಂದ ಮೊದಲುಗೊಂಡು ಅವಧಿ ಮುಗಿಯುವ ತನಕ ಇವನ ಪ್ರಾಣವೆನ್ನುವುದು ಅದು ನಿನ್ನ ರಕ್ಷಣೆ ಮಗನೇ. ಅಮ್ಮ ಅಮ್ಮ ನೋಡುವುದು ನೋಡಿ, ನಾನು ನೋಡ್ಲೂಬೇಕಮ್ಮ. ಹಾಗಲ್ಲ ಅಮ್ಮ, ರಾಮ ಅಲ್ಲ ಇವರೇ ನನ್ ಕೊಲ್ತಾನೆ ಅಮ್ಮ. ಮೊದಲೇ ಭಯಭೀತನಾಗಿದ್ದಾನೆ. ಹಾಗಾಗಿ ಅವನ ಹೊಣೆಗಾರಿಕೆ ನಿನ್ನದು ಮಗನೇ. ಈ ತೆರದಿ ನಿಜ ಮಾತೆ ಗುಜುರಿ ಪವನ ಕುಮಾರ
ಈ ತೆರದಿ ನಿಜ ಮಾತೆ ಕುಸುರಿ ಪವನ ಕುಮಾರು ಹರುಷದೊಳಗ ಶಕುಂತನ ಕರೆದು ಅರುಹುತ್ತಲಿರ್ದ ರಾಮ ಮಂತ್ರದ ಸಾರವೋ ರಾಮ ಮಂತ್ರದ ಸಾರವೋ ಸ್ಮರಿಸಯ್ಯ ರಾಮ ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ ಸ್ಮರಿಸಯ್ಯ 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 ರಾಮ ಮಂತ್ರ ಸ್ಮರಿಸು ರಾಮ ಮಂತ್ರ ಸ್ಮರಿಸು ರಾಮ ಮಂತ್ರ ಸ್ಮರಿಸು ರಾಮ ಮಂತ್ರ ಸ್ಮರಿಸಯ್ಯ 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 ರಾಮ ಮಂತ್ರ ಸ್ಮರಿಸು ರಾಮ ಮಂತ್ರ ಸ್ಮರಿಸು ರಾಮ ಮಂತ್ರ ನಿನ್ನ ಮರಣ ಭೀತಿಯ ಪರಿಗಣಿಸು ಈ ಮಂತ್ರ ನಿನ್ನ ಮರಣ ಭೀತಿಯ ಪರಿಗಣಿಸು ಈ ಮಂತ್ರ ನಿನ್ನ ಮರಣ ಭೀತಿಯ ಪರಿಗಣಿಸು ಈ ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ ನಿನ್ನ ಮರಣ ಭೀತಿಯ ಪರಿಗಣಿಸುವದಿ ಮಂತ್ರ ಸ್ಮರಿಸೋ ಸ್ಮರಿಸೋ ಸ್ಮರಿಸಯ್ಯ ರಾಮ ಮಂತ್ರ ಸ್ಮರಿಸೋ ರಾಮ ಮಂತ್ರ ರಾಮ ಮಂತ್ರ ರಾಮ ಮಂತ್ರ ರಾಮ 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 ಸ್ಮರಿಸಯ್ಯ ರಾಮ ಮಂತ್ರ ಜಗದಿ ವಾಲ್ಮೀಕಿಯ ಉದ್ಧರಿಸಿದ ಮಂತ್ರ ಈ ಜಗದಿ ವಾಲ್ಮೀಕಿಯ ಉದ್ಧರಿಸಿದ ಮಂತ್ರ ಉದ್ಧರಿಸಿದ ಮಂತ್ರ ಜಗದಿ ವಾಲ್ಮೀಕಿಯ
ಉದ್ಧರಿಸಿದ ಮಂತ್ರ ಉದ್ಧರಿಸಿದ ಮಂತ್ರ ಬಗೆ ಬಗೆ ದೂರಿತವ ಸುಡುವ ಮಂತ್ರ ಬಗೆ ಬಗೆ ದೂರಿತವ ಬಗೆ ಬಗೆ ದೂರಿತವ ಸುಡುವ ಮಂತ್ರ ದೊರಿತವ ಸುಡುವ ಮಂತ್ರ ಜಗದೀವನಿಗಿಯ ಉದ್ಧರಿಸಿದ ಮಂತ್ರ ಬಗೆ ಬಗೆ ದೊರಿತವ ಸುಡುವ ಮಂತ್ರ ಬಗೆ ಬಗೆ ದೊರಿತವ ಸುಡುವ ಮಂತ್ರ ದುರಿತವ ಸುಡುವ ಮಂತ್ರ ಸ್ಮರಿಸೋ ರಾಮ ಮಂತ್ರ ಸ್ಮರಿಸೋ ರಾಮ ಮಂತ್ರ ರಾಮ ಮಂತ್ರ ರಾಮ ಮಂತ್ರ ವಿಗಡ ರೋಗಗಳ ದೂರ ಮಾಡುವ ಮಂತ್ರ ವಿಗಡ ರೋಗಗಳ ದೂರ ಮಾಡುವ ಮಂತ್ರ ದೂರ ಮಾಡುವ ಮಂತ್ರ ಸುಗುಣರ್ಗೆ ಸುಜ್ಞಾನ ಕೊಡುವ ಮಂತ್ರ ಸುಗುಣರ್ಗೆ ಸುಜ್ಞಾನ ಕೊಡುವ ಮಂತ್ರ ಜ್ಞಾನ ಕೊಡುವ ಮಂತ್ರ ಜ್ಞಾನ ಕೊಡುವ ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ ಸ್ಮರಿಸೋ ರಾಮ ಮಂತ್ರ ಸ್ಮರಿಸೋ ರಾಮ ಮಂತ್ರ ರಾಮ ಸ್ಮರಿಸಯ್ಯ ರಾಮ ಮಂತ್ರ ನಿನ್ನ ಮರಣ ಭೀತಿಯ ಪರಿಹರಿಸುವ ಮಂತ್ರ ರಾಮ ಮಂತ್ರ ಸ್ಮರಿಸೋ ರಾಮ 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 ರಾಮ. ಶಕುಂತ ಮಹಾರಾಜ, ಅಯ್ಯ ಮರಣ ಭೀತಿ ಎನ್ನುವುದು ನಿನ್ನನ್ನು ಕಾಡ್ತಾ ಇದೆ. ಖಂಡಿತ ಹೌದು. ಹಾವನ್ನ ಕಂಡು ಹೆದರಿದವ, ಹಾ. ಹಗ್ಗವನ್ನ ಕಂಡು ಹೆದರಿದ ಹಾಗೆ, ಹಾ. ಕರಡಿಯನ್ನ ಕಂಡು ಹೆದರಿದವ, ಹ್ಮ್. ಕಪ್ಪು ಕಲ್ಲನ್ನ ಕಂಡು ಹೆದರಿದ ಹಾಗೆ ಹ್ಮ್. ನಿನ್ನ ಪರಿಸ್ಥಿತಿ ಆಗಿದೆ. ಖಂಡಿತ. ನಾನು ಹತ್ತಿರ ಬಂದರೂ ಹಾ. ನಾನೇ ಸಾಯಿಸ್ತೇನೋ ಎನ್ನುವಂಥ ಭಯ. ನೀ ಪರಮ ರಾಮ ಭಕ್ತ ಅಲ್ವಾ? ಹೌದು. ಹ್ಮ್. ಏನು ಮಾಡೋಣ ಹೇಳು? ಹಾ. ಮಾತ್ರ ಭಕ್ತಿ, ಹಾ. ಮಾತೆಗೆ ಕೊಟ್ಟಂತಹ ಮಾತು ಹ್ಮ್. ನೆರವೇರಿಸಬೇಕಾದಂತೂ ನನ್ನ ಹೊಣೆಗಾರಿಕೆ. ಹಾ. ನಾನು ನೆರವೇರಿಸ್ತೇನೆ ಎಂಬಲ್ಲಿಗೆ ನಾನೇ ಈ ಕಾರ್ಯವನ್ನು ಮಾಡ್ತೇನೆ ಅಂತ ಭಾವಿಸಬೇಡ. ಅಂದ್ರೆ ಹನುಮ ಮಾಡುವಂತಹ ಪ್ರತಿಯೊಂದು ಕಾರ್ಯದ ಹಿಂದೆ ಹಾ. ಇಚ್ಛಾಶಕ್ತಿಯಾಗಿರುವುದು ಹಾ. ಪ್ರಭು ಶ್ರೀರಾಮಚಂದ್ರ. ಹಾ. ಶ್ರೀರಾಮಚಂದ್ರನನ್ನೇ ನನ್ನ ಉಸಿರಾಗಿ ಭಾವಿಸಿದವ ನಾನು. ಹಾ. ಅಯ್ಯ, ತಿಳಿದೋ ತಿಳಿದೆಯೋ ಹಾ. ನಿನ್ನಿಂದ ತಪ್ಪಾದದ್ದು ಸತ್ಯ. ಹೌದು. ಪಕ್ಷಿಯನ್ನ ಕೊಂದೆ, ಹಾ. ನಿನ್ನಂತವರಿಗೆ ಅದು ಸರಿಯಾ? ಅರಸನಾದ ಮೃಗಬೇಟೆಯನ್ನ ಮಾಡಬೇಕು ಯಾವ ಕಾರಣಕ್ಕಾಗಿ? ಹಾ. ದುಷ್ಟ ಮೃಗಗಳನ್ನು ಕೊಲ್ಲುವುದಕ್ಕಾಗಿ. ಹಾ. ಹಾ. ಪಕ್ಷಿಯಲ್ಲಿ ನೀನು ಯಾವ ದೌಷ್ಟ್ಯವನ್ನು ಕಂಡೆ? ಕಾಣಲಿಲ್ಲ. ಆದರೂ ಮೃಗಬೇಟೆ ಎನ್ನುವಂತ ಚಟ ಹಾ. ಆ ಪಕ್ಷಿ ಸಾಯುವ ಹಾಗೆ ಮಾಡಿತ್ತು. ಆ ಪಾಪ ಉಂಟೋ ಇಲ್ವೋ? ಹಾ. ಆ ಪಾಪದ ಲೇಷ ಎನ್ನುವುದು ನಾಶ ಆಗ್ಬೇಕು. ಅದಕ್ಕೆ ಆ ಶೇಷ ನಾಶ ಆಗಬೇಕು ಅಂತಾದ್ರೆ ಆದ್ರೆ ಅದಕ್ಕೆ ಬೇಕಾದದ್ದು ರಾಮ ಮಂತ್ರವೇ ಹೌದು. ಈಗ ರಾಮ ಮಂತ್ರವನ್ನು ನೀನು ಜಪಿಸಬೇಕು. ರಾಮ ಮಂತ್ರ ಯಾಕೆ ಜಪಿಸಬೇಕು? ಅಡ್ಡಿಲ್ಲ ಮಾರಾಯ ನೀನು. ಹಾ. ಬೇಡ, ನಾ ಹೋಗ್ತೇನೆ ಸುಮ್ಮನೆ. ಹೋಗು. ಹಾಗಲ್ಲ,
ನೀ ಈಗ ನನ್ನನ್ನು ಕೊಲ್ಲುವಂತಹ ಆ ರಾಮಚಂದ್ರ ಈಗ ಅವನ ಮಂತ್ರವನ್ನೇ ಜಪಿಸುವೆನ್ನುವಾಗ ನೀನು ಹೇಳ್ತೀಯಾ ಅಂತ ಆದ್ರೆ ಯಾವ ನೆಲೆಯಲ್ಲಿ ನನಗದು ಭದ್ರ ರಕ್ಷಣೆ ಆದೀತು ಅಂತ ನಾ ಯೋಚನೆ ಮಾಡುವುದು. ನಿನ್ನದ್ದು ತಪ್ಪಲ್ಲ, ಹಾ ಏನೂ ಗೊತ್ತಿಲ್ಲಲ್ಲ, ಹೌದು. ನಿನ್ನ ತಲೆಯದ್ದು ತಪ್ಪು. ಯಾಕೆಂದ್ರೆ ಯಾಕೆ? ರಾಮ ಮಂತ್ರವನ್ನ ಜಪಿಸು ಅಂತ ಕೇಳಿದ್ರೆ ರಾಮ ವಿರೋಧಿ ನಾನು. ಬಹುಶಃ ರಾಮನಿಗೆ ನೀ ವಿರೋಧಿ ಸ್ಥಾನದಲ್ಲಿ ಇದ್ದೇ ಇಲ್ವೋ ಗೊತ್ತಿಲ್ಲ. ಈಗಾಗಲೇ ನೀನೇ ಆ ಸ್ಥಾನಕ್ಕೆ ಹೋಗಿ ಮುಟ್ಟ ಆಗಿದೆ. ವಿರೋಧಿ ಅಂತಲ್ಲ ಹೇಳ್ತಾ ಇರುವಂತದ್ದು, ಯಾ ಆದ್ರೆ ಹಾ. ನನ್ನ ಪ್ರಾಣ ಈಗ ಹೋಗುವುದು ಅವನಿಂದ ಅಂತ ಆದ್ಮೇಲೆ ಅವನನ್ನೇ ನಾ ಸ್ಮರಣೆ ಮಾಡಿದೆ ಅಂತ ಆದ್ರೆ ಅದು ಯಾವ ನೆಲೆಯಲ್ಲಿ ಸಿಗ್ತದೆ ನನಗೆ ರಕ್ಷಣೆ? ನಾನು ಆಡುವ ಮಾತುಗಳನ್ನ ಸರಿಯಾಗಿ ಗ್ರಹಿಸಬೇಕು. ಹಾ, ನೀನು ಮಾಡಿದ ಪಾಪಕ್ಕೆ ಫಲವಾಗಿ ವಿಶ್ವಾಮಿತ್ರರ ಪ್ರತಿಜ್ಞೆ ಆಗಿದೆ. ರಾಮನಿಂದ ನಿನ್ನ ಸಾವು ಎನ್ನುವುದು ನಿಶ್ಚಯವಾಗಿದೆ. ಆ ನಿಶ್ಚಯವಾದದ್ದು ಸುಳ್ಳಾಗಬೇಕು ಅಂತಾದ್ರೆ ಆದ್ರೆ ನಿನ್ನಲ್ಲಿ ಪುಣ್ಯಶೇಷ ಹೆಚ್ಚಾಗಬೇಕು. ಹಾ. ಅದು ಹೇಗೆ? ಹೇಗೆ? ಅದು ರಾಮ ಮಂತ್ರದಿಂದ ಸಾಧ್ಯ. ಹಾ, ರಾ ಎನ್ನುವ ಅಕ್ಷರವನ್ನ ಹೇಳಿದಾಗ ಮಾಡಿದ ಪಾಪಗಳೆಲ್ಲ ಹೊರ ಹೋಗ್ತದೆ. ಹಾ, ಹಾ. ಮ ಎನ್ನುವ ಅಕ್ಷರವನ್ನ ಹೇಳಿದಾಗ ಹೊರಹೋದ ಯಾವ ಪಾಪಗಳು ಒಳ ಪ್ರವೇಶ ಮಾಡುವುದಿಲ್ಲ. ಇದು ರಾಮನಾಮದ ಮಹತ್ವ. ಓಹೋ ಹೋ. ಹಾಗಾಗಿಯೇ ಹಾ. ರಾಮನಾಮವನ್ನು ನೀನು ಸ್ಮರಿಸಬೇಕು. ಅಲ್ಲ, ಸ್ಮರಿಸುವುದಾದೀತು. ರಾಮನಾಮ ಹುಟ್ಟಿದ್ದ ಹೇಗೆ ಎನ್ನುವಂತ ಒಂದು ಪ್ರಶ್ನೆ ಬರ್ತದ ಇಲ್ವಾ? ಖಂಡಿತ ಹೌದು. ಹುಟ್ಟಿಗೂ ಒಂದು ವಿಶೇಷತೆ ಉಂಟು. ಹೌದು. ಬಹಳ ಕಾಲದ ಹಿಂದೆ ಓಂ ನಮೋ ನಾರಾಯಣಾಯ ಎನ್ನುವಂತ ಅಷ್ಟಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಹಾ. ನಾವು ವೈಷ್ಣವರು ಅಂತ ಹೇಳಿಕೊಳ್ಳುವವರು ಕೆಲವರು. ಹಾ, ಓಂ ನಮ ಶಿವಾಯ ಎನ್ನುವಂತ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ನಾವು ಶೈವರು ಅಂತ ಹೇಳಿಕೊಳ್ಳುವವರು ಕೆಲವರು. ಹಾ, ಹಾಗಿದ್ರೆ ಹಾ. ಹರಿಹರರಲ್ಲಿ ಭೇದ ಇಲ್ಲ ಎನ್ನುವುದು ಗೊತ್ತಾಗಬೇಕು ಅಂತ ಆದ್ರೆ ಅದು ಎರಡು ಒಂದೇ ಆಗ್ಬೇಕು ಬೇಡವೋ? ಹೌದು. ಜನರ ಮನಸ್ಸಿನಲ್ಲಿ ಭೇದ ಉಂಟು, ಹಾ. ನಿಜವಾಗಿ ದೇವರಲ್ಲಿ ಭೇದ ಇಲ್ಲ. ಆ ಭೇದ ಇಲ್ಲ ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ಹಾ, ಓಂ ನಮೋ ನಾರಾಯಣಾಯ ಎನ್ನುವ ಅಷ್ಟಾಕ್ಷರಿ ಮಂತ್ರದ ರಾ ಎನ್ನುವ ಅಕ್ಷರವನ್ನು ತೆಗೆದು ನಮ ಶಿವಾಯ ಎನ್ನುವಂತ ಪಂಚಾಕ್ಷರಿ ಮಂತ್ರದ ಮ ಎನ್ನುವ ಅಕ್ಷರವನ್ನು ತೆಗೆದು ರಾಮ ಎನ್ನುವಂತ ತಾರಕ ಮಂತ್ರದ ಉದ್ಭವವನ್ನು ಮಾಡಿದ್ರು ಜ್ಞಾನಿಗಳು. ಹಾ, 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 ಹಾ. ಅದು ತಾರಕ ಮಂತ್ರ. ಅಷ್ಟಾಕ್ಷರಿ ಮಂತ್ರವನ್ನು ಪಂಚಾಕ್ಷರಿ ಮಂತ್ರವನ್ನು ಹೀಗೆ ಜಪಿಸಬೇಕು, ಇಂಥವರೇ ಜಪಿಸಬೇಕು, ನಿಬಂಧನೆಗಳು. ಹಾ. ಆದ್ರೆ ರಾಮ ಮಂತ್ರಕ್ಕಿಲ್ಲ, ಯಾರು ಬೇಕಿದ್ರು ಜಪಿಸಬೇಕು. ಹೌದಾ? ಪಾಮರನಿಂದ ಹಿಡಿದು ಶ್ರೇಷ್ಠನವರೆಗೆ. ಹಾ? ಹಾಗಿದ್ರೆ ಹಾ. ಮೊದಲು ಇದನ್ನು ಉಚ್ಚರಿಸಿದವರು ಯಾರು? ಹಾಗಿದ್ರೆ ಯಾರು? ರಾಮ ಮಂತ್ರದ ಸೃಷ್ಟಿ ಆಗಿದೆ, ಹಾ. ಹಾಗಂತ ಅದನ್ನು ಉಚ್ಚಾರ ಮಾಡಿದವರು ಯಾರು? ಹೌದು, ಅದರ ಮಹಾತ್ಮವನ್ನು ತಿಳಿಸಿಕೊಟ್ಟದ್ದು ಯಾರು? ಬೇರೆ ಯಾರು ಅಲ್ಲ, ಪರಶಿವನೇ ಆ ಮಂತ್ರದ ಶ್ರೇಷ್ಠತೆಯನ್ನು ಸಾರಿದವ ಇದ್ದಾರೆ. ಹೌದಾ? ಅಮೃತ ಮತನದ ಕಾಲ, ಹಾ. ಸುರಾಸುರರ ನಡುವೆ ನಡೆದಂತಹ ಯುದ್ಧ. ಆ ಕಾಲಕ್ಕೆ ಮೊದಲು ಹುಟ್ಟಿದ್ದು ಹಾಲಾಹಲ. ಹೌದು. ಹಾಲಾಹಲವನ್ನ ಮೊದಲು ಕುಡಿದವ ಯಾರು? ಶಿವ. ಹಾ. ಶಿವನಿಗೇನಾಗಬಾರದು ಎನ್ನುವ ಕಾರಣಕ್ಕಾಗಿ ಪಾರ್ವತಿ ದೇವಿ ಅವನ ಗಂಟಲನ್ನು ಹಿಡಿದಳು. ಹಾ, ಆ ಹಾಲಾಹಲ ಗಂಟಲಲ್ಲೇ ಉಳಿಯಿತು. ಆ ಕಾಲಕ್ಕೆ ಅವ ನೀಲಕಂಠನಾದ. ಹಾ. ಹಾಲಾಹಲ ಗಂಟಲಿನಲ್ಲಿಯೇ ಉಳಿದ್ರು ಅದರ ಉರಿ ಮಾತ್ರ ಕಡಿಮೆ ಆಗಲಿಲ್ಲ. ಆ ಕಾಲಕ್ಕೆ ಅವ ಉಚ್ಚರಿಸಿದ ನಾಮ ಅದು ರಾಮನಾಮ. ಓ, ಓ, ಓ. ಆ ಕಾಲಕ್ಕೆ ಉರಿ ಎನ್ನುವುದು ಶಮನವಾಗಿ ಹೋಯಿತು. ಹಾ. ಆ ಸಂದರ್ಭದಲ್ಲಿಯೇ ತನ್ನ ಮಡದಿ ಆಗಿರುವಂತ ಪಾರ್ವತಿ ದೇವಿಗೆ ಹಾ. ಆ ರಾಮ ಮಂತ್ರವನ್ನ ಶಿವ ಬೋಧಿಸಿದ, ಉಪದೇಶಿಸಿದ. ಓಹೋ. ಸೋಮಶೇಖರ ತನ್ನ ಸತಿಗೆ ಬೋಧಿಸಿದ ಮಂತ್ರ ಅದುವೇ ರಾಮ ಮಂತ್ರ. ಹಾ, 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 ಹಾ. ಹ. ಅಲ್ಲಿಗೆ ಮುಗೀತಾ? ಮೇಲಿನವರ ವಿಷಯ ಆಯ್ತು. ಹಾ. ಹಾಗಂತ ಕೆಳಗೆ ಉದ್ಧಾರ ಆದವರು ಇಲ್ವೋ? ಆ ರಾಮ ಮಂತ್ರ ಜಪಿಸಿ ಹೌದು, ಉದ್ಧಾರ ಆಗಿದ್ದಾರೆ. ಯಾರೂ ಆ ರಾಮ ಮಂತ್ರ ಹೇಳಬಹುದು ಹೇಳುವುದಕ್ಕೆ ನಿದರ್ಶನವೋ ಎನ್ನುವ ಹಾಗೆ ಒಂದು ಕಥೆ ನಡೆದು ಹೋಗಿದೆ. ಯಾವುದು? ಒಬ್ಬನೊಬ್ಬ ಕಾಡ ಬೇಡ ಹಾ. ವ್ಯಾದ ಕಾಡಿನಲ್ಲಿ ಸಂಚರಿಸುವಂತ ಅದೆಷ್ಟೋ ಜನರನ್ನ ಹಿಡಿದು ಅವರಲ್ಲಿರುವಂತ ಆಭರಣವನ್ನು ವಸನವನ್ನು ಕದ್ದು ತನ್ನ ಬದುಕನ್ನು ನಡೆಸುತ್ತಾ ಇದ್ದ. ಹಾ. ಅವನ ಎದುರಿಗೆ ಒಮ್ಮೆ ಬಂದವರು ನಾರದರು. ಹಾ. ಅಯ್ಯ, ಯಾಕಿಂತ ಪಾಪಕೃತ್ಯವನ್ನ ಮಾಡ್ತಿ ಅಂತ ಕೇಳಿದ್ರೆ ಅವ ಕೊಟ್ಟ ಉತ್ತರ ತನ್ನ ಹೆಂಡತಿ ಮಕ್ಕಳನ್ನ ರಕ್ಷಿಸುವುದಕ್ಕೆ ಬೇಕಾಗಿ. ಓಹೋ, ಹೆಂಡತಿ ಮಕ್ಕಳಿಗಾಗಿ ನೀನು ಇಷ್ಟು ಮಾಡ್ತಿ, ನಿನ್ನ ಪಾಪದಲ್ಲಿ ಪಾಲ್ ತಗೊಳ್ತಾರೋ ಅಂತ ನಾರದ್ರು ಕೇಳಿದ್ರಂತೆ. ಅವನಿಗೆ ಸಮಸ್ಯೆ ಆಯ್ತು, ಗೊತ್ತಿಲ್ಲ. ಹೋಗಿ ಕೇಳ್ಕೊಳ್ಬಾ ಅಂತ ಹೇಳಿದ್ರು. ಮನೆಗೆ ಹೋಗಿ ಕೇಳ್ದ. ನಿಮ್ಮ ಕರ್ತವ್ಯ ಹೊಣೆಗಾರಿಕೆ, ನಮ್ಮನ್ನು ರಕ್ಷಿಸುವುದು, ರಕ್ಷಿಸ್ತೀರಿ, ನಿಮ್ಮ ಪಾಪಕ್ಕೆ ನಾವು ಪಾಲಿಲ್ಲ ಅಂತ ಹೇಳಿದ್ರಂತೆ. ಪಾಪಿಗಳು. ಹಾ, ಅವನಿಗೆ ಜ್ಞಾನೋದಯ ಆಯ್ತು. ಪ್ರಪಂಚದಲ್ಲಿ ಯಾವ್ದಾಗುದಿದ್ರು ಒಂದು ಕಾರಣ ಬೇಕು. ಅವರು ಹಾಗೆ ಹೇಳಿದ ಕಾರಣ ಮುಂದೆ ಏನಾಯ್ತು? ಏನಾಯ್ತು? ತಿರುಗಿ ಬಂದು ಹೇಳಿದ, ಸಾಕು, ನಾನು ಬದುಕಿನಲ್ಲಿ ಮಾಡಿದ್ದು ತಪ್ಪಾಗಿ ಹೋಗಿದ್ದು, ಮಹಾಪರಾಧವಾಗಿ ಹೋಯ್ತು, ಮುಂದೆ ನೀವೇ ಗತಿ ದಾರಿ ತೋರಿಸ್ಬೇಕು ಅಂತ ಹೇಳಿದ್ರು. ಗೊತ್ತಾದ್ಮೇಲೆ ಗೊತ್ತಾಯ್ತು ಅವನಿಗೆ ಅಲ್ವಾ? ಅವನಿಗೆ ಗೊತ್ತಾದದ್ದು ಅವ ಶ್ರೇಷ್ಠ ಆಗ್ಬೇಕು ಅಂತ ಆದ್ರೆ ಮಂತ್ರೋಪದೇಶ ಆಗ್ಬೇಕು. ಯಾವ ಮಂತ್ರ? ಯಾವುದು? ಅಷ್ಟಾಕ್ಷರಿ ಪಂಚಾಕ್ಷರಿ ಅವನಿಗೆ ಸರಿ ಅಲ್ಲ, ಅವ ವ್ಯಾಧ.
ಅವನಿಗೆ ಹೇಳಲಿಕ್ಕೂ ಬರುವುದಿಲ್ಲ. ಅವನಿಗೆ ರಾಮ ಮಂತ್ರವನ್ನು ಉಪದೇಶಿಸಿದ್ರು ನಾರದ. ಹಾ ಮೊದಲು ಬರಲಿಲ್ವಂತೆ, ರಾಮ ಅಂತ ಹೇಳಲಿಕ್ಕೂ ಬರುವುದಿಲ್ಲ, ಎಂಥವರು ಹೇಳುವ ನಾಮವೇ ಅವನಿಗೆ ಬರಲಿಲ್ಲ. ಹಾ ಆಮೇಲೆ ಅದು ಯಾವುದು ಅಂತ ಕೇಳಿದ್ರು, ಹಾ. ಮರ ಅಂದ. ಹಾ ಅದೆಂಥದ್ದು ಕೇಳಿದ್ರು, ಮರ ಅಂದ. ಅಡವಿಯಲ್ಲಿದ್ದದಲ್ವ, ಸುತ್ತಲೂ ಮರವೇ ಇತ್ತು. ಎಲ್ಲ ನೋಡ್ತಾ ಹೇಳು ಅಂದ. ಹಾ. ಮರ 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 ರಾಮ ರಾಮ ಒಂದೇ ಹೋಯ್ತು, ಮರವೇ ರಾಮವಾಗಿ ಹೋಯ್ತು. ಹಾ. ಅದನ್ನೇ ಉಪದೇಶಿಸಿ ಯಾರಾದ್ರೂ ಹೋದ್ರು. ಹಾ. ಅವ ಆ ಮಂತ್ರವನ್ನೇ ಉಚ್ಚರಿಸುತ್ತಾ ದಿನ ಕಳೆದ. ವಲ್ಮಿ ಹುತ್ತ ಎನ್ನುವುದು ಅವನ ಮೇಲೆ ಬೆಳೆಯಿತು. ಹೌದಾ? ಮುಂದೊಂದು ಸಂದರ್ಭದಲ್ಲಿ ಅದೇನಾರಾದ್ರೂ ಬಂದಾಗ ರಾಮನಾಮವನ್ನು ಕೇಳಿ ಹುತ್ತವನ್ನು ಒಡೆದಾಗ, ಅವನನ್ನು ಕರೆದಾಗ ಹುತ್ತದಿಂದ ಹೊರ ಬಂದವ ಅವ ವಾಲ್ಮೀಕಿ ಅಂತ ಕರೆಸಿಕೊಂಡ. ಕಾಡ ವ್ಯಾಧನೊಬ್ಬ ವಾಲ್ಮೀಕಿಯಾದ, ಪರಮಜ್ಞಾನಿಯಾದ, ಹೆಚ್ಚೇಕೆ ರಾಮಾಯಣವನ್ನೇ ಬರೆದ. ಇದು ರಾಮ ಮಂತ್ರದ ಮಹಿಮೆ. ಓಹೋ ಹೋ ಹೋ. ಅಜ್ಞಾನಿಯನ್ನು ಸುಜ್ಞಾನಿಯನ್ನಾಗಿಸುವಂತಹ ಸಾಮರ್ಥ್ಯ ಇದ್ರೆ ಹಾ. ಅದು ರಾಮನಾಮದಿಂದ ಮಾತ್ರ. ಹಾಗಾಗಿ ನನ್ನನ್ನು ತಪ್ಪು ಕೇಳ್ಕೊಳ್ಬೇಡ. ಒಂದು ಪ್ರಶ್ನೆ ಕೇಳ್ತೇನೆ. ಅಂತವರನ್ನೆಲ್ಲ ಉದ್ಧರಿಸಿರುವಂತಹ ಈ ಮಂತ್ರ ಏನು, ಹಾಗಾದ್ರೆ ಶ್ರೇಷ್ಠತೆಯನ್ನು ಗುಣಗಾನವನ್ನು ಮಾಡ್ತಾ ಇದ್ದೀಯ. ಸುಲಭವಾಗಿ ಉಚ್ಚರಿಸುವಂತಹ ಆ ಮಂತ್ರವನ್ನು ನಾನು ಉಚ್ಚರಿಸುವುದಾದ್ರೆ ಹೇಗೆ ಎನ್ನುವುದೊಂದನ್ನು ಹೇಳ್ಕೊಡ್ತೀಯ? ಹೇಗೆ ಅಂತ ಕ್ರಮ ಇಲ್ಲ. ತ್ರಿಕರಣ ಪೂರ್ವಕವಾಗಿ ಯಾವ ದೇವರ ಧ್ಯಾನವಾದ್ರೂ ಮಾಡಬೇಕಿದ್ರೆ ತ್ರಿಕರಣ ಪೂರ್ವಕವಾಗಿ ಕಾಯೇನ ವಾಚ ಮನಸ ನಾಭಿಯಿಂದ ಬರಬೇಕು, ದೇಹವನ್ನು ಆವರಿಸಬೇಕು. ನಾವೇ ರಾಮನಾದಾಗ ರಾಮ ನಮ್ಮಲ್ಲಿಗೆ ಬರ್ತಾನೆ. ಅಂದ್ರೆ ನನಗೆ ಜೀವ ಭಯ ಉಂಟು, ರಾಮ ಏನ್ ಮಾಡ್ತಾನೋ, ಹನುಮಂತನ ಹತ್ರ ಸಾಧ್ಯವೋ, ನಿನಗೆ ಯಾವ ಅನುಮಾನವೂ ಬೇಡ, ಎಲ್ಲವನ್ನೇ ರಾಮನಿಗೆ ಬಿಡು. ರಾಮ ನೀನೇ ಗತಿ ಮತಿ ಅಂತ ಹೇಳು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈ ಮಂತ್ರವನ್ನ ನೀನು ಉಚ್ಚರಿಸುತ್ತಾ ಇದ್ದೆ ಅಂತಾದ್ರೆ ನಿನ್ನ ಮರಣ ಭೀತಿ ದೂರವಾಗಿ ಹೋಗ್ತದೆ. ಧೈರ್ಯವಾಗಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಇಷ್ಟೇ, ಇದನ್ನೇ ಹೇಳ್ತಾ ಇದ್ದ. ಅಂತಃಕರಣ ಪೂರ್ವಕವಾಗಿ ಉಳಿದ ಯಾವ ಚಿಂತೆ ನಿನಗೆ ಬೇಡ. ಈ ವಾಲ ಉಂಟಲ್ಲ, ವಾಲವನ್ನೇ ಬೆಳೆಸಿ ಕೋಟೆಯನ್ನ ನಿರ್ಮಾಣ ಮಾಡಿ ನಿನಗೆ ಇರುವುದಕ್ಕೊಂದು ಸ್ಥಳ ಮಾಡಿ ಕೊಡ್ತೇನೆ. ನೀ ಅಲ್ಲಿದ್ರೆ ಆಯ್ತು. ರಾಮನಾಮೋಚ್ಚರಣೆಯನ್ನೇ ಮಾಡ್ತಾ ಇದ್ದೇನೆ. ಮರುತ ಸುತನಿ ತೆರದಿ ಭೂವರಗರುಗಿ ತನ್ನಯ ಮನದಿ ಗ್ರಹಿಸಿದ ತರಣಿ ಕುಲ ಜನ ಕಣೆಗಳೊಳು ಪುಸಿಯಿಲ್ಲೋ, ತರಣಿ ಕುಲ ಜನ ಕಣೆಗಳೊಳು ಪುಸಿಯಿಲ್ಲ. ವಾಲಿಯನು ತರಿದ ಒಂದೇ ಬಾಣದುಳು ಅದನರಿತರಿತು ಪಗೆಗೊಂಡು ಬಾಳುವ ತೆರನ ಕಾಣೆನು. ಅದನರಿತರಿತು ಪಗೆಗೊಂಡು ಬಾಳುವ ತೆರನ ಕಾಣೆನೆನುತ್ತ ಜನನಿಯೊಳು ಒರೆದ ಒಲವಿನಲ್ಯೋ ಶಕುಂತನಿಗೆ ಧೈರ್ಯದ ಮಾತುಗಳನ್ನಾಡಿ ರಾಮ ಮಂತ್ರದ ಉಪದೇಶವನ್ನ ಮಾಡಿದೆ. ಈಗ ನಾನು ನನ್ನ ಕುರಿತಾಗಿ ಯೋಚನೆ ಮಾಡುವುದು. ರಾಮಾಂಜನೇಯ ಕಾಳಗ ಎನ್ನುವುದು ಏರ್ಪಡುವುದು ಸಿದ್ಧಾಂತ. ಅದು ಸಿದ್ಧಾಂತ ಆದ್ರೆ ಮುಂದೇನು? ರಾಮನ ಬಾಣಕ್ಕೆ ಹುಸಿ ಇಲ್ಲ ಎನ್ನುವಂತಹ ಮಾತೇ ಉಂಟು, ಪ್ರತೀತಿ ಉಂಟು. ಅದಕ್ಕೆ ಸಾಕ್ಷಿಯಾಗಿ ಒಂದು ನಿದರ್ಶನ ಈ ಹಿಂದೆ ಆಗಿ ಹೋಯ್ತಲ್ಲ. ನನ್ನ ಮಾವನೇ ಆಗಿರುವಂತಹ ವಾಲಿ ಏನು ಕಡಿಮೆ ಪರಾಕ್ರಮಿ ಅಲ್ಲ, ದಶಕಂಠನಾಗಿರುವಂತಹ ರಾವಣಾಸುರ ಒಂದು ಹಿಡ್ಕೊಂಡಿದ್ದ. ಉಪ್ಪು ನೀರಲ್ಲಿ ಮುಳುಗಿಸಿ ಏಳಿಗಿಸಿ ತನ್ನ ಮಗನಾಗಿರುವಂತಹ ಅಂಗದನ ತೊಟ್ಟಿಲಿಗೆ ಕಟ್ಟಿದವ ನನ್ನ ಮಾವ ವಾಲಿ. ಮೈ ಮೇಲೆ ಒಂದೇ ಒಂದು ಗಾಯ ಇಲ್ಲ, ಹೆಚ್ಚಾಗಿ ಅಮೃತ ಬದಲಿದ ಸಂದರ್ಭ ಒಬ್ಬನೇ ಮತ್ತಿಸಿದವ. ಅಂತ ವಾಲಿಯನ್ನ ನನ್ನೊಡೆಯ ಶ್ರೀರಾಮಚಂದ್ರ ಒಂದೇ ಒಂದು ಬಾಣದಲ್ಲಿ ಇಲ್ಲ ಅಂತ ಮಾಡಿಬಿಟ್ಟ. ರಾಮ ನನ್ನೆದುರು ಬಂದ ಅಂತಾದ್ರೆ ರಾಮನ ಬಾಣಕ್ಕೆ ಪುಸಿ ಇಲ್ಲ. ಪುಸಿ ಇಲ್ಲ ಅಂತಾದ್ರೆ ನಾನು ಸಾಯ್ಬೇಕ ಬೇಡವಾ? ನಾನು ಸಾಯ್ಲಿಕ್ಕಾಗ್ತದ? ನಾನು ಚಿರಂಜೀವಿ. ಯಾವುದೇ ಶಸ್ತ್ರ ಶಾಸ್ತ್ರ ಆಯುಧಗಳು ಹನುಮನನ್ನ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೋ ರಾಮನ ಮೇಲಿರುವ ಪ್ರತೀತಿ ಸುಳ್ಳಾಗ್ಬೇಕು, ಇಲ್ಲ ಹನುಮನಿಗಿರುವ ವರ ಸುಳ್ಳಾಗ್ಬೇಕು.
ಎರಡರಲ್ಲಿ ಯಾವ್ದಾದ್ರು ಒಂದಾದ್ರೂ ಮಾತ್ರ ಪ್ರಸಂಗ ಮುಗಿಬೇಕು. ಹ್ಮ್ ಏನ್ ಮಾಡುವುದು? ಹಾ ಇದು ಎರಡೂ ಆಗದೆ ಹೋದ ಹಾಗೆ ಪ್ರಸಂಗ ಮುಗಿಸಬೇಕು ಅಂತಾದ್ರೆ ಹಾ. ರಾಮನನ್ನೇ ಧ್ಯಾನಿಸಿ ಒಂದು ಉಪಾಯವನ್ನ ಮಾಡಬೇಕು. ಅಮ್ಮ ಲಾಲಿಸ್ಬೇಕು. ಮಾತ ಕೇಳವ್ವಾಲೆ ಸಾಗಿ ಮಾತ ಕೇಳವ್ವಾಲೆ ಸಾಗಿ ನೀನು ಸೀತೆಯ ಬಳಿ ಬೇಗ ಹೋಗಿ ನೀನು ಸೀತೆಯ ಬಳಿಗೀಗ ಹೋಗಿ ಆತುರದಲ್ಲಿ ನಿನ್ನೋಳು ಈಗ ನಾ ಒರೆಯುವ ಆತುರದಲ್ಲಿ ನಿನ್ನೋಳು ಈಗ ನಾನೊರೆಯುವ ರೀತಿಯೊಳ ಭಯವಾ ಪಡೆಯಬೇಕಾಯಿತು ಒರೆವ ರೀತಿಯೊಳ ಭಯವಾ ಪಡೆಯಬೇಕಾಯಿತು ಆತುರದಲ್ಲಿ ನಿನ್ನೊಳೀಗ ನವರೆಯುವ ರೀತಿಯೊಳ ಭಯವ ಪಡೆಯಬೇಕಾಯಿತು ಮತ ಕೇಳುವ ಲೇಸಾಗಿ ತಾಯೇ, ಓ ಮಗು, ನಿಮ್ಮ ಮಾತನ್ನು ನಡೆಸುವುದಕ್ಕೆ ಬೇಕಾಗಿ ಶಕುಂತನಿಗೆ ರಾಮ ಮಂತ್ರದ ಉಪದೇಶವನ್ನ ಮಾಡಿದೆ. ಅಷ್ಟೇ ಸಾಲದಮ್ಮ, ಮತ್ತೆ ನನಗಾಗಿ ನೀ ಒಂದು ಕಾರ್ಯವನ್ನ ಮಾಡಬೇಕು. ಏನದು ಮಗು? ತಕ್ಷಣ ಈ ಸ್ಥಳ ಬಿಡ್ಬೇಕು. ನೀ ಸ್ಥಳ ಬಿಡ್ಬೇಕಾ? ಹೌದು. ಯಾಕೆ ಮಗನ, ನಿನಗೆ ತಾಯಿ ಹೆಚ್ಚಾಗಿ ಹೋದ್ಲೆ ಹೇಗೆ ಸ್ಥಳ ಬಿಡ್ಬೇಕಂತ ಹೇಳ್ತಾ ಇದ್ದೀಯ? ಅಮ್ಮ, ಓ, ಹನುಮ ಅಷ್ಟು ಕೆಟ್ಟ ಮಾತು ಮಾಡಿದ್ಯಾ? ಮತ್ತೆ ಸ್ಥಳ ಬಿಡ್ಬೇಕಂತ ಹೇಳಿದ್ರೆ ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗುದು? ಅಮ್ಮ, ಶಾಶ್ವತವಾಗಿ ಬಿಡಬೇಕು, ನನ್ನ ಬಿಟ್ಟು ಹೋಗ್ಬೇಕು ಅಂತಲ್ಲ. ನನಗಾಗಿ ಈ ಅಂಜನಾದ್ರಿಯನ್ನ ಬಿಟ್ಟು ಅಯೋಧ್ಯೆಗೆ ಹೋಗ್ಬೇಕು. ಅಯೋಧ್ಯೆಗೆ? ಹೌದು. ಯಾಕಾಗಿ? ರಾಮದೇವರನ್ನು ಕಾಣುವುದಕ್ಕಲ್ಲ, ಆಹಾ, ರಾಮದೇವ್ರ ಕಡೆ ಮುಖವೂ ಹಾಕಬಾರ್ದು. ಅಂದ್ರೆ ಅಂದ್ರೆ ಕೆಲಸ ಉಂಟು ಆಗಂತ. ಏನ್ ಕೆಲಸ? ರಾಮದೇವರಿದ್ದಲ್ಲಿ ಹೋಗಬಾರ್ದು, ಮತ್ತೆ ಸೀತಾದೇವಿ ಇದ್ದಲ್ಲಿ ಹೋಗ್ಬೇಕು. ಸೀತಾಮಾತೆ ಇದ್ದಲ್ಲಿಗೆ ಹೋಗಿ ಅವರ ಕಾಲಿಗೆ ಬೀಳ್ಬೇಕು. ಬಿದ್ದು ನಿಮ್ಮ ಮಗ ಹನುಮ ಕಳಿಸಿದ್ದಾನೆ ಅಂತ ಹೇಳ್ಬೇಕು. ನಿಮ್ಮ ಮಗ ಹನುಮ ಕಳಿಸಿದಂತ ಹೇಳ್ಬೇಕಾ? ಯಾಕೆ ನೀವು ಅಷ್ಟು ಅನುಮಾನ ಮಾಡುದು? ಅಲ್ಲ, ನಿನ್ನನ್ನ ಹೆತ್ತ ತಾಯಿ ನಾನಿರುವಾಗ ನಿಮ್ಮ ಮಗ ಅಂತ ಊರಲ್ಲಿ ಹೇಳಿದ್ರೆ ಅದೆಷ್ಟರ ಮಟ್ಟಿಗೆ ಸರಿಯಾದಿತ್ತು? ಸರಿಯೇ ಅಮ್ಮ. ಯಾಕೆ? ಯಾಕೆಂದ್ರೆ ಹಾ ಹೆತ್ತವಳು ನೀನು. ಹಾ ನಿನಗೆ ಸರಿಸಮ ಇನ್ನೊಂದು ಉಂಟು ಇಲ್ಲ, ಅದ್ರ ಬಗ್ಗೆ ನಾನು ಮಾತಾಡುವ ಅಲ್ಲ. ಹಾ ಹಾಗಂತ ಹಾ. ನನ್ನನ್ನ ಹೆರದೇ ಹೋದ್ರು ಹಾ. ಹೆತ್ತ ತಾಯಿಗಿಂತ ಹೆಚ್ಚಾಗಿ ನನ್ನನ್ನು ಕಾಣುವವಳು ಸೀತಾ ಮಾತೆ. ಸತ್ಯ. ಹಾಗಾಗಿ ಆ ಸೀತಾದೇವಿಯಲ್ಲಿ ಯಾವ್ದು ಬಿಟ್ರು ಅದು ಬಿಡಬಾರ್ದು. ಹಾ. ನಿಮ್ಮ ಮಗ ಕಳುಹಿದ್ದಾನೆ ಆದಿತ್ತು. ಆ ಶಬ್ದವೇ ಮುಂತಾಕೊಂಡು ಹೋಗು. ಆದಿತ್ತು. ನೀವಷ್ಟು ಹೇಳಿದ್ರಿ ಅಂತಾದ್ರೆ ಹೇಳಿದ ಮೇಲೆ ಏನಾಗ್ಬೇಕಂತೆ ಮಗನಿಗೆ ಅಂತ ಕೇಳ್ತಾಳೆ. ಹಾ, 2 ವರ ಬೇಕಂತೆ ಅಂತ ಹೇಳ್ಬೇಕು. 2 ವರ. ಹೌದೌದು. ಯಾವ ರೀತಿಯ ವರ ಅಂತ ಕೇಳ್ತಾನೆ. ಹಾ, ಹೇಳಬೇಕು. ಹೇಗೆ? ಹೇಗೆ? ಮುಂದೊಂದು ಸಂದರ್ಭದಲ್ಲಿ ಹಾ. ಸದ್ಯದಲ್ಲಿ ಆಗ್ತದೆ ಅಂತ ಹೇಳ್ಬೇಡ. ಸದ್ಯದಲ್ಲಿ ಮುಂದೊಂದು ಸಂದರ್ಭದಲ್ಲಿ ಹಾ ರಾಮನಿಗೂ ಹನುಮನಿಗೂ ಯುದ್ಧ ಘಟಿಸ್ತು ಅಂತಾದ್ರೆ ಹಾ ಶ್ರೀರಾಮಚಂದ್ರ ಬಿಡುವಂತಹ ಸಾಮಾನ್ಯ ಶರಗಳಲ್ಲ, ಹಾ. ಬಿಲ್ವ ಪತ್ರಿಗಳಾಗಿ ಹನುಮನ ಮೇಲೆ ಬೀಳ್ಬೇಕು. ಹಾ 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 ಆಮೇಲೆ ಹೇಳ್ಬೇಕು. ಆಮೇಲೆ ಇದು ಒಂದು ವರ ಆಯ್ತು. ಇನ್ನೊಂದು, ಹಾ ಮುನಿದು ಶ್ರೀರಾಮಚಂದ್ರ ಬ್ರಹ್ಮಾಸ್ತ್ರದ ಪ್ರಯೋಗ ಮಾಡಿದ ಅಂತಾದ್ರೆ ಆದ್ರೆ ಅದು ವೈಜಯಂತಿ ಮಾಲೆಯಾಗಿ ಹನುಮನ ಕೊರಳನ್ನು ಅಲಂಕರಿಸಬೇಕು ಹಾ ಅಂತ ಹೇಳ್ಬೇಕು. 2 ವರ ಆಯ್ತು. ಈ 2 ವರವನ್ನ ನೀನು ಕೇಳಿ ಬಂದೆ ಅಂತಾದ್ರೆ ಹಾ ಮುಂದೆ ಹೇಗಾಗ್ಬೇಕು ಹಾಗೆ ಆಗ್ತದೆ. ಹಾಗಾದ್ರೆ ಒಂದು ಕೆಲಸ ಮಾಡುವ. ಹಾ. ವರ ಕೇಳುವ ಮೊದಲು ಹಾ ನಾನು ಶಕುಂತನ ಹತ್ರ ಹೇಗೆ ಅವನಲ್ಲಿ ಮಾತು ತಕೊಂಡಿದ್ನೋ ಹಾ. ಹಾಗೆ ಸೀತೆಯ ಮಾತೆಯಲ್ಲಿಯೂ ಮಾತನ್ನು ತೆಗೆದುಕೊಳ್ತೇನೆ. ಇದು ಸರಿ ಉಂಟು. ಹಾ ಇದು ನನಗ್ ಗೊತ್ತಿಲ್ಲ, ಹಾ ನಿನಗೆ ಹೇಗೆ ಗೊತ್ತಾಯ್ತು? ಹೇಗೆ? ಈ ಕೆಲವು ಪ್ರಸಂಗ ಕಲಿಸುವುದು ಅಂತ ಉಂಟು ಅಲ್ವಾ? ಇಷ್ಟೊತ್ತಿನ ಪ್ರಸಂಗ ಕಲಿಸಿದ ಪಾಠ ನಿನಗೆ. ಹೌದೌದು. ಹಾಗಾಗಿ ಯಾಕೆ? ಹಾ. ನೀ ನನಗೆ ಮಾತು ಕೊಟ್ಟೆ, ಹ್ಮ್. ಹಾಗಾಗಿ
ನನ್ನ ಮಾತಿಗೆ ಕಟ್ಟು ಬಿದ್ದು ಈಗ ಅವರ ಪ್ರಾಣವನ್ನು ರಕ್ಷಣೆ ಮಾಡೋದಕ್ಕೆ ನಿಂತೆ ಹೌದು. ಅಲ್ವಾ? ಹಾ. ನಾನು ಸೀತಾಮಾತೆಯಲ್ಲಿ ಮಾತನ್ನು ಪಡೆದೆ ಅಂತ ಆದ್ರೆ ಅಮ್ಮ ವರ ಕೊಡ್ತಾಳೆ. ಮುಂದಾಗುವಂತಹ ಅನಾಹುತ ನಾನು ತಪ್ಪಿಸಿದ ಹಾಗಾಗುತ್ತದೆ. ಯಾವ ರೀತಿ ಸಮಸ್ಯೆ ಆಗದೆ ಮುಂದುವರಿತದೆ ಅಲ್ವಾ? ಇಷ್ಟು ಮಾಡಮ್ಮ ಸಾಕು. ಆದೀತು ಮಗು, ಆದಷ್ಟು ಬೇಗ ಹೊರಡು. ಸೀತಾಂಗನಾಮಣಿಯ ಕಂಡು ಪದಯುಗಕ್ಕೆ ಕುಸುಮಾದಿ ವಸ್ತುವ ಸಮರ್ಪಿಸುತ್ತ ಅಂಜನೆಯು ಬರುತ್ತಾಗ ಅಂಜನೆಯು ಬರುತ್ತಾ ಕುಸುಮಾದಿ ಸುವಸ್ತುಗಳ ಪದಯುಗಕ್ಕೆ ಸಮರ್ಪಿಸಿ ನುತಿಸುತ್ತಿರದೆಂದಳ ಜಾನಕಿಯೋ ಕ್ಷೇಮವೇ ಸಮೀರ ಪ್ರೀತೆ ನೀ ಮಗಾಂತ ಶಮದಿ ಬಂದೆ ಕ್ಷೇಮವೇ ಸಮೀರ ಪ್ರೀತೆ ನೀ ಮಗಾಂತ ಶಮದಿ ಬಂದೆ ಪ್ರೇಮದಿ ಕುಳ್ಳೀರು ಮನದ ಕಾಮಿತವೇನ ನುಗ್ಗಿಸುವವರು ಯಾರು ಅಂತ ನೋಡಿ ರಂಜನಾದೇವಿ. ಹೌದಮ್ಮ. ಬಾರಮ್ಮ, ಹೀಗೆ ಬರಬೇಕು, ಕುಳಿತುಕೊಳ್ಳಬೇಕು. ಅಯ್ಯಯ್ಯೋ, ನೀವು ಕುಳಿತುಕೊಳ್ಬೇಕು, ನಾವು ನೋಡ್ಬೇಕು, ಅದೇ ಚಂದಮ್ಮ. ಅದಲ್ಲ, ಹಾ. ಮನೆಗೆ ಅತಿಥಿಗಳು ಬಂದವರು. ಹಾ. ಅತಿಥಿ ದೇವೋಭವ ಅಂತ ಹೇಳಿದ್ರು. ಹಾ. ನಿಮ್ಮನ್ನ ಸತ್ಕರಿಸಬೇಕಾದ್ದು ನಮಗೆ ಕರ್ತವ್ಯ. ಹೌದು. ಆದ್ರೆ ಒಂದು ವಿಶೇಷವಾಯಿತು. ಏನು? ಮಹಾಂತ ಶ್ರಮದಿ ಬಂದೆ. ಹಾ. ಬಂದದ್ದು ಅಂಜನಾದ್ರಿಯಿಂದಲೇ ಅಲ್ವೇ? ಹೌದಮ್ಮ. ಅದೇ ಹೌದು ಅಂತಾದ್ರೆ ಅಲ್ಲೆಲ್ಲ ಕ್ಷೇಮಿಗಳೇ. ಹಾ. ಪ್ರಧಾನವಾಗಿ ನನ್ನ ಮಗ, ಹಾ. ನಿನ್ನ ಮಗನಲ್ಲ, ನನ್ನ ಮಗ ಹಾ. ಹನುಮ ಕ್ಷೇಮವಾಗಿದ್ದಾನೆಯೇ. ಹಾ. ಈ ಕಡೆಗೆ ಬಂದ ವಿಷಯ ಏನು ಅಂತ ಹೇಳಬಹುದೇ? ಲಾಲಿಸಬೇಕಮ್ಮ. ಏನಮ್ಮ? ಅರಸಿ ಲಾಲಿಸೋತವ ಕರುಣಾ ಕಟಾಕ್ಷದಿ ಅರಸಿ ಲಾಲಿಸೋತವ ಕರುಣಾ ಕಟಾಕ್ಷದಿ ನಾವೆಲ್ಲವರು ಸದಾ ಕ್ಷೇಮಿಗಳು ನಾವೆಲ್ಲವರು ಸದಾ ಕ್ಷೇಮಿಗಳು ನಿಮ್ಮ ಸೇವಕನಾಗಿರ್ಪೋ ಹನುಮಂತ ಸೇವಕನಾಗಿರ್ಪ ಹನುಮಂತ ನಿಮ್ಮ ಕೃಪಾ ವಿಶೇಷವ ಸಂಪಾದಿಸಿ ಕೇಳುಗಲು ಬಂದು ಸೇವಕನಾಗಿರ್ಪ ಹನುಮಂತ ನಿಮ್ಮ ಕೃಪಾ ವಿಶೇಷವ ಸಂಪಾದಿಸಿ ಕೇಳುಗಲು ಬಂದೆ ದೇವಿಯ ಜನಕನ ಜಾತೆ, ರಾಮನ ಪ್ರೀತಿ, ನಮ್ಮೆಲ್ಲವರಿಗೂ ಮಾತೆ. ಓ ಅಮ್ಮ, ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ಒಳ್ಳೇದಾಗ್ಲ. ನಾನು ಇಲ್ಲಿಗೆ ಬಂದಾಗ ಬಾ ಕುಳಿತುಕೋ, ಏನು ತಿಂತೀಯ, ಏನು ಕುಡಿತೀಯ ಎನ್ನುವುದಾಗಿ ವಿಚಾರಿಸ್ತಾ ಇದ್ದೀರಿ. ನಮಗೆ ಕರ್ತವ್ಯ. ನಿಮ್ಮ ಸೌಜನ್ಯವನ್ನು ನೋಡಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಹಾ. ಇನ್ನು ಬಂದಂತಹ ನನ್ನನ್ನು ನೋಡಿ ನೀವೆಲ್ಲವರು ಕ್ಷೇಮಿಗರೇ ಎನ್ನುವುದಾಗಿ ಕೇಳ್ತಾ ಇದ್ದೀರಿ. ಅಮ್ಮ, ಪ್ರಭು ಶ್ರೀರಾಮಚಂದ್ರ ಹಾಗೂ ನಿಮ್ಮ ಆಶೀರ್ವಾದದ ಮೇರೆಗೆ ನಾವೆಲ್ಲವರು ಸಂತೋಷದಿಂದ ನೆಮ್ಮದಿಯಿಂದ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಸರಿ. ಹಾಗಂತ ಇವತ್ತು ಇಲ್ಲಿವರೆಗಾಗಿ ಬರುವುದಕ್ಕೆ ಕಾರಣ ಉಂಟಮ್ಮ. ಏನಮ್ಮ? ನಾನು ನಾನಾಗಿ ಬಂದವಳಲ್ಲ, ಮತ್ತೆ ನನ್ನನ್ನ ನಿಮ್ಮ ಮಗ ಹನುಮಂತ ಇಲ್ಲಿವರೆಗಾಗಿ ಕಳುಹಿಸಿದ್ದಾನೆ. ಅಮ್ಮನನ್ನು ಕೆಲಸಕ್ಕೆ ಹಚ್ಚಿದನ ಹಾಗಿದ್ರೆ ಹನುಮಂತ. ಹಾ, ಏನಂತೆ ಅವನಿಗೆ? ಕಾರಣ ಉಂಟಮ್ಮ. ಏನು? ವಿಶೇಷವಾದಂತಹ ನಿಮ್ಮ ಕೃಪಾ ಕಟಾಕ್ಷವನ್ನು ಬಯಸಿ ನನ್ನನ್ನಿತ್ತ ಕಳುಹಿಸಿದ್ದಾನಮ್ಮ. ಏನಮ್ಮ ನಿನ್ನ ಯಾ ಮುದ್ದು ಸೋನುವಿನೋಳೆನ್ನ ಕರುಣೆ ಏನಮ್ಮ ನಿನ್ನಯ ಮುದ್ದು ಸೋನುವಿನೊಳು ಎನ್ನ ಕರುಣೆ ಕರುಣೆ ಓನವಿಲ್ಲ ನೀ ಬಂದ ನಿಧಾನವ ಬೇಡೋ. ನಿನ್ನ ಮಾತುಗಳೇ ಆಶ್ಚರ್ಯ ನನಗೆ. ಯಾಕಮ್ಮ?
ಹನುಮ ಇಲ್ಲಿಯವರೆಗೆ ಕಳುಹಿಕೊಟ್ಟ ಅಂತ ಹೇಳ್ತೀಯ. ನೀನೇನಾದ್ರೂ ಒಂದು ಕಾರ್ಯವನ್ನು ಹೇಳ್ತೀಯ ಅಂತ ಆದ್ರೆ ಅದನ್ನು ತಲೆಯ ಮೇಲೆ ಹೊತ್ತು ಮಾಡುವಂತಹ ಭಕ್ತಿ ಶ್ರದ್ಧೆ ಉಳ್ಳಂತಹ ಹನುಮ ನಿನ್ನನ್ನಿಲ್ಲಿಯವರೆಗೆ ಕಳುಹಿಕೊಟ್ಟ ಎನ್ನುವುದೇ ಆಶ್ಚರ್ಯ. ಅದರ ಜೊತೆಗೆ ಹೇಳಿದೆಯಲ್ಲ, ಕೃಪಾ ವಿಶೇಷವನ್ನು ಬಯಸಿದ್ದಾನೆ. ಹಾಗಿದ್ರೆ ನಮ್ಮ ಕೃಪೆ ಅವನ ಮೇಲೆ ಇಲ್ಲ ಅಂತ ಭಾವಿಸಿದನೆ, ಅಥವಾ ಇದ್ದದ್ದು ಕಡಿಮೆ ಆಯ್ತು ಅಂತ ಭಾವಿಸಿದನೆ. ಹೆಚ್ಚು ಬೇಕು ಅಂತ ಆದ್ರೆ ಏನು ಅಂತ ಕೇಳಬಹುದೇ ನಿನ್ನಲ್ಲಿ? ಅರಸಿಲಾಲಿಸು ಬಿಲ್ವದಳಗಳಾಗುತ್ತ ಅರಸಿಲಾಲಿಸು ಬಿಲ್ವದಳಗಳಾಗುತ್ತ ರಾಮಶರಗಳು ಶಿರದ ಮೇಲ್ ಉರುಳುವಂತೆ, ರಾಮಶರಗಳು ಶಿರದ ಮೇಲುರುಳುವಂತೆ ಪರಳಿ ನೋಳ ಬ್ರಹ್ಮಾಸ್ತ್ರವು ವೈಜಯಂತಿಯ, ಪರಳಿ ನೋಳ ಬ್ರಹ್ಮಾಸ್ತ್ರವು ವೈಜಯಂತಿಯ ಸರವಾಗಿ ಬೀಳುವ ವರ ಕೊಡಬೇಕಂತೆ ಅಮ್ಮ. ಓ ಜನನಿ, ಈಗಾಗಲೇ ಲೋಕವೇ ತಿಳಿದಂತಹ ಸತ್ಯ, ನಾವು ಅನುದಿನವೂ ಆರಾಧಿಸುತ್ತಿರುವಂತಹ ಪ್ರಭು ಶ್ರೀರಾಮಚಂದ್ರ ಅವರೇನು ಸಾಮಾನ್ಯದವರಲ್ಲ. ಭೂಲೋಕದ ಜನರನ್ನು ಉದ್ಧರಿಸಬೇಕೆನ್ನುವಂತಹ ಕಾರಣಕ್ಕಾಗಿ ಧರೆಗಿಳಿದು ಬಂದಂತಹ ಭಗವಂತ ಅಲ್ವಮ್ಮ. ಹೀಗಿರುವಾಗ ಅವರ ಜೊತೆಯಲ್ಲಿ ಅನುದಿನವೂ ಅವರ ಸೇವೆಯನ್ನು ಮಾಡಿಕೊಂಡಿದ್ದಂತಹ ನಿಮ್ಮ ಮಗ ಹನುಮ, ಅವನೂ ಕೂಡ ಏನು ಸಾಮಾನ್ಯದವನಲ್ಲ, ಮಹಾಪರಾಕ್ರಮಿಯೇ ಇದ್ದಾನೆ. ಆದರೆ ಒಂದಮ್ಮ, ನಾನು ಕೇಳ್ತೇನೆ, ನೀವು ಈಡೇರಿಸಿ ಕೊಡ್ತೀರಿ ಎನ್ನುವಂತಹ ಭರವಸೆ. ಅಯ್ಯೋ, ನಿಮ್ಮ ಮಗ ಹೇಳಿ ಕಳಿಸಿದ್ದಾನೆ ಅಂತ ಆದ್ಮೇಲೆ ಇಲ್ಲ ಅಂತ ಹೇಳಿಕುಂಟ, ಏನು ಅಂತ ಹೇಳು ಅಮ್ಮ. ಏನೂ ಇಲ್ಲ, ನನಗೆ 2 ವರ ಬೇಕಿತ್ತಮ್ಮ. ಹನುಮನಿಗೆ 2 ವರ ಬೇಕಂತ? ಮತ್ತೆ ಹೌದು. ಏನಂತ ವರ ಅಮ್ಮ? ಮುಂದೆಲ್ಲಿಯಾದರೂ ಈಗ ಶ್ರೀರಾಮಚಂದ್ರ ಹಾಗೂ ನನ್ನ ಮಗ ಹನುಮ ಇದ್ದಂತಹ ಬಗೆ ಹೇಗೆ ಎನ್ನುವುದು ಲೋಕವೇ ತಿಳಿದಿದೆ, ಸರಿ ಅಲ್ವಾ? ಹೌದು. ಹೀಗಿರುವಾಗ ಮುಂದೆಲ್ಲಿಯಾದರೂ ಒಂದು ಸಂದರ್ಭದಲ್ಲಿ ರಾಮಚಂದ್ರನಿಗೂ ಹಾಗೂ ನನ್ನ ಮಗ ಹನುಮನಿಗೂ ಯುದ್ಧವಾಯಿತು ಆಗುದಿಲ್ಲ, ಎಲ್ಲಿಯಾದರೂ ಯುದ್ಧ ಸಂಭವಿಸಿತು ಅಂತಾದ್ರೆ ಶ್ರೀರಾಮಚಂದ್ರ ಬಿಡುವಂತಹ ಸಾಮಾನ್ಯ ಶರಗಳೆಲ್ಲವೂ ನನ್ನ ಮಗನ ತಲೆಯ ಮೇಲೆ ಬಿಲ್ವ ಪತ್ರಗಳಾಗಿ ಬೀಳಬೇಕು. ಒಂದು ವರ ಆಯ್ತು. ಇನ್ನೊಂದು, ಎಲ್ಲಿಯಾದರೂ ಪ್ರಭು ಶ್ರೀರಾಮಚಂದ್ರ ಸಿಟ್ಟಿಗೊಳಗಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವುದಕ್ಕೆ ಮುಂದಾದ್ರು ಅಂತಾದ್ರೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದಂತಹ ಬ್ರಹ್ಮಾಸ್ತ್ರ ವೈಜಯಂತಿಯ ಮಾಲೆಯಾಗಿ ನನ್ನ ಮಗನ ಕೊರಳಲ್ಲಿ ರಾರಾಜಿಸಬೇಕು. ಇಷ್ಟೇ ಅಮ್ಮ, 2 ವರ ಕೊಟ್ಟರೆ ಸಾಕು. ಕೇಸರಿಯ ಸತಿಯಂದ ನುಡಿಯನ ಒದರಿಸುತ್ತ ಆ ಸೀತೆ ಯೋಚಿಸಿದಳಿಂತು, ಪವನಾತ್ಮಜನ ದಾಸತ್ವವಿಲ್ಲದಿರೆ, ಪವನಾತ್ಮಜನ ದಾಸತ್ವವಿಲ್ಲದಿರೆ ಬಂಧನಗಳ ನೀಗಿ ಮರಳಿ ಕಾಂತನ ಕಾಂಬೆನೆ. ಲೇಸಾಯಿತಿವನ ಕೆಲಸಕ್ಕೆ ತಕ್ಕ ಸಂಬಳವ ನಾ ಸಲಿಸಲಿಲ್ಲದರಿಂದ ಸೇವಕನ ಮನದಾಸೆಯು ದಯಪಾಲಿಸುವೆ ಎನ್ನುತ್ತ, ಸೇವಕನ ಮನದಾಸೆ ದಯಪಾಲಿಸುವೆ ಎನ್ನುತ್ತ ನಿರ್ಧರಿಸಿ ವಾನರಾಂಗನೆಗೆ ಇಂತೆಂದಳು. ಆಶ್ಚರ್ಯವಾಯ್ತು ಅಂಜನಿಯ ಮಾತನ್ನು ಕೇಳಿ. ಹನುಮ ಇಂಥದ್ದೊಂದು ಕಲ್ಪನೆಯನ್ನು ಮಾಡುವುದಕ್ಕೆ ಸಾಧ್ಯ ಉಂಟೆ? ಹಾಗಂತ ಹನುಮನೇನು ಸಾಮಾನ್ಯದವನೇ, ಬುದ್ಧಿಮತಾಂ ವರಿಷ್ಠಂ ಅಂತ ಹೇಳಿದ್ರು. ಪ್ರಪಂಚದಲ್ಲಿ ಅತಿ ದೊಡ್ಡ ಜ್ಯೋತಿಷ್ಯ ಯಾರು ಅಂತ ಕೇಳಿದ್ರೆ ಹನುಮಂತನಂತೆ. ಹಾಗಿರುವಾಗ ಅವನೇ ಈ ರೀತಿಯಾಗಿ ಯೋಚಿಸ್ತಾನೆ ಅಂತಾದ್ರೆ ಮುಂದೊಮ್ಮೆ ಇಂಥದ್ದು ಸಂಘಟಿಸಬಹುದೇ, ಸಂಭವಿಸಬಹುದೇ? ಹಾಗಾದ್ರೆ ನಾನೇನ್ ಮಾಡ್ಬೇಕು? ವರವನ್ನು ಕೊಡುವುದು ಸರಿಯೋ? ಕೇಳಿದ ವರವಾದ್ರೂ ಎಂತದ್ದು? ಎಷ್ಟು ಬುದ್ಧಿವಂತ ಇದ್ದಾನೆ ನೋಡಿ. ಒಬ್ಬ ಹುಟ್ಟು ಕುರುಡ ದಟ್ಟ ದರಿದ್ರಿ ತಪಸ್ಸನ್ನು ಆಚರಿಸುವುದಕ್ಕೆ ಕುಳಿತುಕೊಂಡಂತೆ. ಮೆಚ್ಚಿರುವಂತಹ ದೇವರು ಬಂದು ಹೇಳಿದ, ನಿನಗೆ 1 ವರ ಕೊಡ್ತೇನೆ, ಏನು ಬೇಕು ಕೇಳು. ಇವನ ಆಸೆಗಳ ಹಲವು, ಅವಕಾಶ ಒಂದೇ, ಏನು ಕೇಳ್ಬೇಕವ? ಅವಾಗ ಅವ ಹೇಳಿದಂತೆ, ನನ್ನ ಮೊಮ್ಮಗನ ಮಗ ಅಂಬಾರಿಯನ್ನೇರಿ ಹೋಗುವುದನ್ನು ನಾನು ನೋಡ್ಬೇಕು ದೇವ್ರೆ ಅಂತ. ನೋಡಿ, ಕೇಳಿದ್ದು 1 ವರ, ಆದ್ರೆ ಎಷ್ಟೆಲ್ಲ ಪಡ್ಕೊಂಡ ಅವ ಹುಟ್ಟು ಕುರುಡ ದಟ್ಟದರಿದ್ರಿ. ಅವನಿಗೆ ಮದುವೆಯಾಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಆ ಮೊಮ್ಮಗ ಅಂಬಾರಿಯನ್ನೇರಿ ಹೋಗ್ಬೇಕು ಅಂತಾದ್ರೆ ಆ ಶ್ರೀಮಂತಿಗೆ ಬರಬೇಕು, ಅದನ್ನ ನೋಡ್ಬೇಕು ಅಂತಾದ್ರೆ ಇವನಿಗೆ ಕಣ್ಣು ಬರಬೇಕು. ಕೇಳಿದ್ದು 1 ವರ, ಎಷ್ಟೆಲ್ಲ ಪ್ರಯೋಜನ. ಹಾಗೆ ಬುದ್ಧಿವಂತಿಕೆಯನ್ನು ಉಪಯೋಗಿಸುವುದು.
ಹನುಮನು ಅದೇ ರೀತಿಯಾದಂತಹ ವರವನ್ನು ಕೇಳಿದ್ದಾನೆ, ರಂಜಿತದ ವರ. ಯಾಕೆ? ರಾಮಶರಗಳಿಗೆ ಹುಸಿ ಇಲ್ಲ ಎನ್ನುವಂಥದ್ದು ಹನುಮನಿಗೆ ಗೊತ್ತಿಲ್ವೇ? ಹಾಗಿದ್ರು ರಾಮ ಬಿಡುವಂತಹ ಶರಗಳೆಲ್ಲ ಹುಸಿಯಾಗಬೇಕು ಅಂತ ಕೇಳಲಿಲ್ಲ, ಬಿಲ್ವದಳಗಳಾಗಬೇಕು. ಯಾರಿಗೆ? ಹನುಮನಂತವನಿಗೆ. ಬ್ರಹ್ಮಾಸ್ತ್ರವನ್ನು ಬಿಟ್ಟರದು ವೈಜಯಂತಿಯ ಹಾರವಾಗಬೇಕು. ಹಾಗಿದ್ರೆ ಅದಕ್ಕೆ ಅಲ್ವೇ ಭಕ್ತಾಧೀನಂತುದೇ ದೇವತ, ಭಕ್ತರ ಅಧೀನನಾಗಿರಬೇಕು ದೇವರು ಅಂತ ಹೇಳಿದ್ರು. ಅದನ್ನು ಪರೀಕ್ಷಿಸುವುದಕ್ಕೆ ಹನುಮ ಈ ರೀತಿಯಾಗಿ ಕೇಳಿಬಿಟ್ನೆ. ಹಾಗಿದ್ರೆ ಅದೇನೇ ಇರಲಿ, ಕಂಗಾಲಾಗಿ ಬಂದಿದ್ದಾಳೆ ಅಮ್ಮ. ಮಗ ಕೇಳಿದ್ದು ಸರಿಯೋ ತಪ್ಪು ಅವಳಿಗೂ ಇನ್ನೂ ಗೊತ್ತಿಲ್ಲ ಸರಿಯಾಗಿ. ಹಾಗಾಗಿ ಅವಳಿಗೆ ಮೊದಲ ಸಮಾಧಾನವನ್ನು ಹೇಳಬೇಕು. ತಾಯಿ ಅಂಜನಾದೇವಿ, ಅಂಜದಿರು ನಿನ್ನನುಗ ಬೇಳಿದಾಗ, ಅಂಜದಿರು ನಿನ್ನನುಗ ಬೇಳಿದ ರಂಜಿತದ ವರವೆರಡನಿತ್ತೆನು. ಜಂಜಡವಗೊಳದೀಗ ತವ ಸುತನೆಡೆಗೆ ಪೋಗೆಂದಳು. ತಾಯಿ, ನೀನು ಕೇಳಿರುವಂತಹ ವರ ಅಲ್ಲ, ನಿನ್ನ ಮಗ ಹೇಳಿ ಕಳಿಸಿರುವಂತಹ ವರ. ರಂಜಿತದ ವರವೆನ್ನುವುದಕ್ಕೆ ಅನುಮಾನವೇ ಇಲ್ಲ. ನನ್ನ ದಾಸ್ಯವನ್ನು ನಿರ್ವಹಿಸಿ ಅಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕಂಡಿರುವಂತಹ ಹನುಮನಿಗೆ ತಾಯಿಯಾಗಿ ನಾನು ಕೊಡಬೇಕಾದದ್ದು ಅಂತ ನಾನು ನಿರ್ಣಯಿಸಿದ್ದೇನೆ. ಹಾಗಾಗಿ ನಿನ್ನ ಮಗ ಕೇಳಿರುವಂತಹ ರಂಜಿತದ ವರವೆರಡವಿತ್ತೆ. ಜಂಜಡವಗೊಳದೀಗ 4 ದಿವಸ ನಮ್ಮ ಮನೆಯಲ್ಲಿದ್ದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಹೋಗಬಹುದಂತೆ. ಗುರುಕುಚದ ಭರಣಿ ಇತ್ತ ಸಾಕೇತದೋಳುವಾದಿನ ಪೃಥ್ವಿಪಾಲಕ ರಾಮಚಂದ್ರನು, ಪೃಥ್ವಿಪಾಲಕ ರಾಮಚಂದ್ರನು. ದೊರೆಶ ಕುಂದನ ವರ್ತಮಾನವ ಯೋಚಿಸುತ್ತಲೇ ದೊರೆಜಗುಂದನ ವರ್ತಮಾನವ ಯೋಚಿಸುತ್ತಲೇ ಈ ಪ್ರಪಂಚದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಬದುಕಿನಲ್ಲಿ ಸಾಧಿಸಬೇಕಾದದ್ದು 3 ಉನ್ನತಿಗಳು. ಒಂದು ಕುಲೋನ್ನತಿ, ಇನ್ನೊಂದು ವಿದ್ಯೋನ್ನತಿ, ಮತ್ತೊಂದು ಮಾನೋನ್ನತಿ ಎನ್ನುವ ಹಾಗೆ ಆ ವಿಭಾಗದಲ್ಲಿ ಯೋಚಿಸಿದರೆ ಅಯೋಧ್ಯೆ ಚಕ್ರವರ್ತಿ ದಶರಥ ಚಕ್ರವರ್ತಿ ಅವನಿಗೆ ಹಿರಿಯ ಮಗನಾಗಿ ಹುಟ್ಟಿ ಕುಲೋನ್ನತಿಯನ್ನು ಸಾಧಿಸಿದ್ದೇನೆ ಎನ್ನುವಂತ ಅಚಲ ವಿಶ್ವಾಸ ಈ ರಾಮಚಂದ್ರನಿಗೆ ಉಂಟು. ದಕ್ಷಿಣ ಉತ್ತರ ಧ್ರುವಗಳಂತೆ ಇರುವಂತ ವಸಿಷ್ಠ ವಿಶ್ವಾಮಿತ್ರರು ಉಭಯರಿಗೂ ಪ್ರಿಯ ಶಿಷ್ಯನಾಗಿ ಅವರಿಂದ ವಿದ್ಯಾರ್ಜನೆ ಮಾಡಿದ್ದೇನೆ, ವಿದ್ಯೋನ್ನತೆಯನ್ನ ಸಾಧಿಸಿದ್ದೇನೆನ್ನುವಂತ ನಂಬಿಕೆ ಉಂಟು. ನಡೆ ನುಡಿ ಎರಡೂ ಸರಳ. ನುಡಿದಂತೆ ನಡೆಯುವುದು, ನಡೆಯುವಲ್ಲಿ ನುಡಿಯುವುದು. ಇದನ್ನೇ ಪರಿಪಾಠವಾಗಿರಿಸಿಕೊಂಡು ಬಂದು ಮಾನೋನ್ನತಿಯನ್ನು ಇವರಿಗೆ ಕಾಪಾಡಿಕೊಂಡು ಬಂದವ ಎನ್ನುವಂತ ಅಚಲವಾದ ವಿಶ್ವಾಸ ಈ ರಾಮನಿಗಿತ್ತು. ಇವತ್ತು ಯೋಚಿಸ್ತಾ ಇದ್ದೇನೆ, ಮಾನ ಧನ ಎನಿಸಿಕೊಂಡಂತಹ ರಾಮನ ಮಾನಕ್ಕೆ ಊನ ಬರುವಂತ ಕಾಲ ಹತ್ತಿರವಾಯಿತೆ ಎನ್ನುವ ಹಾಗೆ. ಇದಕ್ಕೆ ಕಾರಣ ಎದುರಾದಂತಹ ಶಕುಂತ ಮಹಾರಾಜನ ಪ್ರಕರಣ. ಗುರುವಿನ ಯಜ್ಞಭಂಗಕ್ಕೆ ಕಾರಣನಾದಂತಹ ಶಕುಂತನನ್ನ ದಿನವೆಂಟರೊಳಗಾಗಿ ಕೊಲ್ಲುತ್ತೇನೆ ಎನ್ನುವ ಹಾಗೆ ಪ್ರತಿಜ್ಞೆ ಮಾಡಿದವನು ನಾನು. ಅವನನ್ನ ಕೊಲ್ಲಬೇಕು ಅಂತಾದ್ರೆ ಶಕುಂತ ನನಗೆ ಸಿಕ್ಕಬೇಕೋ ಬೇಡವೋ? ಅಂದು ಬೇಟೆಗೆ ತೆರಳಿರುವಂತಹ ಶಕುಂತ ತಿರುಗಿ ನಗರ ಪ್ರವೇಶವನ್ನೇ ಮಾಡಲಿಲ್ವಂತೆ. ಹೋದವ ಎಲ್ಲಿಗೆ ಹೋದ, ಏನಾಯ್ತು ಅವನ ಕತೆ, ಈ ವಿಚಾರವನ್ನ ತಿಳಿದವರು ಯಾರೂ ಇಲ್ಲ. ಗುರುಗಳಿಗೇನೋ ಮಾತು ಕೊಟ್ಟಿದ್ದೇನೆ, ಆ ಮಾತು ಈಡೇರಬೇಕು ಅಂತಾದ್ರೆ ಶಕುಂತನನ್ನ ನಾನು ಕಾಣಬೇಕು, ಅವನನ್ನ ಕೊಲ್ಲಬೇಕು.
ಅವ ಸಿಕ್ಕದೆ ಹೋದ್ರೆ ಕೊಲ್ಲುವ ಬಗೆ ಹೇಗೆ? ನನ್ನ ಮಾತು ವ್ಯರ್ಥವಾಗುವ ಕಾಲ ಬಂತೆ. ಇದನ್ನೇ ಯೋಚಿಸುತ್ತಾ ಇದ್ದವ್ ನಾನು. ಯಾರದು? ಜಯ ನಮೋ ನಾರಾಯಣ ದಯಾಗನ ಜಯ ನಮೋ ನಾರಾಯಣ ಭವ ಭಯಗರಣ ದುರಿತ ನಿವಾರಣ ಪನ್ನಗ ಜಯನ ಪವನ ಚರಣ ಜಯ ನಮೋ ನಾರಾಯಣ ದಯಾಗನ ಜಯ ನಮೋ ನಾರಾಯಣ. ನಾರದ ಮುನಿಪಾದ ಕಾಣುತ್ತಲಾಕ್ಷಣ ನಾರದ ಮುನಿಪಾದ ಕಾಣುತ್ತಲಾಕ್ಷಣ ಶ್ರೀರಾಮ ಕರೆತಂದು ಭರದೆ ಶ್ರೀರಾಮ ಕರೆತಂದು ಭರದೆ ಚಾರು ಪೀಠದಿ ಕುಳ್ಳಿರಿಸಿ ಪಾದ ಕೆರಗುತ್ತ ಘೋರ ನಿಂತೆಂದ ಸಾದರದೆ. ನಮೋ 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 ನಮಃ. ಶ್ರೀಮನ್ನಾರಾಯಣ ನಾಮ ಸಂಕೀರ್ತನೆಯೊಂದಿಗೆ ಅಯೋಧ್ಯ ನಾಡಿನ ಆಸ್ಥಾನ ಮಂಟಪಕ್ಕೆ ತಮ್ಮ ಪ್ರವೇಶವಾಯಿತು. ಮಹಾತ್ಮರಾದಂತಹ ತಮ್ಮ ಆಗಮನವನ್ನ ಕಂಡಾಕ್ಷಣದಲ್ಲಿ ಪೀಠದಿಂದ ಇಳಿದು ಬಂದು ಕರೆತಂದು ಪೀಠದಲ್ಲಿ ಕೂಡಿಸಿ ಯಥೋಚಿತವಾದಂತಹ ಸತ್ಕಾರವನ್ನ ಸಲ್ಲಿಸಿದ್ದೇನೆ. ಲೋಪ ದೋಷಗಳಾದಲ್ಲಿ ಕ್ಷಮಿಸಬೇಕು. ನಾರದ್ರೆ, ನೀವು ಬಂದದ್ದು ಬಹಳ ಸಂತೋಷ ಆಯ್ತು ಸ್ವಾಮಿ. ಸಂತೋಷ ಆಯ್ತಾ? ಏತಕಿ ಮನ್ನಾಡೆ ಸರ್ವಾಂತರ್ಯಾಮಿ ಏತಕಿ ಮನ್ನಾಡೆ ಸರ್ವಾಂತರ್ಯಾಮಿಯ ದಾತನಿ ಮನದಿ ಯೋಚಿಸುವ ಪ್ರೀತಿಯದ್ಯಾವುದು ಚೋದಿಗವೆನೆ ಯೋಚಿಪ ಪ್ರೀತಿಯದ್ಯಾವುದು ಚೋದಿಗವೆನೆ ಗೀತ ಕಾಂತರು ಬೇಡದಿರುವ ಶ್ರೀರಾಮಚಂದ್ರ ಸ್ವಾಮಿ, ಈ ಹೊತ್ತಿಗೆ ಮಾನವರು ಹೇಗೆ ಬದುಕಬೇಕೆಂಬುದನ್ನು ಲೋಕಮುಖದಲ್ಲಿ ಕಾಣಿಸಿಕೊಟ್ಟವು ನೀನಿದ್ದು. ಯಾಕೆ? ಉಪದೇಶ ನೀಡುವವರು ಲೋಕದಲ್ಲಿ 1000 ಮಂದಿ ಸಿಗಬಹುದು, ಹೌದಪ್ಪ. ಆದರೆ ಗುರುತ್ವ ಅಂತ ಉಂಟಾಗುವುದು ಅದು ಆಚರಣೆಯಿಂದಲ್ವ? ಆ ನಿಟ್ಟಿನಲ್ಲಿ ಕೇವಲ ಉಪದೇಶವನ್ನಿತ್ತರೆ ಸಾಲದೆಂಬ ಕಾರಣಕ್ಕಾಗಿ ಬಾಲ್ಯದಿಂದಲೂ ಸಹಿತ ಆಚರಣೆಯಲ್ಲಿಯೇ ಇಟ್ಟುಕೊಂಡು ಲೋಕಮುಖದಲ್ಲಿ ಪ್ರಚುರಪಡಿಸಿರುವುದು ನೀನು ಆದರ್ಶಗಳನ್ನ. ಆ ನಿಟ್ಟಿನಲ್ಲಿ ಈ ಹೊತ್ತು ನಾ ಬಂದ ಕ್ಷಣದಲ್ಲಿ ಕರೆದು ಉಪಚರಿಸ್ತಾ ಇದ್ದಿ. ಯಾವ ಕೊರತೆಯೂ ಇಲ್ಲ ಅಂತಲೇ ಹೇಳಬೇಕು. ಯಾಕೆ? ಸೂರ್ಯವಂಶದ ಚಕ್ರವರ್ತಿ ಅರಸು, ಬೇಕಾದಂತಹ ವ್ಯವಸ್ಥೆ ಉಂಟು. ಜೊತೆಗೆ ಸಂದರ್ಶನಕ್ಕೆ ಬರುವವರು ನಿತ್ಯವೂ ಇರ್ತಾರೆ. ಹಾಗಿರುವಾಗ ಯಾವುದಕ್ಕೂ ಕೊರತೆ ಆಗ್ಲಿಕ್ಕಿಲ್ಲ. ಯಾವುದು ಹೇಗಾಗಬೇಕೋ ಕ್ರಮಬದ್ಧವಾಗಿ, ಉದ್ದೇಶ ಇಲ್ಲದಿದ್ದರೂ ತಾನಾಗಿ ಸಾಗುವುದುಂಟು ಉಪಚಾರ. ಹಾಗಿರುವಾಗ ಏನಾದರೂ ಕೊರತೆ ಇದ್ರೆ ತಿಳಿಸಬೇಕು, ಮನ್ನಿಸಬೇಕು ಅಂತ ಹೇಳ್ತಾ ಇದೆಯಲ್ಲ, ಇದು ಆಶ್ಚರ್ಯ. ಜೊತೆಗೆ ಇನ್ನೊಂದು, ಏನು? ಏನಯ್ಯ ಮನ್ನಣೆ ಇದು? ಯಾಕೆ ಯಾಕೆ ಬೆಳೆದಿದ್ದ ಹಾಗಲ್ವಪ್ಪ? ಈಗ ಮನ್ನಣೆ ಕೊಡುವುದಿದ್ರೆ ತ್ರಿಕರಣ ಶುದ್ಧವಾಗಿ ಕೊಡಬೇಕು ಎನ್ನುವುದು ಪರಿಪಾಠ ಅಲ್ವಾ? ಕಾಯ ವಾಚ ಮನಸ. ನಾವು ಬಂದವರನ್ನ ಆಧರಿಸುವಲ್ಲಿ ಮತ್ಯಾವುದೋ ಯೋಚನೆಯನ್ನ ಇಟ್ಟುಕೊಂಡು ಇಲ್ಲಿ ಕಾರ್ಯ ಮಾಡುವುದಲ್ವಲ್ಲ. ಹಾಗೆ ಮಾಡಿದ ಹೊತ್ತಾದ್ರೆ ಮನಸ್ಸು ಮತ್ತೆಲ್ಲ ಉಂಟು ಅಂತ ಆಯ್ತು. ಆಗ ಆ ಮನಸ ಎಂಬ ಪದಕ್ಕೆ ಅಪಚಾರ ಎಸಗಿದ ಹಾಗೆ. ಅಗತ್ಯ ಲೋಕದಲ್ಲಿ ಒಂದು ರೂಢಿ ಉಂಟು, ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾವ ಪ್ರಕೃತಿಯ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಅಂತ. ಲೋಕದಲ್ಲಿ ಈ ಕಾಲಕ್ಕಿರುವ ಮಾತು ಯಾವುದು? ನಾರಾಯಣ ನರನಾಗಿ ರಾಮಚಂದ್ರನಾಗಿ ಜನಿಸಿದ್ದಾನೆ, ಅವತರಿಸಿದ್ದಾನೆ ಅಂತ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಹಾಗಂತ ನಾರಾಯಣ ಅಂತ ನಾವು ನಿಮಗೆ ಕೈ ಮುಗಿಲಿಕ್ಕುಂಟು? ಬೇಡ ಅಂತ ನೀನೇ ಹೇಳ್ತಿ. ಯಾಕೆ? ಮಾನವ ಮಿತಿ ಮರ್ಯಾದೆ ಅದನ್ನ ಮೀರಕೂಡದು. ತಾವು ಕರ್ಮಭೂಮಿಯ ನಿಯತಿಗೆ ಅನುಗುಣವಾಗಿ ಬದುಕಬೇಕು ಅಲ್ವಾ? ಹಾಗಾಗಿ ತಪ್ಪಿದ್ದಿದ್ರೆ ನಿನಗೆ ಆದ್ರೂ ನಾವು ತಿಳಿಸುವುದು ನಮ್ಮ ಕರ್ತವ್ಯ ಅಲ್ವಾ? ಹೌದು. ಆ ನಿಟ್ಟಿನಲ್ಲಿ ಯೋಚಿಸ್ತಾ ಇರುವಂತದ್ದು. ಕಾಯ ದ್ವಾರದವರೆಗಾಗಿ ಬಂದು ಸ್ವಾಗತಿಸಿ ಕರೆತಂದೆ. ಹೌದು. ಇನ್ನು ವಾಚ ಉಪಚರಿಸುವಲ್ಲಿ ಬೇಕಾದಂತ ಹೊಗಳಿಕೆ ಮಾತನಾಡಿದೆ. ನಾರದರು ಅವರು ಇವರು ಹೀಗೆ ಹಾಗೆ ಅಂತ ಸಂತೋಷವೇ ಹೌದು.
ಆದ್ರೆ ನಿನ್ನ ಮನಸ್ಸು ಇಲ್ಲಿದ್ದ ಹಾಗೆ ನನಗನಿಸಲಿಲ್ಲ. ಮತ್ಯಾವುದೋ ಯೋಚನೆಯಲ್ಲಿಯೋ ಚಿಂತೆಯಲ್ಲಿಯೋ ಮುಳುಗಿರುವ ಹಾಗೆ, ಮಾಡಬೇಕೆಂಬಷ್ಟಕ್ಕೆ ಮಾಡುತ್ತಿರುವ ಹಾಗೆ ಕಂಡು ಬಂದದ್ರಿಂದ ಅಲ್ಲ, ಏನೇನೋ ಚಿಂತೆ ಮಾಡ್ತಾ ನಮ್ಮನ್ನೆಲ್ಲ ಉಪಚರಿಸಿದ್ರೆ ನಾವು ಅದನ್ನು ಸಂತೋಷದಿಂದ ಹೇಗೆ ಸ್ವೀಕರಿಸಲಿಕ್ಕೆ ಸಾಧ್ಯ ರಾಮಚಂದ್ರ? ಅಂತಹದ್ದನ್ನ ನನ್ನಲ್ಲಿ ಗಮನಿಸಿದ್ರ ಏನು ಸುರಮುನಿ ಕೇಳು ಭೂಪಾಲ ಶಕುಂತಲ, ಸುರಮುನಿ ಕೇಳು ಭೂಪಾಲ ಶಕುಂತಲ, ಪರಿವೆನೆಂದೆನುತ ಕೌಶಿಕಗೆ ಹೊರೆದಿರ್ಪೆ ಭಾಷೆಯ ಹುಡುಕಿದಲಾತ ಗೋಚರಿಸಲಿಲ್ಲೆಂಬ ಕ್ಷಿಗಳಿಗೆ. ಸ್ವಾಮಿ, ನೀವು ಹೇಳಿದಂತ ಮಾತು ಸತ್ಯ. ಹೌದಾ? ಆಕಸ್ಮಿಕವಾಗಿ ಬಂದಂತ ನಿಮ್ಮನ್ನು ಆಧರಿಸುವಲ್ಲಿ ಲೋಪ ತಪ್ಪು ನನ್ನಿಂದ ಆಗಬಾರದು ಅಂತ ನಾನು ವ್ಯವಹರಿಸಿದ್ದು ಹೌದು. ಮನಸ್ಸು ಇಲ್ಲಿ ಇಲ್ಲ, ಕೇಂದ್ರೀಕೃತವಾಗಿಲ್ಲ, ಅದನ್ನು ನೀವು ಗಮನಿಸಿದ್ರಿ. ಯಾಕೆಂದ್ರೆ ಮನಸ್ಸಿನ ಭಾವ ಏನು ಎನ್ನುವುದನ್ನು ಮುಖ ಸೂಚಿಸ್ತದಲ್ಲ. ಹೌದು, ಮನಸ್ಸಿನ ಚಿಂತೆ ಮುಖದಲ್ಲಿ ಪ್ರಕಟಗೊಂಡದ್ದನ್ನು ನಾನು ಕಂಡೆ. ನೀವು ಗಮನಿಸಿದ್ದೀರಿ ಅಂತ ಆದ್ಮೇಲೆ ಅದನ್ನ ಮುಚ್ಚಿಡುವ ಸಾಧ್ಯತೆಯೂ ಇಲ್ಲ. ಮತ್ತೆ ಅಂತ ಸಮಸ್ಯೆಗಳು ನಮ್ಮಲ್ಲಿ ತುಂಬಿದಾಗ ಅದಕ್ಕೆ ನಿಮ್ಮಂತವರೇ ಬಂದು ಪರಿಹಾರವನ್ನು ಹುಡುಕ್ತೀರಿ ಎನ್ನುವ ಸತ್ಯವನ್ನೂ ತಿಳಿದವು ನಾನು. ಏನು ಹೇಳಿ ಸುರಮುನಿಪ, ಏನು ವಿಷಯ? ನಡೆದಂತ ಘಟನೆ ಒಂದು. ನನ್ನ ಗುರುಗಳಾದಂತ ವಿಶ್ವಾಮಿತ್ರರ ಯಜ್ಞಭಂಗಕ್ಕೆ ಆ ಶಕುಂತ ಮಹಾರಾಜ ಕಾರಣನಾದಂತೆ ಸಿಂಧೂದವ. ಕುಪಿತರಾದಂತ ವಿಶ್ವಾಮಿತ್ರರು ತನ್ನ ಪ್ರಿಯ ಶಿಷ್ಯ ರಾಮನ ಕೈಯಿಂದ ಅವನ ತಲೆ ಕಡಿಸ್ತೇನೆ ದಿನವೆಂಟರೊಳಗೆ ಪ್ರತಿಜ್ಞೆಯನ್ನು ಮಾಡಿದ್ರು. ಆ ಮಾತನ್ನ ಒಪ್ಪಿ ಗುರುವಿಗೆ ಭರವಸೆಯನ್ನು ನೀಡಿದವ ನಾನು. ಗುರುವಿಗೆ ಕೊಟ್ಟಂತ ಮಾತು ಅದು. 7 ದಿವಸ ಕಳೆದು ಹೋಯ್ತು ಸ್ವಾಮಿ. ಎಲ್ಲಿ ಹುಡುಕಿದರೂ ಶಕುಂತನ ಸುಳಿವೇ ಇಲ್ಲ. ಹಾಗಿದ್ರೆ ಎಲ್ಲಿಗೆ ಹೋದ, ಏನಾದ ಆತ, ಅವನನ್ನ ಕೊಲ್ಲುವ ಬಗೆ ಹೇಗೆ? ಗುರುಗಳಿಗೆ ಕೊಟ್ಟ ಮಾತು ಹುಸಿಯಾಯಿತೆ. ಈ ಕುರಿತಾಗಿಯೇ ನೀವು ಅಂತಲ್ಲ, ಯಾರು ಬಂದ್ರು ನಾನು ಯೋಚಿಸುವುದು ಅದನ್ನೇ, ಶಕುಂತನ ಕುರಿತಾಗಿಯೇ ಯೋಚಿಸುವುದು. ಸ್ವಾಮಿ, ಈಗೊಂದು ಸಮಾಧಾನ ಆಯ್ತು. ಏನು? ಶಕುಂತ ಸಿಕ್ಕದೆ ಹೋದ್ರೆ ಏನಾಯ್ತು? ಅವನ ಸುದ್ದಿ ಸುಳಿವು ತಿಳಿಯದೆ ಹೋದ್ರೆ ಏನಾಯ್ತು? ನೀವು ಸಿಕ್ಕಿದ್ರಲ್ಲ. ನಾರಾಯಣ ನಾರಾಯಣ. ಅಂದ್ರೆ ಅಲ್ಲ, ವಿಶ್ವಾಮಿತ್ರ ಏನಾಡಿದ್ದಾರೋ ಎಲ್ಲವೂ ಗೊತ್ತಿಲ್ಲ. ಆದ್ರೆ ಸಂಕಲ್ಪಿಸುವಾಗ ಶಕುಂತಲ ತಲೆಯನ್ನು ಕಡಿಯಲಿಕ್ಕಾಗದೆ ಇದ್ರೆ ನಾರದ್ರ ಬಂದ್ರೆ ನಾರದ್ರ ತಲೆ ಕಡಿತೇನೆ ಅಂತ ಏನಾದ್ರೂ ಮಾತುಂಟ? ಸ್ವಾಮಿ, ಶಕುಂತನ ಬದಲಾಗಿ ಬೇರೆ ಯಾರು ಸಿಕ್ಕಿದ್ರು ಅವ್ರ ತಲೆ ಕಡಿತೇನೆ ಅಂತ ಪ್ರತಿಜ್ಞೆ ಮಾಡಿದವನಲ್ಲ. ಸಿಕ್ಕಿದ್ರೆ ನಾ ಸಿಕ್ಕಿದೆ. ಅವ ಸಿಕ್ಕಿದೆ ಹೋದ್ರು ನೀವು ಸಿಕ್ಕಿದ್ರಿ, ನಿಮ್ಮ ತಲೆ ಒಂದು ಸಿಕ್ತು ನನಗೆ. ಯಾಕೆ? ಯಾಕೆ? ಈ ಪ್ರಪಂಚ ಪರ್ಯಟನೆ ಎನ್ನುವುದು ನಿಮ್ಮ ಕಾಯಕ. ಖಂಡಿತ. ಯಾರಿಗೂ ಗೊತ್ತಿಲ್ಲದೆ ಹೋದಂತ ವಿಷಯ ಸಂಗ್ರಹಗಳು ನಿಮ್ಮಲ್ಲಿ ಇರ್ತಾರೆ. ಹೀಗೆ ತಿರುಗಾಟದಲ್ಲಿರುವಂತಹ ಸಂದರ್ಭ ಎಲ್ಲಿಯಾದ್ರೂ ಆ ಶಕುಂತನ ಸುಳಿವೋ ಸುದ್ದಿಯೋ ವಿಚಾರವು ನಿಮ್ಮ ಅವಗಾನೆಗೆ ಬಂದಿದ್ದಿದ್ರೆ ಅದನ್ನ ತಿಳಿಸುವುದಕ್ಕೆ ಅನುಕೂಲ ಆಗ್ತದೆ, ನನ್ನ ಕಾರ್ಯ ಈಡೇರ್ತದೆ. ಈ ಸಮಾಧಾನದಿಂದ ಹೇಳಿದ್ದು. ಹಾಗೆ ಹೇಳಿದ್ದ ಸ್ವಾಮಿ, ಹೇಳಿ ದಯವಿಟ್ಟು ಎಲ್ಲಿಯಾದ್ರೂ ಶಕುಂತನ ಕುರಿತಾಗಿ ತಿಳಿದಿದ್ದೀರಾ? ನೀ ಹೇಳಿದ್ದು ಸಿಂಧೂ ನೃಪಾಲ. ಹೌದು, ಶಕುಂತ ಮಹಾರಾಜ. ಬಲ್ಲೆನು ಸ್ವಲ್ಪ ಶಕುಂತನ ವಾರ್ತೆಯ ರಾಮಚಂದ್ರ. ಬಲ್ಲೆ 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 ಬಲ್ಲೆನು ಸ್ವಲ್ಪ ಶಕುಂತನ ವಾರ್ತೆಯ ರಾಮಚಂದ್ರ. ವ್ರತ ತಲ್ಲಣಿಸದಿರುವುದರಿರ್ಪ ನಿನ್ನವರಲ್ಲಿ ರಾಮಚಂದ್ರ. ವ್ರತ ತಲ್ಲಣಿಸದಿರುವುದರಿರ್ಪ ನಿನ್ನವರಲ್ಲಿ ರಾಮಚಂದ್ರ. ನಿನ್ನ ಭಾಷೆಯ ಕೇಳಿ ನೃಪ ಚಿಂತಿಸುತ್ತೀರೆ, ನಿನ್ನ ಭಾಷೆಯ ಕೇಳಿ ನೃಪ ಚಿಂತಿಸುತ್ತೀರೆ ರಾಮಚಂದ್ರ. ನಾನು ಮೊನ್ನೆ ಅಂಜನೆ ಮೊರೆ ಸಾರೆಂದು ಕಳುಗಿದೆ, ನಾನು ಮೊನ್ನೆ ಅಂಜನೆ ಮೊರೆ ಸಾರೆಂದು ಕಳುಗಿದೆ ರಾಮಚಂದ್ರ. ಬಲ್ಲೆನು ಸ್ವಲ್ಪ ಶಕುಂತನ ವಾರ್ತೆಯ ರಾಮಚಂದ್ರ. ರಾಮಚಂದ್ರ ಶ್ರೀರಾಮಚಂದ್ರ. ಭೂಮಿ
ಹೇಳಿದೆ ಅಲ್ವಾ? ಹಾ ಅವನೇ ಶಕುಂತ ಶಕುಂತ. ನಾನು ಇಲ್ಲಿಗೆ ಬರುವ ಮೊದಲು ಹಲವು ತಿರುಗಾಟ ಮಾಡಿದ್ದೇನೆ. ಹಾ ಇವತ್ತು ಅಂತಲ್ಲ. ಹಾ ನೀ ಹೇಳಿದ್ದು ಎಷ್ಟು ದಿವಸದ ಹಿಂದೆ ನಡೆದದ್ದು ಘಟನೆ? ಇದು 7 ದಿವಸಗಳ ಹಿಂದೆ ನಡೆದ ಘಟನೆ. 7 ದಿವಸ. ಹಾ ನಾಳೆ ದಿವಸ 8ನೇ ದಿವಸ. ನನಗೆ ಹಾ. 3 ಲೋಕದ ಸಂಚಾರ ಇದ್ದ ಕಾರಣದಿಂದಾಗಿ ಹಾ. ನಿತ್ಯವೂ ಹಲವು ಲೋಕಗಳನ್ನು ಸಂಚರಿಸುವುದರಿಂದ ಹಾ. ಪಕ್ಕದ ನೆನಪಾಗುವುದಿಲ್ಲ. ಈ ವಿಷಯ ಸಂಗ್ರಹ ಬಹಳ ಆದ್ರೆ ಹಾಗೆ ಅಲ್ವಾ? ಯಾವ್ಯಾವ್ದು ಉಂಟು ಅನ್ನೋದು ನಮ್ಗೆ ಗೊತ್ತಿರೋ. ಯಾವ ವಿಷಯದಡಿಗೆ ಯಾವ್ದುಂಟು ಅಂತ ಮರ್ತು ಹೋಗ್ತದೆ. ಹೌದು. ಆದ್ರೂ ಶಕುಂತ ಅಂತ ಕೇಳಿದ ನೆನಪುಂಟು. ಬಹುಶಃ ಈಗ ಒಂದು 6-7 ದಿವಸದ ಹಿಂದೆ ಇರಬಹುದು. ಹಾ. ಹೌದೌದು. ಹಾ. ಅಂದ್ರೆ ವಾರ್ತೆ ಕೇಳಿತು. ಹಾ. ಶಕುಂತ ಮಹಾರಾಜ ಬೇಟೆಯಾಡ್ಲಿಕ್ಕೆ ಹೋದಂತೆ. ಅಂದರೆ ಶಕುಂತನ ಕುರಿತಾಗಿ ಬಲ್ಲಿರಿ ನೀವು. ಸ್ವಲ್ಪ ಬಹಳ ಅಂತಲ್ಲ, ಸ್ವಲ್ಪ ಬಲ್ಲೆ. ಸಾಕು, ಹಾ? ಧೈರ್ಯ ಬಂತು ನನಗೆ. ಅಂದ್ರೆ ಈಗ ಅರಿತವರೆಲ್ಲ ಗೊತ್ತಿದ್ದವರೆಲ್ಲ ತಾವು ತಿಳಿದಿದ್ದೇವೆ ಎಲ್ಲವೂ ಗೊತ್ತಿದೆ ಅಂತ ಹೇಳುವುದಿಲ್ಲ. ಹಾ, ಹಾ. ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಿದೆ ಅಂತಲೇ ಹೇಳುವುದು. ಹಾ, ಹಾ. ಅದರೊಳಗೂ ನಾರಾದ್ರೂ ನೀವೆಂತವ್ರು ಬೇರನ್ನ ತೋರಿಸಿದ್ರೆ ಆ ಸಸ್ಯದ ಎಲೆ ಹೀಗಿರ್ತದೆ ಆಹಾ. ಅಂತ ಹೇಳುವಂತ ಜಾಣ್ಮೆ ನಿಮ್ಮಲ್ಲುಂಟು. ಓಹೋ. ನೀವು ಸ್ವಲ್ಪ ತಿಳಿದಿದ್ದೀರಿ ಅಂತ ಆದ್ರೆ ನಮಗೆ ಬೇಕಷ್ಟು ಇದೆ ನಿಮ್ಮಲ್ಲಿ ಅಂತಲೇ ಅರ್ಥ. ಅಲ್ಲ, ನಾವು ತಿಳಿದದ್ದು ನಿಮ್ಗೆ ಸಾಕಷ್ಟು ಆಗ್ತದೆ ಅಂತ ನಮ್ಗೆ ಅದೇ ಸಮಾಧಾನ. ನೋಡು, ಸಾಕಾಗ್ತದೆಯಾ ನೋಡುವ. ನಾ ಗೊತ್ತಿದ್ದಂತ ಹೇಳ್ತೀನಿ. ನೀವು ಎಷ್ಟು ತಿಳಿದಿದ್ದೀರಿ, ಏನ್ ತಿಳಿದಿದ್ದೀರಿ? ಅಂದ್ರೆ ಹಾ. ವಾರ್ತೆ ಸಂಗ್ರಹಿಸುವಾಗ ಲೋಕದಲ್ಲಿ ನಾ ಕೆಲವರೆಲ್ಲ ಕೇಳಿ ತಿಳಿದದ್ದು. ಹಾ. ಶಕುಂತ ಮಹಾರಾಜ ಬೇಟೆಗೆ ಹೋದಂತೆ. ಹಾ. ಅಲ್ಲಿ ಶಕುಂತ ಪಕ್ಷಿಗಳನ್ನ ನೋಡಿದಂತೆ, ಬಾಣ ಹೊಡೆದಂತೆ, ವಿಶ್ವಾಮಿತ್ರ ಯಜ್ಞ ಭಂಗ ಆಯ್ತಂತೆ. ಇದೆಲ್ಲ ಕೇಳಿದ್ದೀರಿ? ಕೇಳಿದ್ದೇನೆ. ಹಾ ಹಾ ಆಮೇಲೆ ಹಾ. ನಭೋವಾಣಿ ಆಯ್ತಂತೆ. ಹಾ. ಶ್ರೀರಾಮಚಂದ್ರನಿಂದ 8 ದಿವಸದೊಳಗೆ ನಿನ್ನ ತಲೆ ಕಡಿಸ್ತೇನೆ ಅಂತ ವಿಶ್ವಾಮಿತ್ರ ಶಪಥ ಮಾಡಿದ್ದಾರೆ. ಹೌದೌದು. ಪಾಪ ರಾಮನ ಬಾಣಕ್ಕೆ ಹುಸಿ ಉಂಟ. ಹಾ. ಪ್ರಪಂಚದಲ್ಲಿ ಇದುವರೆಗೂ ನಡೆದಂತಹ ಕಾರ್ಯ. ಹಾ. ರಾಮ ಬಾಣವನ್ನ ಧರಿಸಿದ ಧನುಷರಗಳಲ್ಲಿದ್ದಾದ್ರೆ ಹಾ. ಮತ್ತೆ ಅದರ ಪ್ರಯೋಗಿಸಿಯೇ ಸಿದ್ಧ, ಅದು ತಾಗಿಯೇ ಸಿದ್ಧ. ಅಲ್ಲದು ತಾಗಬೇಕು ಅಂತಾದ್ರೆ ಅವನು ಸಿಕ್ಕಬೇಕಲ್ಲ. ಸಿಕ್ಕಿದ್ರೆ ಯಾರ ಮೇಲೆ ಪ್ರಯೋಗಿಸುವ? ಬಹುಶಃ ಹಾಗೇ ಇರ್ಬೇಕು. ಹಾ. ಆ ಭಯದಿಂದಲೇ ಅವ ಹಾ. ಸ್ಥಳ ಬಿಟ್ಟ. ಹಾ. ಜೊತೆಗೆ ಹಾ. ಸಾಯುವುದಿದ್ರೆ ಹೇಗೂ ಸಾಯುವುದೇ. ಹಾ. ಮತ್ತೆ 8 ದಿವಸದ ಮೇಲೆ ಸತ್ರೇನು, ಈಗಲೇ ಸತ್ರೇನು ಹಾ. ಅಂತ ಯೋಚಿಸಿ ಹಾ. ಆತ್ಮಹತ್ಯೆ ಮಾಡಿಕೊಡ್ಲಿಕ್ಕೆ ಹೊರಟ ಅಂತ ಸುದ್ದಿ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿರಶನ ವ್ರತವನ್ನ ಮಾಡಿ ಉಪವಾಸ ಇದ್ದು ಹೌದೌದು. ದೇಹವನ್ನ ದಂಡಿಸಿ ಸತ್ತು ಹೋಗುವ. ಪ್ರಾಯೋಪವೇಶವನ್ನು ಕೈಗೊಳ್ಳುವುದು. ಆದ್ರೆ ಹಾ. ಹಾಗೆ ಅವ ಮಾಡ್ತಿರುವ ಸಂದರ್ಭಕ್ಕೆ ಹಾ. ಯಾರೋ ಪುಣ್ಯಾತ್ಮ ಇರ್ಬೇಕು ನನ್ನಂತವ್ರೆ ಏನೋ. ಅಂದ್ರೆ ಸಾಯ್ಲಿಲ್ಲ ಅವ. ಸಾಲಿಲ್ಲ. ಹಾ, ಹಾ, ಹಾ. ಬಹುಶಃ ನನ್ನಂತವ್ರೆ ಹೋಗಿ ಹೇಳಿರ್ಬೇಕು, ಪುಣ್ಯಾತ್ಮ ಬದುಕಲಿಕ್ಕೆ ದಾರಿ ಉಂಟು. ಓ. ಯಾಕೆ? ಹಾ. ಬೀಸುವ ದೊಣ್ಣೆ ತಪ್ಪಿದ್ರೆ 1000 ವರ್ಷ ಆಯುಸು. ಅಲ್ಲ. ಬದುಕಿದ್ರೆ ಬೆಲ್ಲ ಅಲ್ಲಲ್ಲ, ಬೇಳೆ ತಿನ್ಬಹುದು. ನಿಮ್ ಗುಣ ಎಲ್ಲ ಅದೇ ಅಂತದ್ದೇ ನಾನು ಕೇಳಿ ತಿಳಿದಿದ್ದೇನೆ ನಾನು. ಅಂದ್ರೆ ತಪ್ಪಿಕೊಳ್ಳುವುದು ಅಂತ. ಹಾಗಲ್ಲ, ಸಾಯುವವರನ್ನು ಬದುಕಿಸುವುದು. ಯಾಕೆ? ಹಾ. ಬದುಕಿದ್ದು ಸಾಧಿಸಬಹುದು, ಬಿಟ್ಟರೆ ಸತ್ರು ಸಾಧಿಸ್ಲಿಕ್ಕೆ ಆಗುವುದಿಲ್ಲ ಹಾ. ಅಲ್ವಾ? ಹಾ. ಈಗ ನನಗೆ ಶಾಪ ಬಂತು ಹಾ. ದಕ್ಷನಿಂದ. ಹಾ. ನಾನು ಸತ್ತು ಹೋದ್ನ? ಇಲ್ಲ. ಇಲ್ಲ. ಶಾಪವನ್ನ ವರವಾಗಿಸಿಕೊಂಡು ಲೋಕ ಕಲ್ಯಾಣ ಕೆಲಸಕ್ಕೆ ಹೌದು. ಸೇವೆ ಮಾಡ್ತಾ ಇಲ್ವಾ? ಹಾ. ಹಾಗೆ ಆ ನಿಟ್ಟಿನಲ್ಲಿ ಸಾಯುವುದು ಬೇಡ ಅಂತ ಹೇಳಿದ್ರಂತೆ. ಏನು ಮಾಡಬೇಕು ಅಂತ ಕೇಳಿದಾಗ ಹಾ. ಅಂಜನಾದೇವಿ ಅಂಜನಾದ್ರಿಯಲ್ಲಿದ್ದಾಳಲ್ಲ, ಹಾ. ನಿನ್ನ ನಮ್ಮ ಹನುಮಂತನ ತಾಯಿ. ಹಾ. ಅವಳಲ್ಲಿ ಹೋಗು, ನಿನ್ನ ಬದುಕಿಗೆ ಒಂದು ದಾರಿ ಸಿಗ್ತದೆ ಅಂತ ಹೇಳಿದ್ರಂತೆ. ಯಾರು? ಆ ಪುಣ್ಯಾತ್ಮನ ಆ ಪುಣ್ಯಾತ್ಮನ ಗೊತ್ತಿಲ್ಲ. ಉಪದೇಶ ನೀಡಿದವ. ಹೌದೌದೌದು. ಹಾ, ಹಾ. ಅದನ್ನ ಇವ ಒಪ್ಪಿಕೊಂಡು ಹಾ. ಮಂಜನಾದ್ರಿಯರಿಗೆ ಹೊರಟಿದ್ದಾನೆ ಅಂತ ಸುದ್ದಿ ಗೊತ್ತಾಯ್ತಲ್ವಾ? ಹಾ. ನಾನು ಅದೇ ದಾರಿಯಲ್ಲಿ ಸ್ವಲ್ಪ ಬೇಗ ಬೇಗ ಹೋದೆ. ನೋಡಿದ್ರೆ ಅವ ಹೋಗ್ತಾ ಇದ್ದ ಅಲ್ಲಿಗೆ. ಅಲ್ಲ, ನೀವು ಹೋದ್ರಲ್ಲಿ ನಾನು ತಿಳ್ಕೊಳ್ಬೇಕಲ್ಲ, ವಿಷಯ ತಿಳ್ಬೇಕು. ಇದು ನೀವು ಹೇಳಿದ್ದಲ್ಲ, ಮತ್ತಾರೋ ಹೇಳಿದ್ದು. ಯಾರೋ ಪುಣ್ಯಾತ್ಮ ಅದನ್ನು ಕೇಳ್ಕೊಂಡು ನೀವು ಸಂಶೋಧನೆಗೆ ಹೊರಟಿದ್ದು. ನಾನು ಹೋದದ್ದು. ಹಾ, ಹಾ. ಅವ ಅಂಜನಾದ್ರಿಗೆ ಹೋದ. ಹಾ. ನಾ ದೂರದಲ್ಲಿ ನಿಂತು ನೋಡ್ತಾ ಇದ್ದೆ, ಏನು ಮಾಡ್ತಾನೆ, ಏನಾಗ್ತದೆ? ಆಗ್ಬೋದು ಅಂತ. ಹಾ. ಹೋದವನೇ ಅಂಜನಾದೇವಿ ಧ್ಯಾನಸ್ಥಳಾಗಿದ್ದಂತಹ ಸ್ಥಿತಿಯಲ್ಲಿ ಇವ ಹೋಗಿ ಅವಳು ಕಾಲು ಹಿಡ್ಕೊಂಡು ಗೋಳೋ ಅಂತ ಅಳ್ಲಿಕ್ಕೆ ಪ್ರಾರಂಭ ಮಾಡ್ದ. ಛೇ ಛೇ ಛೇ, ಪ್ರಾಣ ಭೀತಿ. ಹೌದಪ್ಪ. ಹಾ. ಸ್ತುತಿ ಮಾಡ್ದ. ನಿಜವಾಗಿ ಅವನು ಸ್ತುತಿ ಕೇಳಬೇಕಿತ್ತು. ಹಾ. ನಾನು ನಾರಾಯಣ ನಾರಾಯಣ ಹೇಳುವುದು ಎಂತದ್ದು ಅಲ್ಲ. ಹಾ. ಅಯ್ಯೋ, ಅವಳನ್ನ ಬಗೆ ಬಗೆಯಾಗಿ ಸ್ತುತಿಸಿದ ಕಾಲಕ್ಕೆ ಹಾ. ಅವಳು ಕಂಡು ಬಿಟ್ಲು. ಹಾ. ಯಾರು ಅಂತ ನೋಡಿದ್ರು ಇವ ಮಹಾರಾಜ ಕುಳಿತಿದ್ದಾನೆ. ಹಾ. ನೀ ಯಾರು, ಏನು, ಎತ್ತ, ಏನಾಗಬೇಕು ವಿಷಯ ಎಲ್ಲ ತಿಳಿಸಿದ. ತಿಳಿಸಿದ ಹೊತ್ತಿಗೆ ತನಗೆ ಪ್ರಾಣ ಭೀತಿ ಉಂಟು, ರಕ್ಷಣೆ ಕೊಡಬೇಕು ಅಂತ ಕೇಳಿಕೊಂಡ ಪ್ರಾಮಾಣಿಕವಾಗಿ. ಹೌದೌದು. ಹಾ. ಅವಳು ತಡ ಮಾಡಲಿಲ್ಲ. ಹಾ. ಎನ್ನ ಚೊಚ್ಚಲಾತ್ಮಜ ಹನುಮನಾಣೆಯಾಗಿ ನಿನಗೆ 8 ದಿವಸದವರೆಗೆ ನಾನು ರಕ್ಷಣೆ ಕೊಡ್ತೇನೆ ಅಂತ ಹೇಳಿದ್ಲು. ಯಾರು? ಅಂಜನಾದೇವಿ. ಮಂಜನಾದೇವಿ. ನನ್ನ ವಿರೋಧಿ ಅಂತ ಗೊತ್ತಿದ್ದು ಮಾತು ಕೊಟ್ಲ. ನನಗೆ ಅದು ಗೊತ್ತಾಗ್ಲಿಲ್ಲ. ಹಾ. ಯಾಕಂದ್ರೆ ಮಾತುಕತೆ ಪೂರ್ತಿ ಕೇಳಲಿಲ್ಲ. ಹಾ. ಅವಳು ಈ ಮಾತಾಡುವಾಗ ದೊಡ್ಡ ಕೇಳಿದ್ಲ ಇಲ್ವಾ? ಹಾ. ನಾ ದೂರದಲ್ಲಿದ್ರು ಕೇಳ್ತು. ಅವಿಷ್ಟು ಮಾತ್ರ ನಿಮ್ಗೆ ಕೇಳಿದ್ದು. ಹೌದೌದೌದು. ಹಾ. ಆಮೇಲೆ ನಾನು ಯೋಚನೆ ಮಾಡಿದೆ, ಅಲ್ಲ ಅಂಜನಾದೇವಿ ಎಷ್ಟಂದ್ರು ಹೆಣ್ಣು ಹೆಂಗಸು ಪಾಪ. ಹಾ.
ಅವಳ ಹತ್ರ ಎಲ್ಲ ಇದನ್ನ ನಡೆಸ್ಲಿಕ್ಕೆ ಆಗ್ತದ? ರಾಮನ ವಿರೋಧವನ್ನು ಕಟ್ಟಿಕೊಂಡು ಅವನನ್ನು ರಕ್ಷಿಸ್ಲಿಕ್ಕೆ ಹೆಣ್ಣಿಂದ ಸಾಧ್ಯ ಉಂಟ? ಸರಿ, ಯೋಚನೆ ಮಾಡಿದೆ. ಆದೃಷ್ಟಕ್ಕೆ ಮುಗಿಲಿಲ್ಲ ಪ್ರಕರಣ. ಏನಾಗ್ತದೆ ಅಂತ ನೋಡುವ ಹೊತ್ತಿಗೆ ಅವಳು ಹನುಮ 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 ಅಂತ ಕರೆದು. ಹನುಮಂತನನ್ನ? ಹೌದೌದು. ಎಲ್ಲಿದ್ದಿದ್ರು ವಾಯು ವೇಗದಿಂದ ಅಲ್ಲಿಗೆ ಬಂದಿಳಿದ. ಅದು ತಾಯಿ ಕರೆದದ್ದಲ್ವ? ಅಲ್ವಾ? ಬಂದ ಕ್ಷಣದಲ್ಲಿಯೇ ತಾಯೇ ನುಡಿ ಏನು ಚಿಂತೆ ಜೋರ್ ತಕ್ಕೊಂಡದ್ದೆ. ಏನಾಗ್ಬೇಕು ತನ್ನಿಂದ ಈಗಲೇ ಹೇಳು ಎಲ್ಲ ಹೇಳಿದ. ಅವಳು ವಿಷಯವನ್ನು ಹೇಳಿದ್ರು. ಅವಳು ಏನ್ ಹೇಳಿದ್ರು ಅಂತ ನನಗೂ ಗೊತ್ತಾಗ್ಲಿಲ್ಲ. ಹಾಗಂತ ಅವಳು ಹೇಳಿದ ಮೇಲೆ ಹನುಮ ಆಡಿದ ಮಾತು, ನೀ ಚಿಂತೆ ಮಾಡಬೇಡಮ್ಮ. ಅಲ್ಲ, ಅದು ಕೇಳ್ತ ಹನು ಮಾಡಿದ್ದು? ಹೌದೌದು, ಯಾಕಂದ್ರೆ ದೊಡ್ಡ ಕೇಳಿದ್ದ. ದೊಡ್ಡ ಕೇಳಿದ ಹಾಗೆ ಅವ ಹೇಳಿದಂತಹ ಮಾತು, ನೀ ಚಿಂತಿಸುವುದು ಬೇಡಮ್ಮ, ನಿನ್ನ ಮಾತನ್ನ ನಡೆಸುವುದು ಮಗನಾಗಿ ನನಗೆ ಕರ್ತವ್ಯ. ಆ ನಿಟ್ಟಿನಲ್ಲಿ ಈ ಶಕುಂತ ಭೂಪತಿಯನ್ನ 8 ದಿವಸದ ಒಳಗೆ ಶ್ರೀರಾಮನ ಪಾದ ದಾಣೆಯಾಗಿ ರಕ್ಷಿಸ್ತೇನೆ ಅಂತ ಹೇಳಿದ. ಬಹುಶಃ ಅವನಿಗೆ ನನ್ನ ವಿರೋಧಿ ಆತ ಅಂತ ಗೊತ್ತಿಲ್ಲ. ಇದು ಎಂತದ್ದು ನನಗೂ ಗೊತ್ತಾಗ್ಲಿಲ್ಲ. ಹಾಗಂತ ಆಮೇಲೆ ಅಷ್ಟು ಹೇಳಿದ್ಮೇಲೆ ಈ ಶಕುಂತನಿಗೆ ಧೈರ್ಯ ಬಂತು. ಅವನು ಎದ್ದು ನಿಂತನಪ್ಪ, ಎದೆ ಮುಂದೆ ಮಾಡ್ಕೊಂಡು. ಆಮೇಲೆ ಬಹುಶಃ ಮಾತುಕತೆ ಆಗಿರ್ಬೇಕು. ಆ ಮಾತುಕತೆ ಆದ್ಮೇಲೆ ಹನುಮ ಒಂದು ಬಾರಿ ಕುಸ್ತು ಬಿದ್ದ. ಆಮೇಲೆ ಮತ್ತೆ ಎದ್ದ, ಸ್ಮರಿಸಯ್ಯ ರಾಮ ಮಂತ್ರ ಅಂದ. ಆಮೇಲೆ ನಾನು ಯೋಚನೆ ಮಾಡಿದ್ದು, ರಾಮ ವಿರೋಧಿ ಅಂತ ತಿಳಿದ ಮೇಲೆ ಹನುಮ ಹೇಗನನ್ನು ಅವನು ಕಳಿಸ್ಬಿಡ್ತಾನೆ. ಬರ್ಬೇಕಿತ್ತಲ್ಲ, ಉಳಿಸಿಕೊಳ್ಳುವುದಿಲ್ಲ ಅಲ್ಲ, ಇಷ್ಟೊಳಗೆ ಬರ್ಬೇಕಿತ್ತು ಅಲ್ವಾ? ಸ್ವಾಮಿ ನಿಮ್ಮ ವೈರಿ ನಮ್ಮಲ್ಲಿದ್ದಾನೆ ಅಂತ ಹೇಳಿ ಕಳಿಸಬಹುದಿತ್ತು. ಅವನನ್ನ ಕರ್ಕೊಂಡು ಬರ್ಬೋದಿತ್ತು ನಿಮ್ಮ ಮಾತನ್ನು ನೆರವೇರಿಸುವುದಕ್ಕೆ. ಹಾಗಾಗಿ ನಾ ತಲೆ ಬಿಸಿ ಮಾಡುವ ಪ್ರಕರಣ ಇಲ್ಲ ಅಂತ ಯೋಚಿಸಿದೆ. ಅಲ್ಲಿಂದ ಹೊರಟೆ. ಈಗ ಬರುವಾಗ ನೀ ಮತ್ತದೇ ಪ್ರಕರಣ ಹೇಳ್ತಿ ಅಂತಾದ್ರೆ ಬಹುಶಃ ಆ ಶಕುಂತನಿಗೆ ನಿನ್ನ ದಾಸನಾದ ಹನುಮನೆ ಅಭಯವನ್ನಿಟ್ಟುಕೊಂಡಿದ್ದಾನೆ ಅಂತ ನನ್ನ ಭಾವನೆ. ಅಷ್ಟು ಅಲ್ಲದೆ ಹೋದ್ರೆ ನಿನ್ನ ವೈರಿಯನ್ನ ನಿನ್ನ ದಾಸ ರಕ್ಷಿಸಿಟ್ಟುಕೊಳ್ತಾನೆ ಅಂತಾದ್ರೆ ಹನುಮಂತನಿಗೆ ಎಷ್ಟು ಸೊಕ್ಕು ಬಂದಿರಬೇಡ. ನಿಜವಾಗಿ ಅವನ ಹತ್ರ ಇದ್ದಾನೆ ನನ್ನ ವಿರೋಧಿ ಅಂತ ಗೊತ್ತಿದ್ದು ಹನುಮ ಉಳಿಸಿಕೊಂಡು ಹನುಮ ಇಟ್ಟುಕೊಂಡಿದ್ದಾನೆ. ವೀರನೈ ಹನುಮಂತ, ವೀರನೈ ಹನುಮಂತ ವಜ್ರ ಶರೀರಿ ಎನ್ನುವ ಕರುವದೊಳಗೆ ಕೊನೆಗಾರನಾದ ಕುಂದನ ಸುವಿಗೆ ಭೂರಿ ಬಲನೋ. ಏನನ್ನ ಕೇಳ್ತಾ ಇದ್ದೇನೆ ನಾನು? ಮನಸ್ಸಿನಲ್ಲಿ ಊಹಿಸಲಾರದಂತ ಸತ್ಯ ಇದೆ. ವೀರನೈ ಹನುಮಂತ ನನ್ನ ವಿರೋಧಿ ಶಕುಂತ ಅಂತ ಗೊತ್ತಿದ್ದು ಸಹಿತ ಅವನ ಪ್ರಾಣಕ್ಕೆ ತಾನು ಹೊಣೆ ಎನ್ನುವ ಹಾಗೆ ಭರವಸೆಯ ಮಾತನ್ನು ಕೊಟ್ಟು ಇಟ್ಟುಕೊಂಡಿದ್ದಾನೆ ಅವ ಹನುಮಂತ. ಎಷ್ಟು ಧೈರ್ಯ ಇರಬಹುದು, ಎಷ್ಟು ಸೊಕ್ಕಿರಬಹುದು ಅವನಿಗೆ ಅಂತ ಕೇಳ್ತೇನೆ. ಸ್ವಾಭಾವಿಕ ಅದು. ಯಾಕೆ? ಅಲ್ಪನಿಗೆ ಐಶ್ವರ್ಯ ಬಂದ್ರೆ ತಿಂಗಳ ಬೆಳಕಿ ಕೊಡೆ ಹಿಡಿದಿದ್ದಂತೆ ವಜ್ರ ಶರೀರಿ ತಾನು ಚಿರಂಜೀವಿ ಎನ್ನುವಂತ ಅಹಂಕಾರ ಅವನಲ್ಲುಂಟು. ಅಷ್ಟಿದ್ರೂ ಸಹಿತ ಅವ ಗುರುತಿಸಲ್ಪಟ್ಟಿದ್ದು ಹೇಗೆ? ರಾಮ ಬಂಟನು ಹನುಮ ಎನ್ನುವ ಹಾಗೆ. ಅವ ಎಷ್ಟೇ ಯೋಗ್ಯತಾವಂತ ವೀರನೇ ಆಗಿದ್ದಿದ್ರು ಸಹಿತ ಈ ಪ್ರಪಂಚವನ್ನ ಗುರುತಿಸಿದ್ದು ರಾಮದಾಸ, ರಾಮಕಿಂಕರ, ರಾಮಬಂಟ ಹನುಮ ಎನ್ನುವ ಹಾಗೆ. ಅಂತ ನನ್ನ ಬಂಟ, ನನ್ನ ಕಿಂಕರ, ನನ್ನ ದಾಸ ಹನುಮ ಇಂಥ ಕೃತಜ್ಞ ಕಾರ್ಯವನ್ನ ಮಾಡಿದ್ನ. ಇಷ್ಟಕ್ಕೂ ಅವ ಯಾರು? ರೂಢಿಗಧಿಪತಿಯಾಗಿ ಕಾಡಿನ ಕೋಡಗ ಕಂಜುವನ ಕಣ್ಣಲ್ಲಿ ನೋಡಲಿಲ್ಲವೇ ವಾಲಿಗಾಗಿ ಪಾಡು ಹಿಂದೆ. ನಾನ್ಯಾರು? ರೂಢಿಗಧಿಪತಿ. ಅವ ಯಾರು? ಕಾಡಿಗಧಿಪತಿ. ಮರದಿಂದ ಮರಕ್ಕೆ ಹಾರಿ ಹೋಗಿ ಕೀಳಿಡುವಂತ ವನಚರ ವಾನರ ವರ್ಗಕ್ಕೆ ಸೇರಿದವ. ವಾನರನೇ ಆದರೂ ಸಹಿತ, ಎಷ್ಟೇ ಬಲಿಷ್ಠನಾದರೂ ಸಹಿತ ರಾಮನ ಎದುರಿನಲ್ಲಿ ಅವನ ವ್ಯಕ್ತಿತ್ವ ಏನು ಎನ್ನುವುದಕ್ಕೆ ಆ ವಾಲಿಯೇ ಜ್ವಲಂತವಾಗಿ ಸಾಕ್ಷಿಯಾಗಿ ಹೋಗಿದ್ದಾನೆ. ಇದು ಗೊತ್ತಿದ್ದು ಕಾಡ ಕಪಿಯಾಗಿ ಗುರುವಿಗೆ ತಿರುಮಂತ್ರ ಹೇಳುವುದಕ್ಕೂ ಹೊರಟ್ನ. ರೂಢಿಗಧಿಪತಿ ನಾನು. ಕೇವಲ ಭೂಮಿಗಧಿಪತಿ ಅಷ್ಟೇ ಅಲ್ಲ, ಆಡಿದಂತೆ ನಡೆಯುವುದನ್ನೇ ರೂಢಿಯಾಗಿಸಿಕೊಂಡಂತ ರೂಢಿಗಧಿಪತಿ. ಇಂಥ ಇವನಿಗೆ ನಾನು ಕೊಟ್ಟಂತ ಸಲುಗೆ ಹೆಚ್ಚಾಯಿತು. ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟರೆ
ತಿಳಿಲಿಕ್ಕೆ ಸಾಧ್ಯತೆ ಉಂಟ. ಹಾಗಾಗಿ ಈ ಹನುಮನಿಗೆ ತಕ್ಕ ಪಾಠವನ್ನ ಕಲಿಸಲೇಬೇಕು ಅಂತಾದ್ರೆ ಸೇನಾ ಸಮೇತನಾಗಿ ಸಮವೆಂಬುದೇ ಪ್ರಥಮ ಸಾಧನ. ಸಮವೆಂಬುದೇ ಪ್ರಥಮ ಸಾಧನ. ಭೂಮಿ ಪಾಲರಿಗೆನುತ ಸಾಧನ. ಭೂಮಿ ಪಾಲರಿಗೆನುತ ಬಳಿಕ ರಾಮ ಸುಗ್ರೀವನೋಳು ಸೋತನು ಪ್ರೇಮತಿ ಕ್ಷಣ ಕ್ರೋಧಾವಿಷ್ಟನಾದೆ. ಇಂಥ ಕೃತಜ್ಞ ಕಾರ್ಯ ಮಾಡಿದಂತ ಹನುಮನಿಗೆ ತಕ್ಕ ಪಾಠವನ್ನ ಕಲಿಸುವುದೇ ಸೂಕ್ತ ಎನ್ನುವ ಹಾಗೆ ತಾಪು ಗಾಲನ್ನೆಕ್ಕಿ ಧಾವಿಸುವುದಕ್ಕೆ ಮುಂದಾದೆ. ನನ್ನ ವಿವೇಕ ಎನ್ನುವುದು ಜಾಗೃತವಾಯಿತು. ಇಷ್ಟಕ್ಕೋಮ ಯಾರು ಕಾಡ ಕಪ್ಪಿ, ನನ್ನ ಭಕ್ತ, ನನ್ನ ದಾಸ, ಶಿಷ್ಯನೊಬ್ಬ ತಪ್ಪಿದಾಗ ಗುರುವಾದವನು ತಿದ್ದಿ ಬುದ್ಧಿ ಹೇಳಬೇಕಾದ ಗುರುಸ್ಥಾನದ ಮಹತ್ವಕ್ಕೆ. ನನ್ನ ಕಿಂಕರ ತಪ್ಪು ಮಾಡಿದ್ದಾನೆ ಅಂತಾದ್ರೆ ಒಡೆಯನಾದಂತ ನಾನು ಅವನಿಗೆ ತಿದ್ದಿ ಬುದ್ಧಿ ಹೇಳಬೇಕು. ಯಾವ ನೆಲೆಯಲ್ಲಿ ನನ್ನ ವಿರೋಧಿ ಅಂತ ಗೊತ್ತಿದ್ರೂ ಸಹಿತ ಅವ ಇಟ್ಟುಕೊಂಡ. ಯಾಕಾಗಿ ಇಟ್ಕೊಂಡ, ಯಾರಿಗಾಗಿ ಇಟ್ಕೊಂಡ, ಇವ ಯಾವ ವಿಷಯವೂ ನನಗೆ ಗೊತ್ತಿಲ್ಲ. ಒಟ್ಟಾರೆ ನನ್ನ ವಿರೋಧಿಯನ್ನ ರಕ್ಷಿಸಿದ್ದಾನೆ. ಹೋಗಿ ಅವನನ್ನ ದಂಡಿಸಲೇ. ನನಗೂ ಹನುಮನಿಗೆ ವ್ಯತ್ಯಾಸ ಏನಾದಾಗಾಯಿತು. ಸಾಮವೆಂಬುದೇ ಪ್ರಥಮ ಸಾಧನ, ರೂಢಿಪಾಲರ ಧರ್ಮ. ಒಬ್ಬ ಅಪರಾಧವನ್ನೇ ಮಾಡಿದ್ರೂ ಸಹಿತ ಅವನನ್ನ ವಿಚಾರಿಸುವಲ್ಲಿಯೋ, ದಂಡಿಸುವಲ್ಲಿಯೋ, ಕೊಲ್ಲುವಲ್ಲಿಯೋ ಅವ ಯಾವ ನೆಲೆಯಲ್ಲಿ ಆ ಅಪರಾಧವನ್ನ ಮಾಡಿದ ಎನ್ನುವ ಸತ್ಯವನ್ನು ನಾವು ತಿಳಿದುಕೊಳ್ಳಬೇಕು. ಅವ ತಪ್ಪು ಮಾಡಿದಿದ್ದರೂ ಸಹಿತ ತಿದ್ದಿ ಬುದ್ಧಿ ಹೇಳುವಲ್ಲಿ ಸಾಮ ಎನ್ನುವುದು ನಮಗೆ ಪ್ರಥಮ ಸೋಪಾನ. ರೂಢಿಪಾಲರಿಗೆ ಸಾಮ, ದಾನ, ಭೇದ, ದಂಡ ಮೂರು ವಿಭಾಗವು ಫಲಿಸದೆ ಹೋದಾಗ ಕೊನೆಯದಾದದ್ದು ದಂಡ. ಈಗ ಯಾವುದನ್ನು ಅವನಿಗೆ ವಿಷಯ ತಿಳಿಸಲಿಲ್ವಲ್ಲ. ನಾನು ಇಟ್ಟುಕೊಂಡಂತ ಆತ ನನ್ನ ನಿರೂಪಣೆ ಮೇರೆಗೆ ತಂದು ಕೊಡುವಲ್ಲಿ ಪ್ರಥಮವಾಗಿ ಅವನನ್ನು ಎಚ್ಚರಿಸಬೇಕು ಅಂತಾದ್ರೆ ಒಂದು ಸಂಧಾನದ ಕಾರ್ಯ ಆಗಬೇಕು. ಸುಗ್ರೀವ, ರಾಮ ಸೇವೆಯಲ್ಲಿ ನನ್ನ ಸೇನೆಯನ್ನೆಲ್ಲ ತೊಡಗಿಸಿಕೊಂಡವ ನೀನು, ರಾಮ ಭಕ್ತ ಎನಿಸಿಕೊಂಡವ ನೀನು. ಶಕುಂತನ ಪ್ರಕರಣ ನಿನಗೂ ಗೊತ್ತಾಗಿದೆ. ಈವರೆಗೆ ಶಕುಂತ ಎಲ್ಲಿದ್ದಾನೆ ಎನ್ನುವ ವಿಚಾರ ಅವಗಾಹನೆಗೆ ಬರದೆ ನಾನು ಚಡಪಡಿಸ್ತಾ ಇದ್ದೆ. ಇವತ್ತೊಮ್ಮ ಎಲ್ಲಿದ್ದಾನೆ ಎನ್ನುವ ಸತ್ಯದ ಅರಿವು ಆಗಿದೆ. ನನ್ನ ಭಕ್ತನಾಗಿರುವಂತ, ದಾಸನಾಗಿರುವಂತ ನಿನ್ನ ಅಳಿಯ ಹನುಮನಲ್ಲಿ ಅವ ರಕ್ಷಣೆಯನ್ನ ಪಡೆದಿದ್ದಾನಂತೆ. ಹಾಗಾಗಿ ಅವ ಯಾವ ನೆಲೆಯಲ್ಲಿ ಇಟ್ಟುಕೊಂಡದ್ದು ತಪ್ಪೋದ ಬಿಟ್ಟು ಕೊಡು ಅಂತ ಹೇಳುವಲ್ಲಿ ಒಂದು ಸಂಧಾನದ ಕಾರ್ಯ ಆಗಬೇಕು. ಅದಕ್ಕೆ ಸಮರ್ಥ ಸೂಕ್ತ ನೀನೇ ಸುಗ್ರೀವ. ಯಾಕೆ ವಾನರರಿಗೆ ಒಡೆಯ ನೀನು, ನಿನ್ನ ಪ್ರಜೆಯ ಆತ. ಒಡೆಯನ ಆಜ್ಞೆಯನ್ನ ಪಾಲಿಸಬೇಕಾದದ್ದು ಪ್ರಜೆಯಾಗಿ ಅವನಿಗೆ ಕರ್ತವ್ಯ. ಸಂಬಂಧದಲ್ಲಿ ಅವನಿಗೆ ಮಾವ ನೀನು, ನಿನ್ನ ಸೋದರ ಅಳಿಯ ಆತ. ಅಳಿಯ ಮಾವನ ಮಾತನ್ನ ಪಾಲಿಸಲೇಬೇಕು. ಈ ಎರಡೂ ನೆಲೆಯಲ್ಲಿ ನಿನ್ನ ಸ್ಥಾನ ದೊಡ್ಡದಾದ್ದರಿಂದ ಆ ಕಾರ್ಯವನ್ನು ನಿನಗೆ ಒಪ್ಪಿಸ್ತಾ ಇದ್ದೇನೆ. ರಾಮ ವಿರೋಧಿಯಾಗಿರುವಂತಹ ಶಕುಂತನನ್ನ ತಂದು ರಾಮನಿಗೆ ಒಪ್ಪಿಸು ಎನ್ನುವ ಹಾಗೆ ಹನುಮನನ್ನೇ ಎಚ್ಚರಿಸುವ. ಇರುತ್ತಿರಲು ಬರುತ್ತಾ ಸುಗ್ರೀವನು ಹೀಗೆ ಬರಬೇಕು, ಹೀಗೆ ಬರಬೇಕು. ಮೊದಲಾಗಿ ನಿಮ್ಮ ಅಳಿಯ ವಂದಿಸಿಕೊಳ್ತಾ ಇದ್ದಾರೆ, ಆಶೀರ್ವದಿಸಬೇಕು. ಶುಭವಾಗಲಿ. ಬಹಳ ದೂರದಿಂದ ಬಂದ ಹಾಗೆ ಕಾಣ್ತದೆ. ಆಯಾಸದ ಪರಿಹಾರಕ್ಕೆ ಕುಡಿಯುವುದಕ್ಕೆ ಸದ್ಯಕ್ಕೆ ಏನು ಬೇಡ, ತಿನ್ನುವುದಕ್ಕೆ ಹಣ್ಣು ಏನು ಬೇಡ. ಬೇಕಿದ್ರೆ ಕೇಳಿ ಪಡೆದುಕೊಳ್ತೇನೆ ನಾನು. ಹಾಗಿದ್ರೆ ಒಂದು ಮಾತು ಕೇಳಲ್ಲ, ಏನು ಬರುವರ ಕಾರಣ ಏನು?
ಪವನದ ಕೇಳು ನಾವೆಲ್ಲ ಕ್ಷೇಮಿಗಳು. ಪವನದ ಕೇಳು ನಾವೆಲ್ಲ ಕ್ಷೇಮಿಗಳು. ವಿವರಿಪೆನ ಬಂದು ಜುಗವು ಸಾಂಗದುಳು. ವಿವರಿಪೆನ ಬಂದು ಜುಗವ ಸಾಂಗದುಳು. ಅರಸ ಶಕುಂತನ ಕೊಲ್ಲುವೆನೆನುತ. ಅರಸ ಶಕುಂತನ ಕೊಲ್ಲುವೆನೆನುತ. ರಘುವರನು ಕೌಶಿಕಗೆ ತಪ್ಪೆದುದನರಿತ. ಪವನಜ ಕೇಳು ನಾವೆಲ್ಲ ಕ್ಷಮಿಗಳು. ವಿವರಿಪೆನ ಬಂದು ಚುಗವ ಸಂಗದೊಳು. ಪವನಜ ಕೇಳು ಓ ಹನುಮ, ಮಾವಯ್ಯ. ನಾನು ಬಂದ ಕ್ಷಣವೇ ಸಂತೋಷದಿಂದ ಸತ್ಕಾರವನ್ನು ಮಾಡಿದವ ನೀನಿದ್ದೀಯ. ನನ್ನ ಕರ್ತವ್ಯ ಅದು. ಆದ್ರೆ ಬರುವುದಕ್ಕೆ ಉದ್ದೇಶ ಏನು ಮಾವ ಎನ್ನುವುದಾಗಿ ಕೇಳ್ತಾ ಇದ್ದೀಯ. ಹಾಗಲ್ಲ, ಸುಮ್ಮನೆ ಬರುವಲ್ಲ ಅಂತ ಗೊತ್ತುಂಟು. ಹನುಮ, ನಾನು ಬಂದಿದ್ದೆ ಅಂತ ಆದ್ರೆ ಮುಖ್ಯವಾಗಿರುವಂತಹ ಕಾರಣ ಉಂಟಯ್ಯ. ಏನು ಅಂತ ಕೇಳಬಹುದು ಅಳಿಯ? ಮೊನ್ನೆಯ ದಿನ ಶಕುಂತ ಮಹಾರಾಜ ನಿನ್ನಲ್ಲಿ ಬಂದಿದಂತೆ ಹೋದೆನಾ? ರಕ್ಷಣೆ ಮಾಡಬೇಕು ಹನುಮ ಎನ್ನುವುದಾಗಿ ಕೇಳಿದಂತೆ ಹೋದೆನಾ? ಹೌದಾ? ಆದರೆ ನೀನು ಅಭಯವನ್ನು ನೀಡಿದವನಿದ್ದೇನೆ, ರಕ್ಷಣೆ ಮಾಡುತ್ತೇನೆ ಎನ್ನುವುದಾಗಿ. ಆದರೆ ಯಾವುದೇ ಒಂದು ಕಾರ್ಯ ಮಾಡುವಾಗ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಬೇಕಾಗ್ತದೆ. ಶಕುಂತ ಮಹಾರಾಜನಿಗೆ ರಕ್ಷಣೆ ಮಾಡಿದವ ನೀನಿದ್ದೀಯ. ಅವ ಯಾರೆನ್ನುವುದಾಗಿ ಗೊತ್ತುಂಟ ನಿನಗೆ? ನಮ್ಮ ಒಡೆಯನಾಗಿರುವಂತಹ ಶ್ರೀರಾಮಚಂದ್ರನ ವೈರಿ ಆಗಿದ್ದಾನೆ. ಅಂತವನಿಗೆ ರಕ್ಷಣೆ ಮಾಡಿದವ ನೀನಿದ್ದೀಯ. ಅವನನ್ನು ಬಿಟ್ಟು ಕೊಡ್ತೀಯ ನೀನು? ಏನು ಕೇಳಯ್ಯ ಸುಗ್ರೀವ ದೇವ ಎನ್ನೊಡೆಯಗೆ. ಕೇಳಯ್ಯ ಸುಗ್ರೀವ ದೇವನೆನ್ನೊಡೆಯಗೆ. ಪೇಳಲೇನುತ್ತರಿ ಬಗೆಗೆ. ಪೇಳಲೇನುತ್ತರಿ ಬಗೆಗೆ. ನಾಳಿನ ದಿವಸದಿ ಸ್ವಾಮಿ ವೃತ್ಯರಿಗೊಂದು ಹಾಳು ವ್ಯಾಜ್ಯವು ಪ್ರಾಪ್ತಿಸಿತು ವಿಧಿವಶದಿಯೋ. ಮಾವಯ್ಯ, ಹನುಮ, ರಾಮವೈರಿ ಎನ್ನುವ ಕಾರಣಕ್ಕಾಗಿ ಶಕುಂತಲನ್ನ ಬಿಟ್ಟು ಕೊಡುವಂತ ಕೇಳ್ತಾ ಇದ್ದಿ. ಹಾ, ಏನು ಮಾಡೋಣ? ಬಿಟ್ಟು ಕೊಡುವಂತ ಸ್ಥಿತಿಯಲ್ಲಿ ನಾನಿಲ್ಲ ಯಾಕೆ? ಮಾವಯ್ಯ. ಈ ಪ್ರಪಂಚದಲ್ಲಿ ಮಾತೆಯ ಮಹತ್ವ ಏನು, ಯೋಗ್ಯತೆ ಏನು ಎನ್ನುವುದನ್ನ ನಾನು ನಿನಗೆ ಹೊಸದಾಗಿ ಹೇಳುವುದು ಬೇಡ. ಆಹಾ, ನನ್ನ ಮಾತೆ ನಿನ್ನ ಪ್ರಾಣ ರಕ್ಷಣೆಯನ್ನ ಮಾಡ್ತೇನೆ 8 ದಿನಗಳ ಪರ್ಯಂತರವಾಗಿ ಎನ್ನುವುದಾಗಿ ಅವನಿಗೆ ಮಾತನ್ನ ಕೊಟ್ಟಳು. ಹಾ, ವಿಷಯ ಮೊದಲು ಗೊತ್ತಿರಲಿಲ್ಲ ರಾಮವೈರಿ ಎನ್ನುವುದು. ಈಗ ಗೊತ್ತಾಯ್ತಲ್ಲ. ಆಮೇಲೆ ಗೊತ್ತಾಯಿತು. ಹಾ, ಆದ್ರೆ ಗೊತ್ತಾಗುವಾಗ ಹೊತ್ತಾಗಿ ಹೋಯ್ತು. ಏನು ಮಾಡೋಣ ಮಗನೇ, ನನ್ನ ಮಾತನ್ನ ನಡೆಸಿಕೊಡುವಂತ ತಾಯಿ ಹೇಳುವಾಗ ಇಲ್ಲ ಅಂತ ಹೇಳಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಅಮ್ಮನಲ್ಲಿ ಹೇಳಿದೆ, ರಾಮನಾಣೆಯಾಗಿ ಅವನನ್ನ ರಕ್ಷಣೆ ಮಾಡ್ತೇನೆ 8 ದಿನಗಳ ಪರ್ಯಂತರವಾಗಿ. ಆಗ್ಲಿ, ರಾಮನಿಗೆ ವೈರಿ ಅವನನ್ನು ಬಿಟ್ಟುಕೊಡ್ಬೇಕು. ಆಗ್ಲಿ. 8 ದಿನಗಳು ಕಳೆದ ಮೇಲೆ 9ನೆಯ ದಿವಸ ನಾನೇ ತಂದು ಒಪ್ಪಿಸ್ತೇನೆ. 9 ದಿನದಲ್ಲಿ ನೀನ್ ತಂದು ಒಪ್ಪಿಸ್ತೀಯ? ಹೌದು ಹನುಮ, ನನಗೆ ಅವು ಬೇಡ. 8 ದಿವಸ ನನಗೆ ಅನಿವಾರ್ಯ. ಏನ್ ಮಾತನಾಡ್ತಿದ್ದೀಯ? ಅಲ್ಲದೆ ಹೋದ್ರೆ 8 ದಿನದಲ್ಲಿ ರಾಮ ಆ ಶಕುಂತ ಮಹಾರಾಜನನ್ನು ಕೊಲ್ಲುತ್ತೇನೆ ಎನ್ನುವುದಾಗಿ ಶಪಥವನ್ನು ಮಾಡಿದ್ದಾನೆ ಅಲ್ವಾ? ಆದ್ರೆ ಈಗ ಸಂಧಾನಕ್ಕಾಗಿ ಬಂದವ ನಾನು. ನೀನೀಗ ಹೇಳ್ತಾ ಇರುವುದೇನು? 9 ದಿನ ತಂದು ಒಪ್ಪಿಸ್ತಾ ಎನ್ನುವುದಾಗಿ ಹೇಳ್ತಾ ಇದ್ದೀಯ. ಇವತ್ತು ನಾನು ಇಲ್ಲಿವರೆಗಾಗಿ ಬಂದಿದ್ದೇನೆ, ನಾಳೆ ಒಂದೊಮ್ಮೆ ಶ್ರೀರಾಮಚಂದ್ರ ಇಲ್ಲಿವರೆಗಾಗಿ ಬಂದಿದ್ದೆ ಹೋದಾದ್ರೆ ನಿನ್ನನ್ನು ಕೊಲ್ಲುತ್ತಾನೆ. ಜಾಗ್ರತೆ ಮಾಡು, ಕೊಲ್ಲುತ್ತಾನೆ.
ಕೊಂದರೆ ಕೊಲ್ಲಲಾರಾಮ ಕಾಯ್ದರೆ ಕಾಯಲಿ ಕೊಂದರೆ ಕೊಲ್ಲಲಾರಾಮ ಕಾಯ್ದರೆ ಕಾಯಲಿ ಕಾಯ್ದರೆ ಕಾಯಲಿ ಇಂದಾದ ನಾನು ಬಿಟ್ಟು ಕೊಡಲಾರೆ ನಾನು ಇಂದಾತ ನಾನು ಬಿಟ್ಟು ಕೊಡಲಾರೆ ತಂದೊಪ್ಪಿಸುವೆ ಒಂಬತ್ತನೆಯ ದಿನದೊಳೆಂದ ತಂದೊಪ್ಪಿಸುವೆ ಒಂಬತ್ತನೆಯ ದಿನದೊಳೆಂದ ಎಂದೋ ಬೆಳೆನುದಲಿ ನುಡಿದ ಕೈ ಮುಗಿದು ನುಡಿದ ಕೈ ಮುಗಿದ ಕೊಂದರೆ ಕೊಲ್ಲಲಾರಾಮ ಕಾಯ್ದರೆ ಕಾಯಲಿ ರಾಮ ವೈರಿಯನ್ನು ನಾನು ಬಿಟ್ಟು ಕೊಡ್ಬೇಕು. ಬಿಟ್ಟು ಕೊಡ್ಲಿಲ್ಲ ಅಂತ ಆದ್ರೆ ಏನಾಗ್ತದೆ? ರಾಮಚಂದ್ರ ಇಲ್ಲಿವರೆಗಾಗಿ ಬಂದು ನಿನ್ನನ್ನು ಕೊಲ್ಲುತ್ತಾನೆ, ಜಾಗ್ರತೆ ಮಾಡ್ಕೋ. ಕೊಲ್ಲುವರಾರು ಕಾಯುವರಾರು? ರಾಮನಲ್ಲದೆ ಮತ್ಯಾರು? ಕೊಂದರೆ ಕೊಲ್ಲಲಾ ರಾಮ, ಕಾಯ್ದರೆ ಕಾಯಲಿ, ತೊಂದರೆ ಇಲ್ಲ. 9ನೇ ದಿವಸ ನಾನೇ ಬಂದು ಆ ಶಕುಂತಲನ್ನ ರಾಮನ ಪದತಳಕ್ಕೆ ಒಪ್ಪಿಸ್ತೇನೆ. ಅಲ್ಲಿಯವರೆಗೆ ಮಾತಿಗೆ ಕೊಟ್ಟ ಮಾತು ಮೀರಲಾರೆ, ಅವನನ್ನ ಬಿಟ್ಟು ಕೊಡಲಾರೆ. ಹನುಮಂತ, ನೀ ನಮ್ಮ ಜಾತ್ಯವ, ನಾವೆಲ್ಲ ಕಪಿಗಳು ನಿನ್ ಪಕ್ಷಕ್ಕಿದ್ದಾರೆ ಎನ್ನುವುದಾಗಿ ಭರವಸೆ ಉಂಟು, ಭರವಸೆ ಉಂಟು. ಇಲ್ಲಿ ನೋಡು, ಈ ಪ್ರಕರಣದಲ್ಲಿ ನಾನು ಅಂತೂ ಸೇರುವುದಿಲ್ಲ ನಿನ್ ಪಕ್ಷಕ್ಕೆ, ಜಾಗ್ರತೆ ಮಾಡ್ಕೋ. ಬೇರೆ ಏನಿದ್ರು ನಾನು ಸೇರ್ಕೊಳ್ತಿದ್ದೆ. ಜಾತಿಯವರೇ ಹಾಗೆ ಬಹಳ ಸುಲಭದಲ್ಲಿ ಪಕ್ಷಾಂತರ ಮಾಡ್ತಾರೆ. ನೋಡು, ಪ್ರಸಂಗ ಮೈ ಮೇಲೆ ಬರ್ತದೆ ಅಂತ ಆದ್ರೆ ಎಂತವರು ಪಕ್ಷಾಂತರ ಮಾಡ್ತಾರೆ ಎನ್ನುವುದಕ್ಕೆ ಸಾಕ್ಷಿ ನಮ್ಮ ಅವನೇ. ಪಕ್ಷಾಂತರ ಮಾಡುವುದು ಯಾವಾಗ? ಒಳ್ಳೆ ಪಕ್ಷ ಯಾವುದಂತ ಸೇರ್ಕೊಂಡಾಗ ಮಾತ್ರ ನಾವು. ಒಳ್ಳೆ ಪಕ್ಷ ಅಂತ ಆಗುವುದು ಯಾವಾಗ? ನಮಗೆ ಎಲ್ಲ ಅಪಾಯ ಇಲ್ಲ ಅಂತ ಭರವಸೆ ಬಂದಾಗ. ಆಗ್ಲಿ ರಾಜಕೀಯದಲ್ಲಿ ಬಹಳ ಬೆಳಗಿದ್ದೆ ಅಂತ ಆಯ್ತು ಮಾವ. ನಾನು ಕೇಳುವುದು ಮತ್ತೇನಲ್ಲ, ಏನು? ರಾಮನ ಪರವಾಗಿ ನೀನು ಯುದ್ಧಕ್ಕೆ ಬರ್ತಿ, ಬಂದು ಏನು ಮಾಡ್ತಿ? ನಿನ್ನನ್ನು ಕೊಲ್ಲುತ್ತೇನೆ ನಾನು. ನನಗೆ 4 ಪೆಟ್ಟು ಕೊಡ್ತೇನೆ ಮತ್ತೆ. ಸರಿ, ಮಾವ ಕೊಟ್ಟ ಮೇಲೆ ತಿನ್ಲೇಬೇಕು. ನೀವೆಲ್ಲ 4 ಪೆಟ್ಟು ಕೊಡಿ. ನೀವೆಲ್ಲ ಕೊಟ್ಟು ಮುಗಿದ ಮೇಲೆ ನಾವು ಒಂದೇ ಪೆಟ್ಟು ಕೊಡ್ತೇನೆ. ಆದಿತ್ತ? ಯಾರ? ನಾನು. ನೀನ? ನಾಳೆ ದಿನ ನೋಡು. लालिसै जानकी नाथ रघुवीर लालिसै जानकी नाथ रघुवीर लीन इंदर हनुमंतನ विचार ರಾಮಚಂದ್ರ, ನೀವು ಹೇಳಿದ ಹಾಗೆ ಹನುಮಂತ ಇದ್ದಲ್ಲಿ ಹೋಗಿ ಕೇಳಿದೆ. ಸಗುಂದರ ಮಹಾರಾಜನನ್ನು ಬಿಟ್ಟುಕೊಡಬೇಕು ಎನ್ನುವುದಾಗಿ. ಬಿಟ್ಟು ಕೊಡ್ಲಿಲ್ಲ ಪ್ರಭು. ಬಿಟ್ಟು ಕೊಡದಿದ್ರು ಯಾವಾಗ 9ನೇ ದಿನ ನಾನೇ ತಂದು ಒಪ್ಪಿಸುತ್ತೇನೆಂದಾಗಿ ಹೇಳಿದ್ದಾನೆ ಹನುಮಂತ. ತಂದೊಪ್ಪಿಸುವೇನು 9ನೆಯ ದಿನದಿ. ತಪ್ಪಿದ್ರೆ ಪರಿಣಾಮ ಏನಾದೀತು ಎಚ್ಚರಿಸಿದ್ಯಾ? ಹೇಳಿದ್ದೇನೆ ನಾನು. ಏನು ಹೇಳಿದ? ರಾಮಚಂದ್ರ ಅಲ್ಲಿವರೆಗಾಗಿ ಬಂದು ನಿನ್ನನ್ನು ಕೊಲ್ಲುತ್ತಾನೆ ಎನ್ನುವುದಾಗಿ ಹೇಳಿದೆ. ಆಗ ಏನು ಹೇಳಿದ? ಅವನು ಹೇಳಿದ, ಕೊಂದರೆ ಕೊಲಲಿ ರಾಮ ಎನ್ನುವುದಾಗಿ ಹೇಳಿದ್ದಾನೆ. ಕೊಂದರೆ ಕುಲಲಾರಾಮ, ಕಾಯ್ದರೆ ಕಾಯಲ್. ಹಣ್ಣು ಕಾಯಿ ಕತ್ತಿ ಎಲ್ಲ ನಮ್ಮ ಕೈಯಲ್ಲೇ ಕೊಟ್ಟಿದ್ದಾನೆ. ಮಂಗಳಾರತಿ ಮಾಡಿ ಪ್ರಸಾದ ಕೊಡುದು ಒಂದು ಕೆಲಸ ನಮ್ಗೆ. ಹೌದು ಪ್ರಭು. ಜಾನ ತಗು ತಗುದ ಹನುಮಂತ ಸುತ್ರಾಡಿ ಎನ್ನಬಹುದು. ಹನುಮಂತ ಸುತ್ರಾಡಿ
ಪ್ರಾಣೀತ ನಿಂಗೆನೆ ಕಾಣೆ ಭಾವಿಸಲಧಿಕ ಶಾಸ್ತ್ರ ಪ್ರವೀಣ ಸಾವಿರ ಶ್ರುತಿಯನ್ನು ಓದಿದ ಜಾಣುವೆಯತ ತೋರಿದನು ಎಂದೊಳಗೆ ಬಾಪುರ ಜಾಣ ಅದು ಜಾಣ ಅದು ಜಾಣ ಜಾಣದ ಗುದಗುದು ಮಗುಮದು ತ್ರಾಣಿ ಎನ್ನಬಹುದು ಜಾಣ ಸುಗ್ರೀವ ಸಾವಿರ ಕಾಲ ಬದುಕಿದ್ರೆ ಸಾವಿರ ಚೋದ್ಯವನ್ನ ನೋಡಬಹುದಂತೆ ಅಂತಹ ಚೋದಿಗೆದ ಮಾತನ್ನ ಹನುಮ ಆಡಿದ್ದಾನೆ. ಹೌದು ಪ್ರಭು. ಜಾಣನವುದವುದು ಹನುಮ ಸುತ್ರಾಣಿಯವುದವುದು. ದೇಹದಲ್ಲಿರುವಂತಹ ಕೊಬ್ಬು ಶಕ್ತಿ ಸಾಮರ್ಥ್ಯ ಅರ್ಹತೆ ಎನ್ನುವುದು ಎಂತವನನ್ನ ಎಲ್ಲಿಗೂ ಕೊಂಡೊಯ್ತದೆ ಎನ್ನುವುದಕ್ಕೆ ಹನುಮಂತನ ವರ್ತನೆಯೇ ಸಾಕ್ಷಿ. ಸಕಲ ಶ್ರುತಿ ಸಾರವನ್ನ ಓದಿದವ, ತತ್ವಜ್ಞಾನಿ ಎನಿಸಿಕೊಂಡವ, ಧರ್ಮ ಸೂಕ್ಷ್ಮವನ್ನ ತಿಳಿದವ, ವ್ಯಾಕರಣ ಸೂತ್ರವನ್ನ ಬಲ್ಲವ ಇಂಥ ಹನುಮ ಆಡಿದಂತ ಮಾತು ಕೊಂದರೆ ಕುಲಲ ರಾಮ ಕಾಯ್ದರೆ ಕಾಯಲಿ. ಎಷ್ಟು ಬುದ್ಧಿವಂತಿಕೆ ಮಾತು ಇದು ನೋಡು. ರಾಮ ಕೊಲ್ಲುದು ಬೇಡ ಅಂತ ಹೇಳಿಲ್ಲ, ಹಾಗೆ ರಾಮನಿಂದ ಕೊಲ್ಲಲಿಕ್ಕೆ ಸಾಧ್ಯವೂ ಇಲ್ಲ ಅಂತ ಅವನಿಗೆ ಗೊತ್ತುಂಟು. ಯಾಕೆ? ಹನುಮ ಚಿರಂಜೀವಿ, ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ರಾಮ ತನ್ನ ಕಿಂಕರರ ಮೇಲೆ ಶರಣರ ಮೇಲೆ ಕೈ ಎತ್ತುವವನಲ್ಲ, ಶರಣ ರಕ್ಷಕ ಎನ್ನುವಂತ ವಿಚಾರವೂ ಅವನಿಗೆ ಗೊತ್ತುಂಟು. ಹಾವು ಸಾಯಬಾರದು, ಕೋಲು ಮುರಿಬಾರದು, ಇಂಥ ಬುದ್ಧಿವಂತಿಕೆಯ ಮಾತನ್ನಾಡಿದ್ದಾನೆ. ಅವನಿಗೆ ಸ್ವಲ್ಪ ಅಹಂಕಾರ ಇತ್ತೀಚೆಗೆ ನನಗೆ ಅರ್ಥ ಆಯಿತು. ಯಾಕೆ ಇವತ್ತು ರಾಮನನ್ನ ಪ್ರಪಂಚ ಗುರುತಿಸುವಲ್ಲಿ ಮೂಲ ಕಾರಣ ತಾನು ಅಂತ ಬಹುಶಃ ತಪ್ಪು ತಿಳಿದಿದ್ದಾನೆ. ಮುಟ್ಟ ದುದದಿಯನ್ನು ತಟ್ಟನೆ ಹಾರಿ ಸೇರಿ ಲಂಕಾಪಟ್ಟಣವನು ದುಷ್ಟರಾದಂತ ರಾವಣಾದ್ಯರನ್ನ ಕೊಂದವನು ರಾಮ ಆಗಿದ್ದಿದ್ರು ಅಲ್ಲಿ ತನ್ನ ಪಾತ್ರತೆ ದೊಡ್ಡದು ಅಂತ ಸಮುದ್ರವನ್ನ ಹಾರಿ ಲಂಕೆಯನ್ನ ಸೇರಿ ಸೀತಾನ್ವೇಷಣೆಯ ಕಾರ್ಯದಲ್ಲಿ ಮುಂದಾದವ ಆತ. ಅವನಿಂದ ಸೀತೆಯ ಸುಳಿವು ಸಿಕ್ಕಿದ ಮೇಲೆ ಅಲ್ವಾ ಸೇತುವೆಯನ್ನ ಕಟ್ಟಿ ನಾವು ಲಂಕೆಗೆ ಹೋಗಿ ದುರುಳನ್ನ ಕೊಂದು ಸೀತೆಯನ್ನ ಪಡೆದು ಬಂದು ಇವತ್ತು ನಿತ್ಯ ಸುಖಿ ಸಂಸಾರಿ ರಾಮ ಆಗಿದ್ದಾನೆ. ಇದು ಅವನಿಗೆ ಅಹಂಕಾರ. ತಾನಿಲ್ಲದೆ ಹೋದ್ರೆ ರಾಮನಿಗೆ ಈ ಸಾಧ್ಯತೆ ಇತ್ತ ಎನ್ನುವ ಹಾಗೆ. ಅಲ್ಪರ ಸಂಘ ಅಭಿಮಾನ ಭಂಗ, ಅವನಿಗೆ ಕೊಟ್ಟ ಸಲುಗೆ ಹೆಚ್ಚಾಯಿತು. ಇದಕ್ಕೆಲ್ಲ ದಾರಿ ಯಾವುದು? ಒಂದೇ ಮೂರ್ಖಸ್ಯ ದಂಡೌಷಧಂ. ರಾಮ ಏನು, ಎಷ್ಟು, ರಾಮನ ಮಾತೇನು, ರಾಮನ ಗುರಿ ಏನು, ಅದು ಅವನಿಗೆ ಸ್ವಯಂ ಮನವರಿಕೆ ಆಗಬೇಕಾ? ನಾಳೆ ದಿವಸ ಯುದ್ಧದ ಸಿದ್ಧತೆ ಆಗಲೇಬೇಕು. ಸುಗ್ರೀವ, ಕತ್ತಲಾಗ್ತಾ ಬಂತು, ಹೋಗು, ನಿನ್ನ ಬಿಡದಿಯನ್ನ ಸೇರು. ನಿಂಬವರನ್ನೆಲ್ಲ ಸೇರಿಕೊಂಡು ನಾಳಿನ ಸೂರ್ಯೋದಯಕ್ಕೆ ನನ್ನೊಂದಿಗೆ ಅಂಜನಾದ್ರಿಗೆ ಬನ್ನಿ. ಹೋಗಿ. ಆಪಜಾಪ್ತನು ಪಶ್ಚಿಮಾಂಬುಧಿಯ ಪೊಗಲೋ, ಆಪಜಾಪ್ತನು ಪಶ್ಚಿಮಾಂಬುಧಿಯ ಪೊಗಲು, ಸಂಧ್ಯಾ ಕರ್ಮವನು ವಿರಚಿಸಿ, ಸಂಧ್ಯಾ ಕರ್ಮವು ವಿರಚಿಸಿ, ಆಪವನ ಜನ ಪರಾಕ್ರಮಕ್ಕೆ ವಿಸ್ಮಯ ಪಡುತ್ತಾ, ಆಪವನ ಜನ ಪರಾಕ್ರಮಕ್ಕೆ ವಿಸ್ಮಯ ಪಡುತ್ತಾ, ಭೂಪುತ್ರಿಯರ ಸಜ್ಜಾಲಯವ ಒಳಹೊಕ್ಕು, ಭೂಪುತ್ರಿಯರ ಸಜ್ಜಾಲಯವ ಒಳಪೊಕ್ಕು ಬಿಡುವುದಿಲ್ಲ. ನಾಳೆ ಅವರಿಗೆ ತಕ್ಕ ಪಾಠವನ್ನ ಕಲಿಸ್ತೇನೆ. ಬೆಳಗು ಕೋಪದ ಬರಿ ಹಲವರೆಡಿದುತ್ತ ಇರಲು, ಇದೇ ಸರಿ. ಕೋಪತಾಪದಿ ಹಲವ ಮಾಡಿಬಿಟ್ಟವ ಎಣಿಸುತ್ತ
ಇರಲು ಅದ ಕಂಡು ಕಾಂತೆ ಜಾನಕಿ ನುಡಿದಳು ಏನಿದೆ ನೆನುದಾಗ ಬರ್ಲಿ ಅವ ಬಿಡುವುದಿಲ್ಲ. ನಮೋ ನಮಃ. ಸೀತ ಹೌದು ನಾನೇ. ನಿದ್ದೆ ಬರ್ಲಿಲ್ವೇನೆ? ನಿದ್ರೆ ಬರ್ಲಿಕ್ಕೆ ನೀವು ಬಿಡ್ಬೇಕಲ್ಲ. ನಾನೇನ್ ಮಾಡಿದ್ದೆ? ನಿದ್ರೆ ನೀವು ಮಾಡ್ಲಿಲ್ಲ, ನನಗೂ ನಿದ್ರೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ನೀವು ಹ. ಆಗಾಗ ಕನವರಿಸ್ತಾ ಇದ್ದೀವಿ. ನಾನು ಮಂಗ ಮಂಗ ಮಂಗ. ನಿದ್ರೆ ಅಲ್ಲ. ಹೌದು. ಅಯ್ಯೋ, ನಿದ್ರೆಯಲ್ಲಿ ಮಂಗನ ವಿಷಯ ಎಲ್ಲ ಕನವರಿಸಬಾರ್ದು, ಸೊಪ್ಪು ಬೀಳ್ಬಾರ್ದು. ಹಾ, ಮಂಗನ ಕನಸು ಬಿದ್ರೆ ಶಾಂತಿ. ಇದೊಂದು ಮಾತು ಪುಣ್ಯ. ಕನಸು ಬೀಳಿಲ್ವೇ? ನಿದ್ದೆ ಮಾಡಿದ್ರಲ್ವೇನೆ ಕನಸು ಬೀಳುವುದು? ಈಗ ಮಂಗ ಅಂತ ಹೇಳಿದವ್ರು ನೀವು, ಇದ್ದವರಿಬ್ರು. ಮಂಗ ಬಿಡುವುದಿಲ್ಲ, ಮಂಗ ಬಿಡುವುದಿಲ್ಲ. ಹೌದು, ಇದ್ದವರು ಇಬ್ರು. ಹೇಳಿದ್ ನೀವು. ಹೇಳಿದ್ ನಾನು ಅಂದ್ರೆ ಪರ್ಯಾಯವಾಗಿ ಮಂಗ ನೀನು, ನಿನ್ನನ್ನು ಬಿಡುವುದಿಲ್ಲ ಅಂತ ಹೇಳಿದಾಗ ನಾ ಮಂಗ ಅಂತ ಒಪ್ಪಿಕೊಳ್ತೇನೆ ಸ್ವಾಮಿ. ಆಗ ನಾನು ಏನಾಗ್ತೇನೆ? ಮಂಗನನ್ನ ಮದುವೆ ಆದ ನೀವೆಂತ ಗಂಡು ಮಂಗನೇ ದೊಡ್ಡ ಮಂಗನೇ ಅಲ್ವೇ? ಮತ್ತೆ ಅಂತಿದ್ದೆ, ಹಾಗೆಲ್ಲ ಹೇಳಿದ್ನ. ಅದಲ್ಲ ಸ್ವಾಮಿ, ನಿದ್ರೆ ಮಾಡ್ಲಿಕ್ಕೆ ಬಿಡುವುದಿಲ್ಲ ನೀವು ಅಂತ ಹೇಳಿದ್ನಲ್ಲ, ಕನವರಿಸ್ತಾ ಇದ್ದೀರಿ. ಹೌದು, ನಿಮ್ಮನ್ನು ಮಾತಾಡಿಸಬೇಕು ಅಂತಲೇ ನಾನೀಗ ಎಬ್ಬಿಸಿದ್ದು. ನನ್ನ? ಹೌದು. ಏನು ಸ್ವಾಮಿ? ಏನಿದೇನು ಸಿಟ್ಟು ಏನಿದೇನು ಸಿಟ್ಟು ಮಗರಾಜ ಏನಿದೇನು ಗುಟ್ಟು ಮಗರಾಜ ಏನು ಸಿಟ್ಟು ಗುಟ್ಟು ಸಿಟ್ಟು ಗುಟ್ಟು ಏನಿದೇನಿದು ಸಿಟ್ಟು ಏನಿದೇನಿದು ಗುಟ್ಟು ಏನಿದೇನಿದು ಸಿಟ್ಟು ಏನಿದೇನಿದು ಗುಟ್ಟು ಏನಿದೇನು ಸಿಟ್ಟು ಮಗರಾಜ ಏನಿದೇನು ಗುಟ್ಟು ಏನಿದೇನಿದು ಸಿಟ್ಟು ಏನಿದೇನಿದು ಗುಟ್ಟು ಏನಿದೇನು ಸಿಟ್ಟು ಮಗರಾಜ ಏನಿದೇನು ಗುಟ್ಟು ಮಗರಾಜ ಏನಿದೇನು ಗುಟ್ಟು ಸಿಟ್ಟು ಗುಟ್ಟು ಏನಿದೇನು ಸಿಟ್ಟು ಇದೆಂತ ಸೊಳೆರಾಗ್ವೆ ನಿನ್ನದು? ಹಾಗೆ ಆಯ್ತದೆ ಈಗ. ಹೌದಾ? ನಿಮ್ಮನ್ನು ಕಂಡು ನನಗೆ ಹಾಗೆ ಕೇಳಬೇಕು ಅಂತ ಅನ್ನಿಸ್ತು ಸ್ವಾಮಿ. ಅಲ್ಲ ಏನು ಏನು ನಿಮ್ಮ ಮುಖದಲ್ಲಿ ಸಿಟ್ಟು ನಾನು ನೋಡ್ತೇನೆ. ಕೆಂಪಡರಿದೆ ನಿಮ್ಮ ಮುಖ. ಹೌದೌದು, ಸಿಟ್ಟು ಬಂದ್ಕೊಂಡು ಬಿಡುದಿಲ್ಲ ಬಿಡುದಿಲ್ಲ ಮಂಗ ಅಂತ ಹೇಳಿದ್ರಿ, ಮಂಚಿನ ಕೆಳಗೆ ಬಿದ್ದು ಬಿಟ್ರಿ. ನಾನಾ? ಬೀಳುವುದು ಹೊಸ್ತಲ್ಲ, ಹೇಳುವುದು ಹೊಸ್ತಲ್ಲ, ಅದು ಮುಖ್ಯ ಅಲ್ಲ. ರಾಮನ ಮುಖದಲ್ಲಿ ಸಿಟ್ಟಿನ ಛಾಯೆ. ಹೌದು. ಇಷ್ಟು ಸುದೀರ್ಘ ನಮ್ಮ ದಾಂಪತ್ಯದ ಬದುಕಿನಲ್ಲಿ ರಾಮ ಒಂದು ದಿವಸ ಆದ್ರೂ ಸಿಟ್ಟು ಮಾಡಿದ್ ನೋಡಿದ್ಯಾ ನೀನು? ಅಯ್ಯೋ, ಸದಾನಂದ ನೀವು ಸಿಟ್ಟೆ ಬರು. ಶಾಂತ ಮೂರ್ತಿ ಅಂತಲೇ ಕರೆಸಿಕೊಂಡವನಿಗೆ ಸಿಟ್ಟು ಯಾಕೆ? ಹೌದಾ? ಸಿಟ್ಟು ಬಂದದಲ್ವಾ? ಸಿಟ್ಟು ಬಂದದ್ದಲ್ವೇ ಅಲ್ಲ. ಸುಳ್ಳು ಹೇಳ್ಬೇಡಿ ಸ್ವಾಮಿ, ನೀವೇನೋ ಗುಟ್ಟು ಮಾಡ್ತಾ ಇದ್ದೀರಿ ನನ್ನಲ್ಲಿ. ಯಾರು? ನಾನ? ಹೌದು. ಸುಮ್ಮನುಳಿಯೇ. ಯಾಕೆ? ರಾಮನ ಜೀವನದಲ್ಲಿ ರಹಸ್ಯ ಗುಟ್ಟು ಎನ್ನುವುದಕ್ಕೆ ಆಸ್ಪದ ಉಂಟ ಅಂದ್ರೆ? ಒಂದೇ ಒಂದು ಉದಾಹರಣೆಯನ್ನ ನೀಡ್ತೇನೆ. ಯಾವುದು? ಯಾವ ಗಂಡನೇ ಇರಲಿ ಹೆಂಡತಿಯ ಗುಟ್ಟನ್ನ ಮತ್ತೊಬ್ಬರಲ್ಲಿ ಹೇಳ್ತಾನ? ಇಲ್ಲ.
ಆದ್ರೆ ಹೇಳಿದವ ರಾಮ ಇದ್ದಾನೆ. ನಿನ್ನ ಶೋಧನೆಯ ಕಾರ್ಯಕ್ಕೆ ಇದೇ ಹನುಮನನ್ನ ಕಳಿಸಿಕೊಡುವಂತಹ ಸಂದರ್ಭ. ಸೀತೆ ಇಂಥವಳೆ ಅಂತ ಗುರುತು ಹಿಡಿಯುವಲ್ಲಿ ಪಾದದಲ್ಲಿ ಪದ್ಮ ರೇಖೆಯುಂಟು, ತೊಡೆಯಲ್ಲಿ ಮತ್ಸ್ಯ ಲಾಂಛನ ಉಂಟು ಅಂತ ಕುರುವನ್ನ ಹೇಳಿದವ ನಾನು. ಹೆಂಡತಿ ತೊಡೆಯಲ್ಲಿ ಇಂಥ ಕುರು ಉಂಟು ಅಂತ ಯಾವ ಗಂಡನಾದ್ರೂ ಹೇಳ್ತಾನ? ಹೆಂಡತಿಯ ಗುಟ್ಟನ್ನೇ ಇನ್ನೊಬ್ಬರಲ್ಲಿ ಹೇಳಿದವರು. ಮತ್ತೆ ಗುಟ್ಟು ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಗುಟ್ಟಲ್ವಾ? ಸಿಟ್ಟು ಅಲ್ಲ, ಗುಟ್ಟು ಅಲ್ಲ, ಸಿಟ್ಟು ಅಲ್ಲ, ಗುಟ್ಟು ಅಲ್ವಾ? ಓಲ್ ನೋಡಿ ಹನುಮಂತ ಬರ್ತಾ ಇದ್ದಾನೆ. ಎಂತಾಯ್ತು ನಿಮಗೆ? ಹನುಮಂತ ಅಂದಿಯಲ್ಲ, ನನಗೆ ಆಶ್ಚರ್ಯ ಆಗೋಯ್ತು ಸ್ವಾಮಿ. ಹನುಮ ಅಂತ ಹೇಳಿದ್ರೆ ಸಾಕು, 4 ಹೆಜ್ಜೆ ಮುಂದೆ ಹೋಗಿ ಬಾ ಮಗನೇ ಹನುಮಂತ ಅಂತ ತಬ್ಬಿಕೊಳ್ಳುವ ನೀವು ಹನುಮಂತ ಅಂತ ಹೇಳಿದ್ದೆ ತಡ 4 ಹೆಜ್ಜೆ ಹಿಂದೆ ಹೋದ್ರಪ್ಪ, ಹೆದರ್ಕೊಂಡ್ಬಿಟ್ರೆ ಅಂತದ್ದು. ಯಾರು? ನಾನು ಹನುಮಂತನಿಗೆ ಹೆದರಿದ್ದಲ್ಲ, ಮತ್ತೆ ಹೇಸಿದ್ದು ನಾನು. ಹೇಸಿದ್ದ? ಹೌದು. ಮತ್ತೆ ಹೇಗೆ? ಅವ ಹೀಗೆ ಮಾಡಬಹುದಾ? ಸರಿ ಉಂಟು ಮಾಡಿದ್ದು. ಹೇಗೆ ಮಾಡಿದ್ದು? ಕೃತಜ್ಞನ ನನ್ನ ವಿರೋಧಿ ಆಗಿರುವಂತಹ ಶಕುಂತನಿಗೆ ಆಶ್ರಯವನ್ನ ನೀಡಿಟ್ಕೊಂಡಿದ್ದಾನೆ. ಬಿತ್ತು. ಹೌದಾ? ಅಲ್ಲ, ಹೆಂಡತಿ ಕೈಯಲ್ಲಿ ಸಿಕ್ಕಾಕ ಬೀಳುದು ವಿಶೇಷ. ಹೌದಾ? ಹಾಗಾಗಿ ನಿಮಗೆ ಸಿಕ್ಕಿತು ಸ್ವಾಮಿ. ನಾನು ಹೇಳಿದ್ನಲ್ಲ, ಹನುಮನ ಕುರಿತಾಗಿ ನಿಮಗೆ ಹೇಸಿದ್ದೀರಿ. ಹೌದಾ? ಹಾಗಾಗಿ ಸಿಟ್ಟುಕೊಂಡಿದ್ದೀರಿ, ಮುಖ ಕೆಂಪಿಡ್ತಾ ಇದೆ. ಅದನ್ನೇ ನಾನು ಹೇಳಿದ್ದು. ಬಲ್ಲೆ ನಾಳಿನ ಆಜಿಯ ಕರಿತು ಗಿಟದಿ ನಗದಿಗುದ. ಬಲ್ಲೆ ನಾಳಿನ ಆಜಿಯ ಬಲ್ಲೆ ಬಲ್ಲೆ ನಾ ಬಲ್ಲೆ ಬಲ್ಲೆ ನಾಳಿನ ಆಜಿಯ ನಿನ್ನ ಮೋಜಿಯ ನಾಳಿನ ಆಜಿಯ ನಿಮ್ಮ ಮೋಜಿಯ. ತಲ್ಲಣಿಸದೆ ಸ್ವಾಂತ ಸೊಲ್ಲಲಾಲಿಸು ಕಾಂತ. ತಲ್ಲಣಿಸದೆ ಸ್ವಾಂತ ಸೊಲ್ಲ ಲಾಲಿಸು ಕಾಂತ. ಸೊಲ್ಲ ಲಾಲಿಸು ಕಾಂತ. ಮಹಾರಾಜ ಏನಿದೇನು ಸಿಟ್ಟು, ಮಹಾರಾಜ ಏನು ಗುಟ್ಟು, ಸಿಟ್ಟು ಗುಟ್ಟು. ತಲ್ಲಣಿಸದೆ ಸ್ವಂತ ಸೊಲ್ಲ ಲಾಲಿಸು ಕಾಂತ. ಸೊಲ್ಲ ಲಾಲಿಸು ಕಾಂತ. ಮಹಾರಾಜ ಏನಿದೇನು ಸಿಟ್ಟು ಗುಟ್ಟು, ಸಿಟ್ಟು ಗುಟ್ಟು. ಸ್ವಾಂತ ಸೊಲ್ಲಲಾಲಿಸು ಕಾಂತ. ಸೊಲ್ಲಲಾಲಿಪುದು ಕಾಂತ. ಮಗರಾಜ ಏನಿದೇನು ಸಿಟ್ಟು ಗುಟ್ಟು, ಸಿಟ್ಟು ಗುಟ್ಟು. ಆ
ಮೋದಿಯ ಬಲ್ಲನ ನಾಡಿನ ಆದಿಯ ಎಷ್ಟು ದಿವಸ ಆಗಿ ಹೋಗಿತ್ತೆ ಇದನ್ನೆಲ್ಲ ನೋಡಿದೆ. ಎಂತ ಸಿಟ್ಟು ಬಂದವನು ತಣ್ಣಗಾಗಿ ಹೋಗ್ಬೇಕು. ಹೌದಾ? ಹಾಗೆ ಮಾಡ್ಬಿಟ್ಟಿಯಲ್ಲ. ಮತ್ತೆ ಏನು ವಿಶೇಷ? ಪರಮಾಸ್ತ್ರ ಇದ್ದದ್ದಲ್ಲ ಹೆಚ್ಚು ದಿವಸ, ಹಾಗಾಗಿ ಇದೆಲ್ಲ ಆಗಿರ್ಲಿಲ್ಲ. ಹ. ಸ್ವಾಮಿ, ಹ. ನಾ ಹೇಳಿದ್ನಲ್ಲ, ಹ. ಬಲ್ಲೆನ ನಾಳಿನ ಜಿಯ. ನಾಳಿನ ದಿವಸದ ಬಗ್ಗೆ ನನಗೆ ಗೊತ್ತಾಗಿದೆ. ಹೌದು, ಮರ್ಯಾದಾ ಪುರುಷೋತ್ತಮ ರಾಮ. ರಾಮ, ಹೌದು. ಚಕ್ರವರ್ತಿ. ಹ. ನಾಳೆ ದಿವಸ ಹ. ಏನ್ ಮಾಡ್ಲಿ? ಹ. ಬಂದ ಆಳು ಕಾಳುಗಳಿಗೆಲ್ಲ ಏನೋ ವ್ಯವಸ್ಥೆ ಮಾಡ್ಲಿ. ಸಾಂಬಾರ್ ಅಂತ ಮಾಡ್ಲಿ. ಊಟಕ್ಕೆ ಏನ್ ಗತಿ? ಎಂತ? ಇದು ಚಿಂತೆ ಅಲ್ವಾ ರಾಮನಿಗೆ? ನನ್ನಲ್ಲಿ ಮೋಜಿ ಮಾಡುದ ನೀವು? ನೀನೇ ಹೇಳಿದ್ಯಲ್ಲ, ಎಂತದ್ದು? ಮೋಜು ಮಾಡುವ ಕಾಲದಲ್ಲೇ ಮಾಡ್ಲಿಲ್ಲ. ಅಡವಿ ಬೆಟ್ಟ ಗುಡ್ಡ ಎಲ್ಲ ತಿರುಗಾಟ ಮಾಡಿದ್ದು. ಹೌದು. ಈ ಹಳೆಯ ವಯಸ್ಸಲ್ಲಿ ಇನ್ನೆಲ್ಲ ಮೋಜು ಬೇಕೇನೆ ನಮ್ಗೆ. ಸತ್ಯ ಹೇಳ, ಹ. ಹಳೆ ವಯಸ್ಸಿಗೆ ಬೇಕಾದದ್ದು ಅಲ್ವಾ? ಕೇಳಿದ್ದು ನಾನು. ಪ್ರಾಯದಲ್ಲಿ ಹೆಣ್ಣಿದ್ರೆ ಸಾಕು, ವಯಸ್ಸಾದ ಮೇಲೆ ಹೆಂಡತಿಯೇ ಬೇಕು. ಪಕ್ವತೆ, ಹ. ಬದುಕಿನ ಪಕ್ವತೆ ಇರುವುದಲ್ಲಿ ಅಲ್ವಾ? ಹ. ಹಾಗಾಗಿ ಈಗ ಆ ಮೋಜೆಲ್ಲ ನೆನಪು ಮಾಡ್ಕೊಳ್ಳೋದು, ಅಷ್ಟೇ. ನಾವು ಈಗಲೇ ಮೋಜು ಮಾಡುವುದು. ಹ, ಹ. ಅದಲ್ಲದೆ ಹೋದ್ರೆ ಹೇಳಿದ್ರಲ್ಲ, ಹ. ಹನುಮ ಇಂಥ ಕಾಲದ ಕಾರ್ಯವನ್ನು ಮಾಡಬಹುದೇ? ಛೇ! ಹೌದಾ? ಹ. ಈಗ ಹನುಮ ಏನು ಮಾಡಿದ್ದಾನೆ? ಯ- ನಿಮ್ಮ ವಿರೋಧಿ ಹ. ಅಂತ ಅನಿಸಿಕೊಂಡವ. ಶಕುಂತ ನಿಮಗೆ ನನ್ನೇ ಮಾಡ್ಲಿ, ನಾವು ಪಾಪ. ನನಗೆ ಮಾಡದೆ ಹೋದ್ರು ಪರ್ಯಾಯವಾಗಿ ಗುರುಗಳಿಗೆ ಮಾಡಿ ಹೌದು. ಹ. ಅವನನ್ನ ಇಟ್ಟುಕೊಂಡಿದ್ದಾನೆ ಹ. ಎನ್ನುವ ಕಾರಣಕ್ಕಾಗಿ ಹೇಳಿ ಕಳಿಸಿದ್ಮೇಲಾದ್ರೂ ಬಿಟ್ಟು ಕೊಡ್ಬೇಕಾ ಬೇಡವಾ? ಅದಲ್ಲ, ಹ. ಬಿಟ್ಟುಕೊಡ್ಲಿಲ್ಲ. ಹ. ಅಷ್ಟೇ ಅಲ್ಲ, ನೀವು ಈಗ ಸುಗ್ರೀವನನ್ನು ಕಳಿಸ್ಕೊಟ್ಟದ್ದಾಯ್ತು, ಹ. ಅಥಟನ್ನ ತೋರಿದ್ದಾನೆ. ಆ. ಹಾಗಾಗಿ ನೀವು ತಲ್ಲಣಿಸ್ತಾ ಇದ್ದೀರಿ. ಏನು ಮಾಡ್ಲಿ, ಏನು ಮಾಡ್ಲಿ? ತಲ್ಲಣಿಸದೆ ಸ್ವಾಂತ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊಂಡ್ರೆ ಆಗು ಹೋಗ್ತದ್ಯಾ? ದಿವಸ ನಾಳೆ ಒಂದೇ ದಿವಸ ಇದ್ದದ್ದು. ಸೊಲ್ಲ ಆಲಿಸಿ, ನಾಳೆ ಒಂದೇ ದಿವಸ ಅಂತ ಹೇಳಿ ಸ್ವಲ್ಪನಾದ್ರೂ ಹೆಂಡತಿ ಮಾತು ಕೇಳಬೇಕು. ಯಾವಾಗಾದ್ರೂ ಕೇಳದೆ ಹೋದದ್ದು ಉಂಟೇನೆ. ಸತ್ಯ ಹೇಳ, ಹ. ಶುಷ್ಕವಾದ ಲೋಕ ವ್ಯವಹಾರದಲ್ಲಿ ತೊಡಗಿರುವಂತಹ ಗಂಡಿನ ಹ. ಜೀವನದಲ್ಲಿ ಹೆಣ್ಣು ಅಂತ ಹೇಳಿದ್ರೆ ಹ. ಬಿಸಿಲ ಕಾಲದಲ್ಲಿ ಸೂಸಿ ಬರುವ ತಂಗಾಳಿಯ ಜುಳುಕಿನಂತೆ ಅಂತ ಹೇಳಿದ್ರು. ಹಾ, ಬಿಸಿ ಆದದ್ದು ತಂಪಾಗ್ಬೇಕು, ಹೆಂಡತಿ ಮಾತೇ ಕೇಳಬೇಕು. ಬಿಸಿ ಆಗ್ಬೇಕು ಹೆಂಡತಿ ಮಾತು. ಈ ಒಟ್ಟಾರೆ ಬಿಸಿ ಆದದ್ದು ಈಗ ಇಷ್ಟು ಮಾತಿನ ತಣ್ಣಗೆ ಆಯ್ತು ನಮ್ದು. ಎರಡೂ ಸಾಮರ್ಥ್ಯ ಇರುವುದು ಹೆಂಡತಿಗೆ ಮಾತ್ರ. ಹ. ಆ ವಾತಾವರಣವನ್ನು ಬಿಸಿಯಾಗಿಸುವುದು, ತಣ್ಣಗಾಗಿಸುವುದು. ಹ್ಮ್. ಅದು ಹೆಣ್ಣು ಅಂತ ಹೇಳಿದ್ರೆ ಹಾಗೆ ಅಲ್ವಾ ಸ್ವಾಮಿ? ಹೌದು. ಹಾಗಿದ್ರೆ ಹ. ಹನುಮಂತ ಬಿಟ್ಟು ಕೊಡುವುದಿಲ್ಲ ಅಂತ ಕುಳಿತಿದ್ದಾನೆ ಈಗ. ಹ. ನಾಳಿನ ದಿವಸದ ವಾಜಿ ಯುದ್ಧ. ಯುದ್ಧಕ್ಕೆ ಹೊರಟು ನಿಂತಿದ್ದೀರಿ ನೀವು. ಹ. ಹೋಗ್ತೀರಿ, ಹ. ನಾಳೆ ಯುದ್ಧ ಮಾಡ್ತೀರಿ. ಹ. ಹನುಮಂತ ಕೊಡುದಿಲ್ಲ ಅಂತ ಹೇಳ್ತೀರಿ. ಹ. ಏನ್ ಮಾಡ್ತೀನಿ ನೀವು? 4 ಬಿಡ್ತೇನೆ. ಬಿಟ್ಟರು ಕೊಡುದಿಲ್ಲ ಅವ. ಕೊಡುದಿಲ್ವಾ? ಕೊಡುದಿಲ್ಲ. ಹಾಗೆ ಸುಮ್ಮನೆ ಬರ್ತೇನಾ? ಎಂತ ಮಾಡ್ತೀರಿ? ಅವನು ಕೊಂದಾದ್ರು, ಎಂತಂದ್ರಿ? ಅವನನ್ನು ಕೊಂದಾದ್ರು ಶಕುಂತ ಹೇಳ್ಕೊಂಡು ಬರ್ತೇನೆ. ಅವನ್ ತಲೆ ಕಡಿತೇನೆ. ಹನುಮನನ್ನು ಕೊಂದಾದ್ರೂ ಆಶೆ ಈಡೇರಿಸ್ತೇನೆ. ಎಂತ ಕೃತಜ್ಞರು ಸ್ವಾಮಿ ನೀವು. ಆರು ಮೂರೊಂದು ಗ್ರೀವನ ಆರು ಮೂರೊಂದು ಗ್ರೀವನ ಆರು ಮೂರೊಂದು ಗ್ರೀವನ ಕೊಂದು ಪಾವನ ದಶಗ್ರೀವನ ಕೊಂದು ಪಾವನ ಆರು ಮೂರೊಂದು ಗ್ರೀವನ ಕೊಂದು ಪಾವನ ಕೀರುತಿ ಜಗದೋಳೆಲ್ಲ ಪಾವನ ಕೀರುತಿ ನೆಲ್ಲ ಯಾರಿಂದ ಪಡೆದೆ ನಲ್ಲ ಯಾರಿಂದ ಪಡೆದೆ ನಲ್ಲ ಕೊಂದು ಪಾವನ ಕೀರುತಿ ಜಗದೋಳೆಲ್ಲ ಯಾರಿಂದ ಪಡೆದೆ ನಲ್ಲ ಯಾರಿಂದ ಪಡೆದೆ ನಲ್ಲ
ಕೀರುತಿ ಜಗದೋಳೆಲ್ಲ ಯಾರಿಂದ ಪಡೆದೇನಲ್ಲ, ಯಾರಿಂದ ಪಡೆದೆ ನಲ್ಲ. ಕೊಟ್ಟು ಮಹಾರಾಜ ಏನಿದೇನು ಕೊಟ್ಟು ಸುಟ್ಟು ಕೊಟ್ಟು. ಇರುದಿ ಜಗದೋಳೆಲ್ಲ ಯಾರಿಂದ ಪಡೆದೇನಲ್ಲ, ಏನಿದೇನೋ ಸಿಟ್ಟು ಮಹಾರಾಜ ಏನಿದೇನು ಗುಟ್ಟು ಸಿಟ್ಟು. ಏನಿದೇನೋ ಸಿಟ್ಟು ಮಹಾರಾಜ ಏನಿದೇನು ಗುಟ್ಟು ಏನು ಸಿಟ್ಟು. ಸ್ವಾಮಿ, ನಾಳೆ ದಿವಸ ಹನುಮ ಶಕುಂತರನ್ನ ಬಿಟ್ಟುಕೊಡ್ಲಿಲ್ಲ ಅಂತಾದ್ರೆ ಅವನನ್ನು ಕೊಂದಾದ್ರೂ ನನ್ನ ಮಾತನ್ನ ಈಡೇರಿಸಿಕೊಳ್ತೇನೆ ಅಂತೇಳಿ ಕೃತಜ್ಞರು ಅಂತ ಹೇಳಿದೆಯಲ್ಲ ನೀನು. ಅವನನ್ನ ಕೊಂದಾದ್ರು ಹ. ಎಷ್ಟು ಕೃತಜ್ಞರು ಸ್ವಾಮಿ ನೀವು. ಯಾಕೆ ಅಂತ ಬೇಡುವ. ಅದಲ್ಲದೆ ಹೋದ್ರೆ ಸತ್ಯ ಹೇಳ, ನಾನು ಲಂಕೆ ಇದ್ದೇನೆ ಅನ್ನುವಂತಹ ವಿಷಯವನ್ನ ಸಾಗರೋಲ್ಲಂಘಿಸಿ ಅಲ್ಲಿಯವರೆಗೆ ಹೋಗಿ ಕುರುಹನ್ನ ತಂದು ನಿಮ್ಗೆ ಕೈ ಕೊಟ್ಟು ನೀವು ಸೇನಾ ಸಮೇತರಾಗಿ ಲಂಕೆಗೆ ಬಂದು ರಾವಣಾದಿ ರಕ್ಕಸನೆಲ್ಲ ಕೊಂದು ನಾನಿಮ್ಮ ಮರಳಿ ಸೇರುವುದಕ್ಕೆ ಮೂಲ ಕಾರಣವೇ ಹನುಮಂತ. ಹೌದಾ? ಹೌದು, ಅದು ಸತ್ಯ ಹೇಳಬೇಕಿದ್ರೆ ರಾಮಾಯಣ ನಡೆದದ್ದೇ ಹನುಮಂತನಿಂದ. ಎಂತದು? ರಾಮಾಯಣ ನಡೆದದ್ದೇ ಹನುಮಂತನಿಂದ ಅಂತಾದ್ರೆ ಹಾ, ಮುಖ್ಯ ಪಾತ್ರತೆ ಅವನದೇ ಅಂತಾದ್ರೆ ಹೌದು. ಅದಕ್ಕೆ ರಾಮಾಯಣ ಎನ್ನುವುದರ ಬದಲು ಹನುಮಾಯಣ ಅಂತ ಹೆಸರು ಬರಬೇಕಿತ್ತಲ್ಲ. ಅದು ಹಾಗೆ ಸ್ವಾಮಿ, ಹ. ಕೆಲಸ ಮಾಡುವುದೆಲ್ಲ ಪಾಪದವರು, ಹೆಸರು ಪಡೆಯುವುದೆಲ್ಲ ದೊಡ್ಡವರು. ಎಂತ ಮಾಡಿ ವಿಷಯ ಸತ್ಯ ಹೌದು. ಹೌದಾ? ಆದ್ರೆ ಒಂದು ಏನು? ಇಲ್ಲಿ ದೊಡ್ಡವರನ್ನೇ ಗುರುತಿಸ್ತಾರೆ. ಯಾಕೆ? ಲೌಕಿಕವಾಗಿ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಏನ್ ಹೇಳಿ? ಒಬ್ಬ ಧನಿಕ ಶ್ರೀಮಂತ ಹ, ಒಂದು ಮನೆಯನ್ನು ಕಟ್ಟಿಸ್ತಾನೆ. ಹ, ಆ ಮನೆಯನ್ನ ಕಟ್ಟುವಲ್ಲಿ ಹಲವರ ಪರಿಶ್ರಮ ಇರ್ತದೆ. ಹೌದು. ಭವ್ಯವಾದಂತ ಭವನವನ್ನು ಮನೆಯನ್ನು ನೋಡಿ ದಾರಿ ಹೋಗ ಒಬ್ಬ ಹೇಳ್ತಾನೆ, ಏನಂತ? ಈ ಮನೆಯ ಯಜಮಾನ ಯಾರು ಅಂತ ಕೇಳ್ತಾನೆ. ಹೌದಪ್ಪ. ಬದಲಿಗೆ ಮನೆ ಕಟ್ಟಿದ ಶಿಲ್ಪಿ ಯಾರು, ಕೆಲಸಗಾರ ಯಾರು ಅಂತ ಕೇಳುವುದಿಲ್ಲ. ಇಲ್ಲಪ್ಪ. ಇಲ್ಲೂ ಹಾಗೆ ರಾಮನ ಘನ ವ್ಯಕ್ತಿತ್ವಕ್ಕೆ ರಾಮಾಯಣ ಅಂತ ಬಂದದ್ದೇ ಹೊರತು ಹನುಮಂತ ಕೆಲಸ ಮಾಡಿದ್ದಕ್ಕಲ್ಲ. ಆದ್ರೂ ಒಂದು ಸ್ವಾಮಿ, ಹನುಮಂತ ವಿಶೇಷವಾದಂತಹ ಕಾರ್ಯವನ್ನು ನಿರ್ವಹಿಸಿದ್ದು ಹೌದಾ ಸುಳ್ಳ? ರಾಮಾಯಣದಲ್ಲಿ ಪ್ರಮುಖ ಪಾತ್ರ ಹನುಮಂತನಿದ್ದದ್ದು ಹೌದಾ ಸುಳ್ಳ? ಹೌದು. ನೀವೇ ಹೇಳಿದ ಹಾಗೆ ವಿಶೇಷವಾದಂತಹ ಮನೆ ಅಥವಾ ದೇಗುಲ ಯಾವುದೋ ಒಂದು ಕಾರ್ಯವನ್ನು ಮಾಡಿದವಾಗ ಏನಲ್ಲದೆ ಹೋದ್ರು ಮನೆ ಯಜಮಾನ ಅವನನ್ನು ಕರೆದು, ಯಾವ್ದಲ್ಲದೆ ಹೋದ್ರು ದೀಪಾವಳಿ ದಿವಸ ಅವನ ಹೆಗಲಿಗೆ ಒಂದು ಶಲ್ಯ ಹಾಕಿ ಒಂದು ಸನ್ಮಾನ ಸತ್ಕಾರ ಮಾಡ್ತಾನೆ. ಒಂದು ಗೌರವದ್ಯೋತಕವಾಗಿ. ಹಾಗೆ ಇಷ್ಟೆಲ್ಲ ಘನ ಕಾರ್ಯವನ್ನು ಮಾಡಿರುವಂತಹ ಹನುಮನ ಬಗ್ಗೆ ನೀವು ಕೃತಜ್ಞತೆಯನ್ನು ತೋರಿಸಿದ್ರೆ ಹೊರತು ಕೃತಜ್ಞತೆಯಾಗಿ ಬೇಡ, ಅವ ಮಾಡಿದ್ದಕ್ಕೆ ಏನಾದ್ರೂ ಒಂದು ವಿಶೇಷವಾಗಿ ಉಡುಗೊರೆ ಅಂತ ಅವನಿಗೆ ಕೊಟ್ರ ನೀವು ಕೊಟ್ಟಿದ್ದು ಮರೆತು ಬಿಟ್ಟ ನೀನು. ಸರಸಿ ಜಾಂಬಕಿ ಸರಸಿ ಜಾಂಬಕಿ ಮಾತನಾಡಿದು ಮರುತ ಜಾತನ ಕನಸ ಕಾಯದ ಮರುತ ಜಾತನ ಕನಸ ಕಾಯದ ಕುರಿತು ಮುಂದಿನ ನಮ್ಮ ಪಟ್ಟವ ಕರುಣಿದಿರುವೆನು ಶೇಷವಿಲ್ಲವು, ಕರುಣಿದಿರುವೆನು ಶೇಷವಿಲ್ಲವೇ. ಬಹುಶಃ ನೀನು ಮರೆತು ಬಿಟ್ಟಿದ್ದೀಯ. ಎಂತದ್ದು? ಹನುಮ ಮಾಡಿರುವಂತ ಸಹಾಯಕ್ಕೂ ಅವನ ಘನ ಕಾರ್ಯಕ್ಕೂ ಮೆಚ್ಚಿ ನಾನು ಈಗಾಗಲೇ ಅವನಿಗೆ ಕೊಟ್ಟಿದ್ದೇನೆ, ನನ್ನಿಂದ ಸಂದಾಯವಾಗಿದೆ. ಕೊಟ್ಟಿದ್ದೀರಾ? ಬಹುಶಃ ಪ್ರಪಂಚದಲ್ಲಿ ಯಾರೂ ಕೊಡಲಾರದಂತಹ ಕೊಡಬಾರದಂತಹ ಘನ ಸ್ಥಾನವನ್ನ ಅವನಿಗೆ ನಾನು ನೀಡಿದ್ದೇನೆ. ಎಂತ ಕೊಟ್ಟಿದ್ದೀರಿ? ಏನು ಕೊಟ್ಟಿದ್ದೇನೆ? ಏನ್ ಕೊಟ್ಟಿದ್ದೀರಿ? ಮುಂದಿನ ಕಲ್ಪಕ್ಕೆ
ಹನುಮನಿಗೆ ಬ್ರಹ್ಮಪಟ್ಟವನ್ನೇ ಕರುಣಿಸಿದ್ದೇನೆ ನಾನು. ಎಂತದ ಬ್ರಹ್ಮಪಟ್ಟ. ಮುಂದಿನ ಕಲ್ಪಕ್ಕೆ ಬ್ರಹ್ಮಪಟ್ಟ ಹನುಮಂತನಿಗೆ ಅಂತ ಕೊಟ್ಟ. ಹನುಮಂತನೇ ಬ್ರಹ್ಮ. ಈಗ ನಿಮ್ಮ ಜುಟ್ಟು ನನ್ನ ಕೈಗೆ ಸಿಕ್ತು. ಅದು ವಿಶೇಷ ಅಲ್ಲ ಅಂತ ಹೇಳಿದ್ದೇನೆ. ಎಂತದ್ದು? ಹೆಂಡತಿ ಕೈಯಲ್ಲಿ ಜುಟ್ಟು ಕೊಡದೆ ಹೋದ ಗಂಡಸರು ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ಹೌದಾ? ನೋಡಿ ಸ್ವಾಮಿ, ನೀವು ಮುಂದಿನ ಪಟ್ಟಕ್ಕೆ ಹನುಮಂತನನ್ನ ಬ್ರಹ್ಮಪಟ್ಟ ಅಂತ ರೂಪಿಸಿದ್ದೀರಿ. ನಾಳೆ ದಿವಸ ಯುದ್ಧಕ್ಕೆ ಹೋಗ್ತೀರಿ, ಅವ ಬಿಟ್ಟು ಕೊಡುವುದಿಲ್ಲ. ಸಿಟ್ಟು ಬಂದ ನೀವು ಅವನನ್ನು ಕೊಂದು ಕಳೀತೀರಿ. ಹನುಮಂತ ಸತ್ತು ಹೋಗ್ತಾನೆ. ಹನುಮಂತ ಸತ್ತ ಮೇಲೆ ಆ ಬ್ರಹ್ಮ ಪಟ್ಟವನ್ನು ಏರುವುದಕ್ಕೆ ಯಾವ ಮಂಗನನ್ನು ಹಿಡ್ಕೊಂಡು ಬರ್ತೀರಿ? ಕೋಟೆ ಹನುಮಂತ, ಬೀದಿ ಹನುಮಂತ, ಪೇಟೆ ಹನುಮಂತ ನಾನು ಹುಡುಕ್ತೇನೆ ಅಂತಿಲ್ಲ. ಮತ್ತೆಂತದ್ದು? ಬುದ್ಧಿ ಇಲ್ವೇ ನಿನಗೆ? ಏನು? ನಾನು ಕೊಡುವುದು ಕೊಟ್ಟಾಗಿದೆ ಅವನಿಗೆ, ಇಟ್ಟುಕೊಳ್ಳುವುದು ಬಿಡುವುದು ಅವನ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿದ್ದು. ಪದವಿ ಮೊದಲೇ ಸೂಚಿಸಲ್ಪಟ್ಟಿದೆ. 3 ವರ್ಷ ಓದಿದ್ರೆ ಇಂಥ ಪದವಿ, 6 ವರ್ಷ ಓದಿದ್ರೆ ಇಂಥ ಪದವಿ, 5 ವರ್ಷ ಓದಿದ್ರೆ ಇಂಥ ಪದವಿ ಅಂತ. ಅಲ್ಲಿ ಕಲಿತ್ರ ಅಡ್ಡಿಲ್ಲವ. ಇವು ಕಲೀಲಿಕ್ಕೆ ಹೋದವ ಮತ್ತೆಲ್ಲಾದ್ರೂ ಕಲ್ಲು ಹೊಡಿತಿದ್ರು. ಗೇರು ಮರ ಕಲ್ಲು ಹೊಡಿತಾ ಕುಳಿತುಕೊಂಡ್ರೆ, ಬಂಡೆ ಮೇಲೆ ಕುಳಿತುಕೊಂಡು ಮತ್ತೆಂತದೋ ವ್ಯವಹಾರ ಶುರು ಮಾಡಿದ್ರೆ. ಹೌದು, ಪದವಿ ಮೊದಲೇ ಸೂಚಿಸಲ್ಪಟ್ಟಿದೆ. ಪದವಿ ಸುಳ್ಳು ಅಂತ ಆಗ್ತದೆಯಾ? ಆಗುದಿಲ್ಲ. ಹೋಗಿದೆ ಹೋದಕ್ಕೆ ಇನ್ನು ತಪ್ಪು ಹೋಗಿ ಪಡ್ಕೊಳ್ಳೋದಿಲ್ವಾ? ಅಲ್ವಾ? ಹೌದು. ಮನೆಯಲ್ಲೊಂದು ನಾವು ಸತ್ಯನಾರಾಯಣ ವ್ರತವೋ ಗಣಹೋಮೋ ಇಟ್ಕೊಂಡಿರ್ತೇವೆ. ಪುರೋಹಿತರನ್ನ ಕರೆಸ್ತೇವೆ, ಕೊಡಬೇಕಾದ ದಕ್ಷಿಣೆಯನ್ನು ಕೊಡ್ತೇವೆ. ಅವರು ಗಂಟು ಕಟ್ಕೊಂಡು ಹೋಗ್ತಾ ಇರ್ತಾರೆ. ದಾರಿಯಲ್ಲಿ ಕಳ್ಳನೊಬ್ಬ ಬಂದು ಆ ಬ್ರಾಹ್ಮಣರನ್ನ ಬಡಿದು ಗಂಟನ್ನ ದೋಚುತ್ತಾನೆ. ಅದಕ್ಕೆ ಹೊಣೆ ಇವ ಮನೆ ಯಜಮಾನ ಕೊಡ್ಲಿಲ್ಲ ಅಂತ ಆಗ್ತದೆಯಾ? ಆಗುದಿಲ್ಲ. ಆ ಬ್ರಾಹ್ಮಣನ ಸಾಮರ್ಥ್ಯಹೀನತೆ ಎನ್ನುವುದೇ ಅದಕ್ಕೆ ಕಾರಣ ಆಗಿರ್ತಾರೆ. ಹಾಗಾಗಿ ನೀವು ಹೋಗುವುದೇ ಅವನಲ್ಲಿ ಯುದ್ಧ ಮಾಡುವುದೇ. ನಾ ಬರ್ತೇನೆ. ಅರಸಾಳುಗಳ ಬವರ ಅರಸಾಳುಗಳ ಬವರ ನಿರೀಕ್ಷಿಪ ನಿರುಗೆಯೊಳಿ ವಿವರ ನಿರೀಕ್ಷಿಪ ನಿರುಗೆಯೊಳಿ ವಿವರ ಪುರುಷೋತ್ತಮನೆ ಬೆಸಗೊಂಡೆ ನಿನ್ನೊಡನೆ ಪುರುಷೋತ್ತಮನೆ ಬೆಸಗೊಂಡೆ ನಿನ್ನೊಡನೆ ಬರುವೆ ನಾಳಿನೋಳೆಂಬೆನೋ ಕೈ ಮುಗಿವೇನು ಬರುವೆ ನಾಳಿನೋಳೆಂಬೆನೋ ಕೈ ಮುಗಿವೆನೋ ಅರಸಾಳುಗಳ ಬವರ ನಿರೀಕ್ಷಿಪ ನಿರುಗೆಯೊಳಿ ವಿವರ ನಿರೀಕ್ಷಿಪ ನಿರುಗೆಯೊಳಿ ವಿವರ ನಾಳೆ ನಾ ಬರ್ತೇನೆ. ಎಲ್ಲಿಗೆ? ನಂಗೊಂದು ಆಸೆ ಉಂಟು ನಿಮ್ಮ ಜೊತೆಗೆ ಯುದ್ಧ ಕ್ಷೇತ್ರಕ್ಕೆ. ಬೇಡವೇ ಬೇಡ. ಯಾಕೆ? ಅರಸಾಳುಗಳ ಬವರ. ನೀನು ಆಸೆಯಿಂದ ಕ್ಷಣದಲ್ಲೇ ಸ್ವಲ್ಪ ಹಿಂಜರಿತಾ ಇದ್ದೇನೆ. ಯಾಕೆ? ಇನ್ನೊಂದು ಸಂದರ್ಭ, ತನಗೊಂದು ಆಸೆ ಅಂತ ಹೇಳಿದೆ. ಹೌದು. ನೋಡಿದೆಯ ರಾಮ ನೋಡಿದೆಯ ತನ್ನಂಗ ದಿನ್ನಂಗ ದಿಕ್ಕಿಟ್ಟತೋ ಎಂದು ಕುಣಿಯುವ ಮಿಗವ. ಹೌದು. ಆ ಹೊನ್ನಿನ ಮಿಗವನ್ನ ತರುವುದಕ್ಕಾಗಿ ಹೋಗಿಯೇ ಅಲ್ವೇನೆ ರಾವಣ ನಿನ್ನನ್ನು ಅಪಹರಿಸಿಕೊಂಡು ಹೋದದ್ದು. ಈ ರಾಮಾಯಣ ನಡೆದದ್ದು. ಬೇಡ. ಹಾಗಾಗಿ ಅಂತ ಆಸೆ ಈಗ ಬೇಡ. ಮತ್ತೆ ಬೇರೆ ರಾಮಾಯಣ ಬೇಡ. ಅದಲ್ಲ ಸ್ವಾಮಿ, ನನಗೆ ಯಾಕೆ ಈಗ ಆಸೆ ಯಾಕೆ? ಅರಸಾಳುಗಳ ಬವರ ಅಂದ್ರೆ ಕೆಲವು ಕತೆ ಕೇಳಿದ್ದೇನೆ ನಾನು, ಕೆಲವು ನೋಡಿದ್ದೇನೆ. ಈಗ ಗಂಡ ಹೆಂಡತಿ ಜಗಳ, ಮೀನಾಕ್ಷಿ ಕಲ್ಯಾಣ, ಅಣ್ಣ ತಮ್ಮಂದ್ರ ಯುದ್ಧ, ವಾಲಿ ಸುಗ್ರೀವ್ರ ಕಾಳಗ, ಅಪ್ಪ ಮಗನ ಹೊಡೆದಾಟ, ಪ್ರಹ್ಲಾದ್ ಚರಿತ್ರೆ. ಈಗ ಅರಸಾಳುಗಳ ಬವರ ಒಂದು ನೋಡುವ ಹೊಸ ಪ್ರಸಂಗ ಅಂತ. ಈಗ ಅಂದ್ರೆ ಮನೆ ಯಜಮಾನ ಮತ್ತು ಆಳು ಅವರೆಲ್ಲ ಹೊಡೆದಾಟ ನಡೆದ್ರೆ, ಆಳು ಹೊಡೆದ್ರೆ ಎಷ್ಟು ಹೊಡಿಬಹುದು ಯಜಮಾನ್? ಅದೊಂದು ಚಂದ ನೋಡ್ಬೇಕು ಅಂತ ಉಂಟು ಅಲ್ವ? ಅಲ್ಲ, ಯಜಮಾನ್ ಹೊಡೆಯುವುದು ಒಂದೇ, ಈ ಆಳು ಹೊಡಿತೇನೆ ಅಂತ ಹೇಳುವುದು ಒಂದೇ. ನಿನ್ನ ತಿಳುವಳಿಕೆ ತಪ್ಪು. ಎಂತದು? ಅಂತ ಸಂದರ್ಭ ಬಂದ್ರೆ ಬುದ್ಧಿವಂತ ಯಾವ ಯಜಮಾನ ಆಳಿನ ಮೇಲೆ ಅವನು ಕೈ ಮಾಡುವುದಿಲ್ಲ. ಬೇರೆಯವರು ನೋಡಿ, ಆಳ ಕೈ ಎತ್ತುವುದ್ರೊಳಗೆ ಪರಹಸ್ತೇನ ತಾಡನ ವ್ಯವಸ್ಥೆ ಬೇರೆ ಮಾಡಿ ಇಡ್ತಾನೆ ಅವ ಯಜಮಾನ. ಅದೇನಾಗಿ ನಾ ಬರುದೇ? ಯಾರು ನೀನು? ಬೇಡವೇ ಬೇಡ. ಯಾಕೆ ಬೇಡ? ನಿನಗೆ ಮಾತು ಹೆಚ್ಚು. ಮಾತು ಹೆಚ್ಚು. ನಂಗೆ ಮಾತು ಹೆಚ್ಚು ಹೇಳುದು ಅಥವಾ ಹೆಂಗಸರಿಗೆ? ಹೆಂಗಸರಿಗೆ ಮಾತು ಹೆಚ್ಚು, ಅದು ನಿನಗೆ ಮತ್ತೂ ಹೆಚ್ಚು. ಈ ನಾಳೆ ದಿವಸ ಯುದ್ಧ ಅಂತ ಹೇಳಿದ ಆ ಕ್ಷಣದಲ್ಲಿ ಆ ಹನುಮಂತನ ಬಗ್ಗೆ ಎಷ್ಟು ಮಾತಾಡಿದವಳು ನೀನು. ನಾಳೆ ನಿನ್ನನ್ನು ಕರೆದುಕೊಂಡು ಹೋದೆ. ನನಗೂ ಅವನಿಗೂ ಮುಖಾಮುಖಿ ಆಯ್ತು. ನೋಡಿ, ನಮ್ಮ ಮಗ ಹನುಮಂತ, ನಮ್ಮ ವತ್ಸ, ನಮ್ಮ ಕಂದ, ನಾನ್ ನಿನ್ನ ಮಾತಿ ಕಿವಿ ಕೊಟ್ಟು ಕೋಲೆ ಬಸವನಾಗ ನೋಡ್ತಾ ಇರುವುದು. ಆ ಕಡೆ ಬಂದ್ ಕೈ 4 ಬಿಗಿದ್ರವ ಆ ಚಂದ ನೋಡ್ಬೇಕು ಅಂತ ಉಂಟು.
ಸಿಟ್ಟಿನಿಂದ ನೀವು ಧನುಷ್ಮಾನಗಳನ್ನು ಎತ್ತುವುದು. ಹಾ. ತಡೀರಿ ತಡೀರಿ ಅಂತ ಬೇಡಪ್ಪ, ನಾ ಒಂದು ಮಾತಾಡುವುದಿಲ್ಲ. ನಾ ಮಾತಾಡುವುದಿಲ್ಲ. ಮಾತಾಡ್ಲಿಕ್ಕಿಲ್ಲ. ಒಂದು ಮಾತಾಡುವುದಿಲ್ಲ. ಅಲ್ಲಲ್ಲ, ಒಂದಲ್ಲ ಹಲವು ಮಾತಾಡ್ತೇವೆ. ಒಂದು ಮಾತಾಡುವುದಿಲ್ಲ. ಹೌದಾ? ಒಂದು ಮಾತಾಡ್ಲಿಕ್ಕಿಲ್ಲ. ಬರುದೇ ನಾ ಮಾತಾಡದೆ ಹೋದ್ರು ನೋಡಿದ್ದೇನೆ. ಈ ಹರಿಕಥೆಯಲ್ಲೇ ಮುಗಿದೋಯ್ತು. ರಾತ್ರಿ ಬೆಳಗಾಗೋಯ್ತು. ಹೌದಾ? ಚಂಡಕರನು ದೈತ್ಯ ಪ್ರಭಾತ ಸೂಚನೆಯ ಕರದಂಡಾಕ್ಷ ಆಲಿಸುತ್ತ ಎಚ್ಚರಿತು ಪಾಠಕರ ದಂಡವನ್ನು ಮನ್ನಿಸುತ್ತ ಅನ್ನಿಗೋ ಮುಗಿಸಿ ಬಂದು ಒಳಗವರಿದ್ದ ಸೂರ್ಯೋದಯ ಆಯ್ತು. ತಡ ಮಾಡುವುದಲ್ಲ. ಕಪಿ ಸೇನೆಯೊಂದಿಗೆ ಅಂಜನಾದ್ರಿ ಅತ್ತ. ನೋಡಿದೆಯಾ ಸೀತೆ ನೋಡಿದೆಯಾ ನೋಡಿದೆಯಾ ಸೀತೆ ನೋಡಿದೆಯಾ ನೋಡು ಸೀತೆ ನಮ್ಮ ಭೃತ್ಯ ಮಾಡಿದಂತ ಘೋರ ಕೃತ್ಯ ನೋಡು ಸೀತೆ ನಮ್ಮ ಭೃತ್ಯ ಮಾಡಿದಂತ ಘೋರ ಕೃತ್ಯ ನೋಡಿದೆಯಾ ಸೀತೆ ನೋಡಿದೆಯೋ ಸೀತಾ, ಸೀತಾ, ಓ ಸೀತಾ, ನೆನಪುಂಟು ನಿನಗೆ. ಒಂದೂ ಮಾತಾಡುವುದಿಲ್ಲ ಅಂತ ಹೇಳಿದ್ದೆ. ನೀನು ಮಾತೇ ಆಡಬಾರ್ದು ಅಂತ ಹೇಳಿಲ್ವಲ್ಲ. ಬೇಕಾದಾಗ ಮಾತಾಡು, ಈಗ ಮಾತಾಡು. ಈಗ ಹೇಳಿ ಮಾತು ಗಂಡಸರಿಗೆ ಹೆಚ್ಚ ಹೆಂಗಸರಿಗೆ ಹೆಚ್ಚ? ಬೇಕಾದಾಗ ಗಣಸರಿ ಹೆಚ್ಚು. ಎಷ್ಟು ಮಾತಾಡಿದ್ದೆ ಏನಾಯ್ತು ಈಗ? ನೋಡು ಸೀತೆ ನಮ್ಮ ಭೃತ್ಯ ಮಾಡಿದಂತ ಘೋರ ಕೃತ್ಯ. ಹನುಮನ ಬಗ್ಗೆ ಎಷ್ಟು ಮಮತೆಯ ಮಾತನಾಡಿದವಳು ನೀನು. ನಮ್ಮ ಭೃತ್ಯ, ನಮ್ಮ ಮಗ, ನಮ್ಮ ದಾಸ, ನಮ್ಮ ಭಕ್ತ ಎನಿಸಿಕೊಂಡಿರುವಂತಹ ಆ ಹನುಮ ಸ್ವಲ್ಪವೂ ಅನುಕಂಪವು, ದಾಕ್ಷಿಣ್ಯವೋ, ಪ್ರೀತಿಯು, ಮಮತೆಯು ಇಲ್ಲದೆ ರಣಕ್ಷೇತ್ರದಲ್ಲಿ ಮಾಡಿರುವಂತಹ ಕಾರ್ಯವನ್ನು ನೋಡಿದ್ದೇನೆ. ಒಂದು ಕಡೆಯಲ್ಲಿ ದಾನವರು, ಮತ್ತೊಂದು ಕಡೆಯಲ್ಲಿ ಮಾನವರು, ಮತ್ತೊಂದು ಕಡೆಯಲ್ಲಿ ವಾನರರು. ಇವರೆಲ್ಲ ಸೋತು ಧರಾಶಾಯಿಗಳು ಆಗಿದ್ದಾರೆ. ಹೌದೇನೆ? ನಮ್ಮ ಮಗ, ನಮ್ಮ ಭೃತ್ಯ ಇಂಥ ಕಾರ್ಯವನ್ನ ಮಾಡಿದ್ದಾನೆ ಅಂತಾದ್ರೆ ಸೀತಾ, ಸೀತಾ, ಇವರಿಗೆಲ್ಲ ಹೀಗೆ ಆಗ್ಬೇಕು. ಯಾಕೆ ಹೀಗಾಯ್ತು? ಯಾಕೆ ಹೀಗಾಯ್ತು ನಂಗೆ ಗೊತ್ತಾಯ್ತು. ನೋಡಿ, ಅವರೆಲ್ಲ ಅವನ ಕಡೆಯವರೇ. ಹೌದಾ? ಈಗ ವಾನರರು ಅವರೆಲ್ಲ ನಮಗ್ ಪರಿಚಯ ಆದದ್ದು, ನಿಮಗ್ ಪರಿಚಯ ಆದದ್ದು ಮತ್ತಲ್ವಾ? ಅವರೆಲ್ಲ ಅವನ ಕಡೆಯವರೇ. ಆದ್ರೆ ಈಗ ಅವರೆಲ್ಲ ಪಕ್ಷಾಂತರ ಮಾಡಿದ್ರು. ಹೌದಾ? ನಿಮ್ಮ ಪಕ್ಷದಿಂದ ಹೋಗಿ ಅವನ ಮೇಲೆ ಯುದ್ಧ ಮಾಡಿ. ಈ ಪಕ್ಷಾಂತರ ಮಾಡಿದವರೆಲ್ಲ ಬಿದ್ದು ಹೋಗುದೇ. ಕಾಲ ಇದ್ದಾಗೆ ಇರುವುದಿಲ್ಲ, ನೆನಪಿಟ್ಕೋ ನೀನು. ಗೊತ್ತಾಯ್ತಾ? ಕಾಲ ಕಾಲ ಇದ್ದಾಗೆ ಇರುವುದಿಲ್ಲ, ಗೊತ್ತಾಯ್ತಾ? ಇರ್ಲಿ. ಇಷ್ಟು ಅವ ಮಾಡಿದ್ದಾನೆ ಎನ್ನುವುದಕ್ಕಿಂತ ಹೆಚ್ಚಾಗಿ ನಾನು ಬಂದ ಮೇಲೆ ಅವನ ಪಾಡೇನು ನೋಡೋಣ. ಈಗ ನೀವು ಬಂದ ಮೇಲೆ ಏನ್ ಮಾಡ್ತಾನೆ? ಹಿಂದಲ್ವಾ? ಹೌದು. ಮುಂದೆ ಏನ್ ಮಾಡ್ತಾನೆ? ಇನ್ನು ನೀವು ಬಿಡ್ಲಿಕ್ಕಿಲ್ಲ ಅವನ, ಬಿಡ್ಲಿಕ್ಕಿಲ್ಲ. ಧರಣಿ ಜಯ ಪಿಂದಿಟ್ಟುಕೊಳ್ಳುತ್ತ ನಲವಿನಲಿ ಪುರುಷ ಪ್ರಕೃತಿಗಳಂತೆ ಹನುಮನಿದಿರಲಿ ಬಂದು ನಿಲಲದ ಕಂಡು ಮರುತ ಸಂಭವನು ವಂದಿಸುತ್ತ ಅಡಿಗೆ ಭಕ್ತಿಯೊಳು ನುತಿಸಿದನು. ರಾಮಾಯ ದಶರಥ ಕುಮಾರಾಯ ಭಕ್ತ ಸುಪ್ರೇಮಾಯ ಪೀತಾಂಬರಾಯ ಸೂರ್ಯ ಕುಲಾಬ್ಧಿ ಸೋಮಾಯ ಲೋಕನಾಥಾಯ ಶ್ಯಾಮಜೀಮೂತ ಶಾರೀರಾಯ ಹೃತ್ಕಾಯ ಕಾಮಪ್ರದಾಯ ದುರಿತಧ್ವಂಸಿನೇ ಪುಣ್ಯನಾಮಾಯ ಸೀತಾಪತಯ ನಮಗ ರಾಮ 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 ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ
ಸೀತಾಯ ಪತಯೇ ನಮಃ, ಸೀತಾಯ ಪತಯೇ ನಮಃ. ಅಯೋಧ್ಯೆಯಿಂದ ಅಂಜನಾದ್ರಿಯವರೆಗಾಗಿ ಬಂದು ಹನುಮನಿಗೆ ದರ್ಶನವನ್ನು ಕೊಡುವುದಕ್ಕೆ ಬಂದು ನಿಂತಂತ ಪ್ರಕೃತಿ ಪುರುಷರಂತಿರುವಂತ ಮಾತೆ ಸೀತಾದೇವಿ ಹಾಗೂ ತಂದೆಗೆ ಸಮಾನನಾಗಿರುವಂತ ಶ್ರೀರಾಮಚಂದ್ರನಿಗೆ ಪ್ರಣಾಮಗಳು ಪ್ರಭೋ, ಪ್ರಣಾಮಗಳು, ಪ್ರಣಾಮಗಳು. ಮಗನೇ ಹನುಮಂತ, ಯುದ್ಧದಲ್ಲಿ ನಿನಗೆ ಜಯವಾಗಲಿ ಮಗನೇ. ಉದ್ಯೋಗ ಪ್ರಸಂಗ ಅಂದ್ರೆ ಇದೇ ನೋಡು. ಎಂತಾಯ್ತು? ನಿನಗೆ ಮಾತು ಹೆಚ್ಚು ಅಂತ ಹೇಳಿದ್ದೆ ಅದಕ್ಕೆ. ಎಂತದು? ಅವನೇನು ಸ್ತುತಿ ಮಾಡಿದೆ, ಹೌದು ನೀನು ಏನು ಹೇಳಿದ್ದೆ? ಹೌದು, ಪಾಪ ಸ್ತುತಿಗೈದು ಕೈ ಮುಗಿದು ಕುಳಿತುಕೊಂಡಿದ್ದಾನೆ ನಮ್ಮ ಕಾಲ್ಬುಡದಲ್ಲಿ. ಹ. ನಾನ್ ನಿಮ್ಮ ಮುಖ ನೋಡ್ದೆ, ನೀವೇನಾದ್ರೂ ಹೇಳ್ತೀರೇನೋ ಅಂತ. ನೀವು ಏನು ಹೇಳುದು ಕಾಣ್ಲಿಲ್ಲ ನನಗೆ. ಇರ್ಲಿ ಒಂದು ನಂದೆ ಅಂತ ಕೊಟ್ಟೆ ಬಿಟ್ಟೆ. ನೀನು ಕೊಟ್ಟದ್ರ ಬಗ್ಗೆ ಆಕ್ಷೇಪ ಅಲ್ಲ, ಮತ್ತೆ ನಿನ್ನ ವಾಕ್ಯ ಸರಣಿ ಹೇಗಿತ್ತು? ಎಂತದು? ಮಗು ಹನುಮಂತ, ನಿನಗೆ ಜಯವಾಗಲಿ, ಶುಭ. ಯುದ್ಧದಲ್ಲಿ ನಿನಗೆ ಜಯವಾಗ್ಲಿ ಅಂದೆ. ಅಂದ್ರೆ ಪರ್ಯಾಯವಾಗಿ ಎದುರಿಗೆ ಬಂದು ನನಗೇನಾಗಬೇಕು ಅಂತ ಸೋಲಾಗಬೇಕು ಅಂತಲ ಅಲ್ವಾ? ಅದಲ್ಲ ಸ್ವಾಮಿ. ನೋಡಿ, ಈಗ ವಿರೋಧಿಯಾದಂತಹ ಹನುಮಂತ ಬಂದು ಶರಣಾಗಿದ್ದಾನೆ, ಹೌದಾ? ಮತ್ತಿನ್ನೆಂತ ಯುದ್ಧ ಮಾಡುದು? ಪ್ರಸಂಗ ಮುಗೀತು, ಮನೆಗೆ ಹೋಗುವ. ಇಲ್ವಾ? ಪ್ರಸಂಗ ಮುಗೀತ, ಬರೀ ಗುಲ್ಲು ನಿದ್ದೆಗೆಡು ಎದ್ದು ಹೋಗುವ ಅಂತ ಹೇಳಿದ್ದ. ಮತ್ತೆಂತದು? ನಿಜವಾಗಿಯೂ ರಾಮಾಂಜನೇಯರ ಕಾಳಗ ಪ್ರಸಂಗ ಪ್ರಾರಂಭವೇ ಇಲ್ಲಿಂದ. ಈಗ್ಲಾ? ಹಾ. ಅಯ್ಯೋ, ಹೇಗೆ? ಸ್ವಲ್ಪ ನಿಂತು ನೋಡ್ತಾ ಇರು ನೀನು. ನೋಡುವ ನೋಡುವ. ಮಾತಾಡ್ಲಿಕ್ಕಿಲ್ಲ, ಇನ್ನು ಮಾತಾಡುದು. ಇನ್ನು ಮಾತಾಡ್ಲಿಕ್ಕಿಲ್ಲ. ಏನಿದೇನಿದು ಗನುಮ ಏನಿದೇನಿದು ಗನುಮನ್ ಬರಿದೆ ನರವಾನರ ಬರಿದೆ ನರವಾನರ ಸೇನೆಯನು ಸಾದೆ ಬಡಿದೆ ದುರದಿಗ ಸೇನೆಯನು ಸಾದೆ ಬಡಿದೆ ದುರದಿ ಹೀನ ಬುದ್ಧಿ ದೇಗೆ ಸಕಲ ತತ್ವವ ಬಲ್ಲ ಹೀನ ಬುದ್ಧಿಯ ದೇಗೆ ಸಕಲ ತತ್ವವ ಬಲ್ಲ ಜ್ಞಾನಿಯಲ್ಲವೇ ನೀನು ಜಗದೆ ಬಲ್ಲ ಜ್ಞಾನಿಯಲ್ಲವೇ ನೀನು ಜಗದಿಯೇ ಹನುಮಾಗ ಮಗು ಆಂಜನೇಯ, ಮುಖ್ಯ ಪ್ರಾಣ ಪ್ರಭೋ, ಹನುಮಂತ, ಪ್ರಭೋ. ಕಂದ, ಏನೋ ಇದು ನಿನ್ನದು? ಏನಿದೇನಿದು ಹನುಮ? ನೋಡಲು ಒಂದು ಕಡೆಯಲ್ಲಿ ವಾನರರು ನಿಮ್ಮವರು, ಮತ್ತೊಂದು ಕಡೆಯಲ್ಲಿ ದಾನವರು, ಮತ್ತೊಂದು ಕಡೆಯಲ್ಲಿ ಮಾನವರು, ತನ್ನವರು ಪರರು ಭೇದವಿಲ್ಲದೆ ರಣಕ್ಷೇತ್ರದಲ್ಲಿ ಇವರನ್ನೆಲ್ಲ ಗಾರುಗೆಡಿಸಿದ್ಯಲ್ಲ ಮಗು ಹನುಮಂತ. ಒಂದು ಕಾಲದಲ್ಲಿ ವಾನರರು, ದಾನವರು, ಮಾನವರು ಇವರೆಲ್ಲ ಸ್ನೇಹ ಸಮನ್ವಯತೆ ಬದುಕನ್ನ ಸಾಗಿಸುವಲ್ಲಿ ಮುಖ್ಯವಾದಂತ ಕಾರಣ ನೀನಾಗಿದ್ದೀಯೋ. ಇವತ್ತು ನೋಡಿದ್ಯಾ, ಮಂಗಗಳನ್ನ ಕಂಡಾಗ ಮಾನವರು ಕಲ್ಲೆಸೆದು ಛೇಡಿಸ್ತಾ ಇದ್ರು. ಅದೇ ದಾನವರು ಮಾನವರನ್ನು ವಾನರನ್ನು ಹಿಸಿದು ಮುಕ್ಕುವುದಕ್ಕೆ ಮುಂದಾಗ್ತಾ ಇದ್ರು. ಅಂತ ವಿರೋಧ ಭಾವರ ಆ ಪಂಗಡಗಳಲ್ಲಿ ಐಕ್ಯ ಮತವನ್ನ ಸೃಷ್ಟಿ ಮಾಡಿದವನಿದ್ರೆ ನೀನಾಗಿತ್ತು. ಅದು ಯಾವುದನ್ನು ಲೆಕ್ಕಿಸದೆ ಇವರೆಲ್ಲರ ಈ ಸ್ಥಿತಿಗೆ ಕಾರಣನಾಗಿದೆಯಲ್ಲ ಹನುಮ. ಬುದ್ಧಿಮತಾಂ ವರಿಷ್ಠಾಂ, ನೀನೊಬ್ಬ ಮೇಧಾವಿ, ಸುಜ್ಞಾನಿ, ಸಕಲ ತತ್ವವ ಬಲ್ಲ ಕೋವಿದ ನೀನು, ಪರಮಜ್ಞಾನಿ ಎನ್ನುವ ಹಾಗೆ ನಾನ್ಯಾಕೆ ಪ್ರಪಂಚವೇ ನಿನ್ನನ್ನು ಗುರುತಿಸಿದೆ. ಯಾವುದು ಮಾಡಿದರೆ ಸರಿ, ಯಾವುದು ಮಾಡಿದರೆ ತಪ್ಪು ಎನ್ನುವಂತ ಸುಜ್ಞಾನವನ್ನ ಕಳೆದುಕೊಂಡು ಅಜ್ಞಾನದಲ್ಲಿ ಈ ರೀತಿ ವ್ಯವಹರಿಸಿ ಬಿಟ್ಟಿಯಲ್ಲ ಕಂದ. ಹನುಮ, ಯಾಕೆ ಹೀಗೆ ಮಾಡಿದ್ಯೋ ನೀನು? ಓ ಕರುಣಾವಾರಿಧಿ, ಕರುಣಾವಾರಿಧಿಯೇ ಕೇಳು ಆಶಕೂತನು ಮಂಗ ಕರುಣವಾರಿಧಿಯೇ ಕೇಳು ಆಶಕು
ಶಕುಂತನು ಮುಂದೆ ಬರುತ್ತೆನ್ನ ಮಾತೆಯ ಬಳಿಗೆ ಬರುತ್ತನ್ನ ಮಾತೆಯ ಬಳಿಗೆ ಹರಣದಾನವ ಬೇಡಿ ಮೊದಲು ನಂಬುಗೆಗೊಂಡು ಹರಣದಾನವ ಬೇಡಿ ಮೊದಲು ನಂಬುಗೆಗೊಂಡು ಪರಿಯಾರುಗಿದ ಭೀತಿಯೊಳಗೆ ದೇವಾ ಓ ಕರುಣಾವಾರಿಧಿ ಹನುಮಂತ ಭಗವಂತ, ಈ ಪ್ರಪಂಚದಲ್ಲಿರುವಂತ ಹಳ್ಳ ಕೊಳ್ಳ ನದಿ ಎಲ್ಲವೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಬತ್ತಿ ಹೋಗುವುದಕ್ಕೆ ಸಾಧ್ಯ ಉಂಟಂತೆ. ಯಾವ ಕಾಲಕ್ಕೂ ಬತ್ತದೇ ಇರುವುದು ಯಾವುದು ಅಂತ ಕೇಳಿದ್ರೆ ಅದು ಸಾಗರ ವಾರಿಧಿ. ನಿನ್ನನ್ನ ಕರುಣಾವಾರಿಧಿ ಅಂತ ಕರೆದ್ರು. ಕರುಣೆ ಎನ್ನುವಂತ ಸಾಗರವನ್ನ ನಿನ್ನುದರದಲ್ಲಿಟ್ಟುಕೊಂಡವ ನೀನು. ಕರುಣೆಯ ವರತೆ ಅಂತ ನನ್ನನ್ನು ಕರೆದಿದ್ದಾರೆ. ಎಷ್ಟು ದೊಡ್ಡವ ಭಗವಂತ. ಹಾ, ನಿನ್ನವರು ಅಂತ ಕರೆಸಿಕೊಂಡು ಬಂದವರು ಅನೇಕರನ್ನ ಬಡಿಯುವುದಕ್ಕೆ ಮುಂದಾದೆ. ಆದ್ರೆ ಮಗನೇ ಹನುಮಂತ ಎನ್ನುವಂತ ವಾತ್ಸಲ್ಯಪೂರಿತವಾದಂತಹ ಮಾತುಗಳನ್ನ ಆಡುವುದಕ್ಕೆ ಮುಂದಾದೆ ನೀನು. ಯಾಕೆ ಮಾಡಿದೆ ಹನುಮ ಅಂತ ಕೇಳಿದೆಯಲ್ಲ, ನನ್ನ ಅಂತರಂಗವನ್ನ ನಾನು ಹೇಗೆ ತೆರೆದಿಡ್ಲಿ ಪ್ರಭಾ? ಸ್ಪಷ್ಟವಾಗಿ ಹೇಳು ಹನುಮಂತ. ಇವರು ಯಾರು ಬೇರೆ ಅಲ್ಲ, ಇವರು ನನ್ನವರೇ ಆಗಿದ್ರು. ಈ ಎಲ್ಲ ವಾನರರಿಗೊಂದು ಅಸ್ತಿತ್ವವೇ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಒಂದು ಅಸ್ತಿತ್ವವನ್ನ ಒದಗಿಸಿಕೊಟ್ಟ ಮಹಾತ್ಮ ನೀನು. ಆದ್ರೆ ಇಂದು ನಿನ್ನ ಭಕ್ತರಾದಂತ ನಾನೇ ಇವರನ್ನ ಹೊಡೆಯುವ ಹಾಗಾಯಿತು. ಯಾಕೆ ಹೀಗೆ ಮಾಡಿದೆ? ಇವರೆಲ್ಲ ಸೇರಿ ನನಗೆ ಹೊಡೆಯುವುದಕ್ಕೆ ಬಂದ್ರು ಭಗವಂತ. ನನ್ನನ್ನ ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ನಾನೂ ಇವರನ್ನ ಹೊಡೆದೆ. ನನ್ನದು ತಪ್ಪಿಲ್ಲ ಪ್ರಭು. ಸರಿ, ನಿನ್ನ ಮರೆ ನಿನ್ನ ಮೇಲೆ ಮುಗಿಬೀಳಬೇಕಿದ್ರೆ ಕಾರಣ ಎನ್ನುವುದೊಂದು ಬೇಕೋ ಬೇಡವೋ? ಹೌದು, ಯಾವ ಕಾರಣದಿಂದ ಅವರು ನಿನ್ನ ಮೈ ಮೇಲೆ ಬಿದ್ರು? ಶಕುಂತನ ಪ್ರಕರಣ. ಹೌದಾ? ಹೌದು ಏನಾಯ್ತು ಭಗವಂತ. ನಾನಿಲ್ಲದೆ ಹೊತ್ತಿನಲ್ಲಿ ಆ ಶಕುಂತ ನನ್ನ ಅಮ್ಮನವರಿಗಾಗಿ ಬಂದು ಪ್ರಾಣ ಭಿಕ್ಷೆಯನ್ನ ಬೇಡುವುದಕ್ಕೆ ಮುಂದಾದನಂತೆ. ಮಾತನ್ನ ಪಡೆದನಂತೆ. ಯಾವ ರೀತಿಯಲ್ಲಿ? ಮಗು ಹನುಮಂತನ ಮೇಲಾಣೆ, ನನ್ನ ಅಮ್ಮ ಕೊಟ್ಟಂತಹ ಮಾತು ನಿನ್ನ ಪ್ರಾಣ ರಕ್ಷಣೆಯನ್ನ ಮಾಡ್ತೇನೆ ಎನ್ನುವುದಾಗಿ. ಆಮೇಲೆ ಗೊತ್ತಾದದ್ದು ನಮ್ಮಮ್ಮನಿಗೆ ಇವ ರಾಮವೈರಿ ಎನ್ನುವುದಾಗಿ. ನನ್ನಮ್ಮ ಕಂಗಾಲಾಗಿ ಹೋದಳು. ಮಗನೇ ಹನುಮಂತ ಅಂತ ಕರೆದಳು. ನಾನು ಓಡೋಡಿ ಬಂದೆ. ಅಮ್ಮನ ಕಣ್ಣಲ್ಲಿ ಕಣ್ಣೀರನ್ನ ಕಂಡು ತಡ್ಕೊಳ್ಳಿಕ್ಕಾಗ್ಲಿಲ್ಲ. ಪ್ರಭಾ, ನಿನ್ನ ಚಿಂತೆಗೆ ಕಾರಣ ಏನು ಅಂತ ಹೇಳಮ್ಮ. ಅದನ್ನ ಹೋಗಲಾಡಿಸದೆ ಹೋದ್ರೆ ರಾಮನಾಣೆ ರಾಮನಾಣೆ ನಾನು ಪ್ರತಿಜ್ಞೆಯನ್ನ ಮಾಡಿಬಿಟ್ಟೆ. ಆಮೇಲೆ ಗೊತ್ತಾದದ್ದು ಶಕುಂತ ನಿನ್ನ ವೈರಿ. ಏನು ಮಾಡೋಣ? ಹೇಳಿ ಕಳಿಸಿದ ಮೇಲಾದ್ರೂ ಬಿಟ್ಕೊಡ್ಬಹುದಿತ್ತೋ ಇಲ್ಲೋ? ಹೇಗೆ ಬಿಟ್ಟುಕೊಳ್ಳಿ ಭಗವಂತ? ಅಮ್ಮನಿಗೆ ಕೊಟ್ಟಂತಹ ಮಾತು, ಅಮ್ಮನ ಮಾತು, ಅದನ್ನ ನಡೆಸಬೇಕಾದದ್ದು ಮಗನಾಗಿ ನನ್ನ ಕರ್ತವ್ಯ ಅಲ್ಲವೇ ಪ್ರಭು? ಹಾಗಾಗಿ ಇಷ್ಟೆಲ್ಲ ವ್ಯವಹರಿಸಿದ್ದು ನೀನು ಅಮ್ಮನಿಗಾಗಿ. ಮರುಳೆ ಹನುಮಂತ ನೀ ಪರಮ ಸಾತ್ವಿಕಂ ಕಾಮ ವಿರಹಿತನೆಂದು ನಂಬಿದ್ದೆ. ಕಾಮ ಸಂಗೊಳದೆನ್ನರಿಪು ಶಕುಂತನಂ ತೋರದಡ ಸಂಗ್ರಾಮಿ. ಯಾವ ಬಾಯಲ್ಲಿ ಶುದ್ಧಾನೆ ಸಂಬೋಧಿಸಿದ್ನು ಅದೇ ಬಾಯಲ್ಲಿ ನಾನು ಹೇಳಬೇಕಾಯ್ತು. ಛೀ ಮರುಳೆ ಹನುಮಂತ. ತಾಯಿಯ ಮಾತಿಗೋಸ್ಕರವಾಗಿ ನನ್ನ ವಿರೋಧಿಯಾದ್ರೂ ನೀನು ಇಟ್ಟುಕೊಂಡೆ. ನೀನ್ಯಾರು? ನೀನೇನು? ನೀನು ಹೀಗಾದೆ ಹೇಗೆ ಎನ್ನುವ ಪರಿಜ್ಞಾನ ನಿನಗುಂಟ? ಒಂದು ಕಾಲದಲ್ಲಿ ಪಂಪಾ ಸರೋವರದಲ್ಲಿ ಅಜ್ಞಾನದಿಂದ ಕುಳಿತವ ನೀನು. ನನ್ನ ದರ್ಶನದಿಂದ ಸುಜ್ಞಾನವನ್ನ ಪಡೆದೆ. ಸತ್ಯ. ಆವತ್ತೇ ಹೇಳಿದೆ, ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮದೇವ ದೇವ. ತಂದೆ ತಾಯಿ ಬಂಧು ಬಳಗ ಸಂಪತ್ತು ಅಧಿಕಾರ ಸರ್ವ ಸುಖ ಎಲ್ಲವನ್ನ ಕಂಡಿದ್ದು ರಾಮ ನಿನ್ನಲ್ಲಿ ಎನ್ನುವ ಹಾಗೆ. ಅಂದ್ರೆ ನಿನಗೆ ನಾನು ತಾಯಿಯ ಸ್ಥಾನದಲ್ಲಿದ್ದವ ಅಂತ ಆಯ್ತು ಅಲ್ವಾ? ಹೌದು. ನಾನು ತಾಯಿಯ ಸ್ಥಾನದಲ್ಲಿದ್ದು ನನ್ನ ವಿರೋಧಿಯನ್ನ ಬಿಟ್ಟುಕೊಡು ಅಂತ ಹೇಳಿ ಕಳಿಸಿದ್ರು. ನೀನು ಬಿಟ್ಟುಕೊಡ್ಲಿಲ್ಲ. ನಿನ್ನ ತಾಯಿಯ ಮಾತು ಮಗು ಇವನನ್ನ ಇಟ್ಟುಕೊಳ್ಬೇಕು ಕಾಪಾಡು ಅಂತ ಹೇಳಿದಾಗ ನೀನು ಅವನ ರಕ್ಷಣೆಗೆ ಮುಂದಾದೆ. ಇದು ಸರಿಯಾ?
ನಿನ್ನ ಬದುಕಿನಲ್ಲಿ ನನ್ನ ಹೊರತಾಗಿ ಮತ್ತೊಬ್ಬಳು ತಾಯಿ ಇದ್ದಾಳೇನೋ ನಿನಗೆ? ಭಗವಂತ, ಹ, ನೀವು ಹೇಳಿದ ಪ್ರಶ್ನೆ ಸರಿ ಹೌದು. ಹ. ಹಾಗಂತ ಅದಕ್ಕೆ ಕಾರಣವೂ ನೀವೇ ಆಗಿದ್ದೀರಿ. ಏನು? ಒಮ್ಮೆ ನೆನಪು ಮಾಡಿಕೊಳ್ಳಬೇಕು. ಹ, ರಾವಣಾದಿಗಳ ಕಳರನ್ನ ಕೊಂದ ಮೇಲೆ ಅಯೋಧ್ಯೆಯನ್ನ ಸೇರಿ ಪಟ್ಟಾಭಿಷಿಕ್ತರಾದಂತಹ ಸಂದರ್ಭ, ರಾಮ ಸೇವೆಯನ್ನ ಮಾಡಿದಂತಹ ಎಲ್ಲಾ ವಾನರರನ್ನ ಕರೆದು ಅವರಿಗೆ ಬಹುಮಾನವನ್ನ ಕೊಟ್ಟು ಒಂದೊಂದು ಕಾರ್ಯವನ್ನ ಕೊಟ್ಟವರು ನೀವು. ಹೌದು. ಹಾಗೆಯೇ ನನ್ನನ್ನ ಕರೆದು ನೀವು ಮಾಡಿದಂತಹ ಮಾತ್ಯಾವುದು? ಹ, ಗಂಧದ ಕೊರಡಿನ ಹಾಗೆ ರಾಮನ ಸೇವೆಯಲ್ಲಿ ನಿನ್ನ ತ್ಯಾಗವನ್ನ ತೋರಿಸಿದ್ದಿ ಹನುಮ. ಇನ್ನು ಅಂಜನಾದ್ರಿಯನ್ನ ಸೇರು, ಮಾತೆಯ ಸೇವೆಯನ್ನ ಮಾಡು ಎನ್ನುವುದಾಗಿ ಅವತ್ತಿನ ದಿವಸ ಕರೆದು ನೀವಷ್ಟು ಹೇಳಲಿಲ್ಲ ಅಂತಾದ್ರೆ ಇವತ್ತಿನ ದಿವಸ ಈ ಪ್ರಸಂಗವೇ ಆಗ್ತಿರ್ಲಿಲ್ಲ. ಎಲ್ಲ ನಿನ್ನ ಒಟ್ಟಾರೆ ನಾವು ಹೇಳಿದ ಮಾತೇ ನಮ್ಗೆ ತಿರುಗೇಟು. ಅಂಜನಾದ್ರಿಗೆ ಹೋಗು, ನಿನ್ನ ತಾಯಿಯಲ್ಲೇ ನನ್ನನ್ನ ಕಾಣು, ನಾನು ಆಡಿದ ಮಾತು. ಹೌದು. ಹಾಗಾಗಿ ನಿನ್ನ ತಾಯಿ ಮಗು ಹನುಮಾಯನ ರಕ್ಷಣೆ ಮಾಡುವಂತ ಹೇಳಿದ್ಲು ಎನ್ನುವುದು ರಾಮನ ಮಾತು ನಿನಗೆ. ನಾವು ರಾಮದಾಸರು, ನಮಗೆ ರಾಮನೇ ಆದರ್ಶ. ಅಲ್ಲ, ಚಿಕ್ಕಮ್ಮನ ಮಾತಿಗಾಗಿ ಕಾಡಿ ಹೋದವರು ನೀವು ಹೆತ್ತಮ್ಮನ ಮಾತಿಗಾಗಿ ರಕ್ಷಣೆ ಕೊಟ್ಟರೆ ತಪ್ಪ? ಆದರ್ಶ ನನ್ನಿಂದಲೇ ಬಂದದ್ದು. ಬದುಕಿನಲ್ಲಿ ತಾಯಿಯ ಮಾತಿಗೆ ಎಷ್ಟರ ಮಹತ್ವವನ್ನು ನೀಡಬೇಕು ಎನ್ನುವುದಕ್ಕೆ ಸಾಕ್ಷಿ ನಾನು. ಚಿಕ್ಕಮ್ಮನ ಮಾತಿಗೋಸ್ಕರವಾಗಿ ನಾನು ಅಡವಿಗೆ ಹೋದವನು ಅಧಿಕಾರವನ್ನು ಬಿಟ್ಟು ನಿನ್ನ ಹೆತ್ತಮ್ಮನ ಮಾತನ್ನ ನೀನು ನಡೆಸಬಾರದು ಅಂತಲ್ಲ. ನನ್ನ ಹೆತ್ತಮ್ಮನೋ ಹೆತ್ತ ತಂದೆಯೋ ಸರ್ವವನ್ನು ನನ್ನಲ್ಲಿ ಕಂಡುಕೊಂಡ ಮೇಲೆ ನಾನು ಬಿಟ್ಟು ಕೊಡು ಅಂತ ಹೇಳುವಲ್ಲಿ ನೀನು ಬಿಟ್ಟು ಕೊಡದೆ ಹೋದದ್ದು ದೊಡ್ಡ ಅಪರಾಧ. ಇಷ್ಟಾಗಿಯೂ ನಾನೇ ಅವನನ್ನ ರಕ್ಷಣೆ ಮಾಡುವಂತ ಹೇಳಿದ್ದೇನೆ ಎನ್ನುವಂತ ಧೈರ್ಯದ ಮಾತನ್ನ ಆಡ್ತೀಯ ಅಂತಾದ್ರೆ ನನ್ನ ಮಾತನ್ನು ಹೇಗೆ ಉಳಿಸಿಕೊಳ್ಳಬೇಕು ಎನ್ನುವಂತ ಹೊಣೆಗಾರಿಕೆಯೂ ನನಗುಂಟು. ಏನಾದೀತು ಯೋಚನೆ ಮಾಡಿದ್ದೀಯಾ? ಏನಾದೀತು? ಕರುಣ ವಾರಿದಿ ಮಾತ್ರ ಅಲ್ಲ, ನಾ ಮುನಿದನಾದರೆ ಸರೋರುಗ ಭವಾಂಡವಂ ಹೋಮಿಸುವ ಸಾಗಸ ಎಂದು ನಿರ್ಪುದ ರಥ ಸ್ವಾಮಿದ್ರೋಹವನೆಸಗಿ ಸಾಯಬೇಡೆಂದು ಭೀಕರಿಸಿದನು ರಘುನಾಥ. ರಾಮನ ಯೋಗ್ಯತೆಯನ್ನು ಚೆನ್ನಾಗಿ ತಿಳಿದವ ನೀನು. ರಾಮನ ನುಡಿ ಒಂದೇ, ರಾಮನ ಗುರಿ ಒಂದೇ, ರಾಮನ ನಡೆ ಒಂದೇ, ನುಡಿದಂತೆ ನಡೆಯುವುದು. ಈ ಶಕುಂತನನ್ನ ಕೊಲಿತೇನೆ 8 ದಿನದೊಳಗೆ ಎನ್ನುವ ಹಾಗೆ ಪ್ರತಿಜ್ಞೆಯನ್ನು ಮಾಡಿದವ ನಾನು. ಈ ನನ್ನ ಪ್ರತಿಜ್ಞೆಗೆ ಲೋಪ ಬಂತು ಅಂತಾದರೆ ರಾಮನ ವ್ಯಕ್ತಿತ್ವಕ್ಕೆ ಪ್ರಪಂಚದಲ್ಲಿ ಬೆಲೆ ಇಲ್ಲ. ರಾಮದಾಸನಾಗಿ ಇದನ್ನು ಚೆನ್ನಾಗಿ ನೀನು ಮನಗೊಂಡವ. ನಾನು ಬಿಟ್ಟು ಕೊಡು ಅಂತ ಹೇಳಿದಾಗಲೂ ನೀನು ಬಿಟ್ಟು ಕೊಡ್ಲಿಲ್ಲ ಅಂತಾದ್ರೆ ರಾಮನ ಕೋಪಕ್ಕೋ ಕ್ರೋಧಕ್ಕೋ ನೀನು ಕಾರಣನಾಗಬೇಕಾಗಿತ್ತು. ನಾ ಮುನಿದನಾದರೆ ಈ ತಾವರೆಯ ಭವಾಂಡ ಪ್ರಪಂಚ ಎನ್ನುವಂತಹ ಸೃಷ್ಟಿಯನ್ನ ಓಮಿಸಿ ಬಿಡ್ತೇನೆ, ಜಾಗ್ರತೆ. ದೇವ ದೇವನೇ ನಿನ್ನ ರಾಮ ಪ್ರಭಾವದಿಂದ, ದೇವ ದೇವನೇ ನಿನ್ನ ನಾಮ ಪ್ರಭಾವದಿಂದರಿ ನೀನು ದಗಿಸುವ ತಾವರ ಭವಾಂಡವನು, ನೀನು ದಹಿಸುವ ತಾವರ ಭವಾಂಡವ ಲಾಂಗೂಲದಲ್ಲಿ ನೆಲೆಗೊಳಿಸಿ, ಲಾಂಗೂಲದಲ್ಲಿ ನೆಲೆಗೊಳಿಸಿ ಅವಗೌಸಲಗುವೆನು ಸಿಂಧು ಮಗೀವರನ. ನಾನು ಬಗೆತನವ ಬಿಟ್ಟದಿ ಸಾವಧಾನದಿ ತೆರಳು ಪೌರುಷ ಕಂಜ ನಿಶ್ಚಯದಿ. ನೀನು ಮುರಿದು ನಿಂತೆ ಅಂತಾದ್ರೆ ತಾವರೆ ಭವಾಂಡವನ್ನು ಸುಟ್ಟುರುಹುತ್ತೇನೆ. ಅದ್ರೊಳಗೆ ನೀನು ಸುಟ್ಟು ಹೋಗ್ತೀಯ. ಆಗಲಿ. ಒಂದು ವೇಳೆ ನೀನು ಹಾಗೆ ಮಾಡುವುದಕ್ಕೆ ಮುಂದುವರಿಯುವುದೇ ಸತ್ಯ ಅಂತಾದ್ರೆ ಅದೇ ತಾವರೆಯ ಭವಾಂಡವನ್ನ ನಿನ್ನ ನಾಮಬಲದ ಮೂಲಕವಾಗಿ ಲಾಂಗೂಲದಲ್ಲಿಟ್ಟು ರಕ್ಷಿಸ್ತೇನೆ, ಶಕುಂತನನ್ನು ರಕ್ಷಿಸ್ತೇನೆ. ನಾನು ಸುಡುವಂತ ಬ್ರಹ್ಮಾಂಡ ಬಾಂಡವನ್ನ ನೀನು ರಕ್ಷಿಸ್ತೀಯ. ಹೌದು. ಎಲ್ಲಿಟ್ಟು? ಲಾಂಗೂಲದಲ್ಲಿ. ಬಾಲ. ಹೌದು. ಮಂಗನಿಗೆ ಬಾಲವೇ ಬಲ ಅಂತ ನನಗೆ ಗೊತ್ತುಂಟು. ಆದ್ರೂ ಯಾವ ಧೈರ್ಯದಿಂದ ಯಾವ ಬಲದಿಂದ ನೀನು ಅವನನ್ನು ರಕ್ಷಿಸ್ತೀಯ? ನಾಮಬಲ. ರಾಮನಾಮವೇ ನನಗೆ ದೊಡ್ಡ ಬಲ. ರಾಮನಾಮದ ಬಲ. ಹೌದು. ಎಲ್ಲ ಬುದ್ಧಿವಂತನೇ. ಬಂಡವಾಳ ನಮ್ದು, ವ್ಯಾಪಾರ ನಿನ್ನದು ಅಲ್ವಾ? ಬಂಡವಾಳ ತಕ್ಕೊಂಡವರಿಗೆಲ್ಲ ನಷ್ಟ ಇಲ್ಲದೆ ವ್ಯಾಪಾರ ಮಾಡ್ಲಿಕ್ಕೆ ಬರುವುದಿಲ್ಲ.
ಆ ಮಟ್ಟಿಗೆ ನಾವು ಅಡ್ಡಿಲ್ಲ, ನಷ್ಟ ಇಲ್ಲದೆ ವ್ಯಾಪಾರ ಮಾಡ್ತೇವೆ. ವಿಷಯ ಹೌದು. ಬಂಡವಾಳ ಕೊಡೋರಿದ್ರು ವ್ಯಾಪಾರ ಸರಿ ಮಾಡುವುದು ಬುದ್ಧಿವಂತಿಕೆ. ಹೌದು. ವ್ಯಾಪಾರ ಹೇಗೆ ಮಾಡ್ತೇನೆ ನೋಡ್ತೇನೆ. ಆಯತಾಂಬಗಿ ಕೇಳು ರಾಘವರಾಯನ ಸದಸ್ತ್ರಗಳು ಹನುಮನ ಕಾಯದಲ್ಲಿ ಶಾಂಡಿಲ್ಯ ಪತ್ರಿಗಳಾಗಿ ಮೆರವುತ್ತಿರ. ತೂಯಜಾಪ್ತನು ಪಡುಗಡಲ ಪರ್ಯಾಯದಿವು ಪೊಗುವುದವು ಕಂಡ ವಾಯುಜಾತನು. ತೂಯಜಾಪ್ತನು ಪಡುಗಡಲ ಪರ್ಯಾಯದಿವು ಪೊಗುವುದನು ಕಂಡ ವಾಯುಜಾತ. ಶ್ರೀರಾಮಗಿಂತೆಂದ ಪಚಾರಿಸುತ್ತ ಹೋಯಿತು ಗೊತ್ತದು ನೋಡು ಶ್ರೀರಾಮ. ಸೂರ್ಯಾಸ್ತದ ಬೆಳಗಾಗಿ ಶಕುಂತಲ ತಲೆಯನ್ನು ಕತ್ತರಿಸ್ತೇನೆ. ನಮ್ಮ ರಾಮದೇವರ ಪ್ರತಿಜ್ಞೆ ನೋಡು, ಹೊತ್ತು ಮುಳುಗುವುದಕ್ಕೆ ಇನ್ನು ಸ್ವಲ್ಪ ಸಮಯ ಹಾಗೇ ಉಳಿದಿದೆ. ರಾಮನ ಮಾತು, ರಾಮನ ಪ್ರತಿಜ್ಞೆ ಅದು ಹಾಳಾಗಬಾರದು. ತೊಡು ಬಾಣವನ್ನ, ಕೊಲ್ಲು ಶಕುಂತಲನ್ನ. ಇಂಥ ಸಮಯದಲ್ಲಿ ಬಂದ ಲಕ್ಷಣ ವಿಶ್ವಾಮಿತ್ರ ಚಿತ್ತವಿಸಾನೆಂಬ ಮಾತ, ಚಿತ್ತವಿಸಾನೆಂಬ ಮಾತ ರಾಮಚಂದ್ರ ಪೂರ್ಣ ಗೊತ್ತುವುದಿಲ್ಲ ಬಯ್ಯ ರಾಮಚಂದ್ರ. ಯಾಕೆ ಯೋಚನೆ ಮಾಡ್ತಾ ನಿಂತಿದ್ದೀಯ? ಮೂಡಿದಂತ ಸೂರ್ಯನ್ನು ಮುಳುಗಲಿಲ್ಲ, ಇನ್ನು ಸಮಯ ಉಂಟು, ಬಾಣ ಪ್ರಯೋಗ ಮಾಡು. ನೀವೇನೋ ಹೇಳ್ತೀರಿ, ಪೂರ್ಣ ಹೊತ್ತು ಹೋಗ್ಲಿಲ್ಲ ಅಂತ. ಹೌದು, ಸೂರ್ಯ ಗಮಿಸುವುದನ್ನ ನೋಡಿದ್ರ? ಅದಕ್ಕಾಗಿ ಯೋಚನೆ ಮಾಡ್ತಾ ಇದ್ದೀಯಾ? ಯೋಚನೆ ಮಾಡಬೇಕಾದ ಮುಂದೆ ಸೂರ್ಯ ಗಮಿಸದಂತೆ, ಮುಂದೆ ಸೂರ್ಯ ಗಮಿಸದಂತೆ ರಾಮಚಂದ್ರ ಆದಿಕ್ತಂತನವ ಮಾಡ್ದೆ ನೋಡು ರಾಮಚಂದ್ರ. ಯೋಚನೆ ಮಾಡಬೇಕಾದಂತ ಅಗತ್ಯ ಇಲ್ಲ. ಸೂರ್ಯ ಮತ್ತೆ ಮುಂದೆ ಹೋಗಬಾರದು. ಹಾಗೆ ಸೂರ್ಯನನ್ನ ನಾನು ದಿಗ್ಬಂಧನ ಮಾಡ್ತೇನೆ, ಪ್ರಯೋಗ ಹಾಗಿದ್ರೆ ನನ್ನ ಕಾರ್ಯ ಮುಂದುವರಿಸ್ತೇನೆ. ರಾಮ 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 ರಾಮ. ಎಲ್ಲ ಕಥೆಯೇ ಇದು. ರಾಮದೇವ್ರೆ, ಒಂದು ಧರ್ಮಕ್ಕೆ ಸನ್ಮಾನ ಆಗೋಯ್ತು ಅವನಿಗೆ. ಬಂದವ್ರಿಲ್ಲ, ಹೋದವ್ರಿಲ್ಲ. ಏನ್ ಕತೆ ಇದು? ಸೀತಾ, ಬಾ. ಏನು ಕುಳಿತರಾಗೋದಿಲ್ವೇ? ಏನಿದೇನಿದು ಗುಟ್ಟು? ಸೀತಾದೇವಿ, ಏನಿದೇನಿದು ಗುಟ್ಟು? ನಿನ್ನೆ ರಾತ್ರಿ ನಾ ಕೇಳಿದ್ದೆ ನಿಮ್ಮ ಹತ್ರ. ಅಲ್ಲ, ನಾ ತೀರ್ಸಿ ಕೇಳಿದ್ದೆ. ಸೀತಾದೇವಿ ಅಂತ ಮಧ್ಯೆ ಹೆಚ್ಚಿದ್ದೇನೆ. ಏನು ಗುಟ್ಟು ಅಂತಲ?
ನಾನು ಬಿಟ್ಟಂತ ಬಾಣಗಳೆಲ್ಲ ಸಾಮಾನ್ಯ ಬಾಣಗಳೆಲ್ಲ ಶಾಂಡಿಲ್ಯ ಬಿಲ್ವ ಪತ್ರೆಗಳಾಗಿ ಅವನ ತಲೆ ಮೇಲೆ. ಹೌದು. ಬಿಟ್ಟಂತ ಆ ಪಿತಾಮಹಶರ ಬ್ರಹ್ಮಾಸ್ತ್ರ ಎಣೆ ಉಂಟೇನೆ ಅದಕ್ಕೆ. ಹೌದಪ್ಪ. ಕೊರಳಲ್ಲೊಂದು ವೈಜಯಂತಿ ಮಾಲೆಯಾಗಿ ಪರಿಣಮಿಸಿದೆ. ಈಗ ನನಗನಿಸುವುದು ಏನು, ಪ್ರಸಂಗವೇ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂತ. ಈ ರಾಮಾಂಜನೇಯರ ಕಾಳಗ ಹೋಗಿ ದೇವಿ ಮಹಾತ್ಮೆ ಪ್ರಾರಂಭ ಆಯ್ತು ಅಂತ. ಏನಿದೇನಿದು ಹುಟ್ಟು ಸ್ವಾಮಿ, ಸತ್ಯ ವಿಷಯವನ್ನು ಈಗ ಹೇಳ್ತೇನೆ ಕೇಳಿ. ನಾ ಬರ್ತೇನೆ ಅಂತ ಒತ್ತಾಯ ಮಾಡಿದ್ದೆ. ಏನೋ ಗುಟ್ಟುಂಟು ನನಗೂ. ಕೆಲವು ದಿವಸದ ಹಿಂದೆ ಇವನ ತಾಯಿ ಅಂಜನಾದೇವಿ ನೇರವಾಗಿ ನನ್ನ ಅಂತಃಪುರದವರೆಗೆ ಬಂದ್ಲು. ವಿಶೇಷವಾಗಿ ನನ್ನ ಹಾಡಿ ಹೊಗಳಿ ಸ್ತುತಿಸಿದ್ಲು. ಏನಮ್ಮ ಅಂತ ಕೇಳಿದೆ ನಾನು. ನಿಮ್ಮ ಮಗ ಕೃಪಾ ವಿಶೇಷವನ್ನು ಬಯಸಿ ಕಳಿಸಿದ್ದಾನೆ ಅಂತ ಹೇಳಿದ್ಲು. ಏನು ಕೃಪಾ ವಿಶೇಷ ಅಂತ ಕೇಳಿದೆ. ಮುಂದೆಲ್ಲಾದ್ರೂ ರಾಮನ ಆಂಜನೇಯರಿಗೆ ಯುದ್ಧವಾದರೆ ರಾಮ ಬಿಡುವಂತಹ ಯಾವೆಲ್ಲ ಶರಗಳು ಸಾಮಾನ್ಯ ಶರಗಳು ಶಾಂಡಿಲ್ಯ ದಳಗಳಾಗಿ ನನ್ನ ಮಗನ ಶಿರದ ಮೇಲೆ ಬೀಳುವ ಹಾಗೆ, ಕುಪಿತನಾಗಿರುವಂತಹ ರಾಮಚಂದ್ರ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದರೆ ಅದು ವೈಜಯಂತಿಯ ಹಾರವಾಗಿ ಬೀಳುವ ಹಾಗೆ ವರವೆರಡನ್ನ ಕರುಣಿಸಬೇಕು ದೇವಿ ಅಂತ ನನಗೆ ಕಾಲಿಡಿದು ಕೊಯ್ ಮುಗಿದು ಬಿಟ್ಲು. ಕೊನೆಗೆ ದೇವಿಯವರು ವಾಚ ಏನಾಯ್ತು? ಸಂತೋಷ ಆಯ್ತಾ ಇಲ್ವಾ? ತಾತಾಸ್ತು ಅಂತ ಕೊಟ್ಟು ಕಳಿಸೇ ಬಿಟ್ಟೆ. ದೇವಿ ಅಲ್ವಾ? ಅವತ್ ನಾನು ಮನೇಲಿಲ್ವಾ? ನೀವು ಆಸ್ಥಾನದಲ್ಲಿದ್ರಿ, ನಾ ಅಂತಃಪುರದಲ್ಲಿದ್ದೀರ. ಅಂತೂ ನಾನು ಅಂತಃಪುರದಲ್ಲಿ ಇಲ್ಲದೆ ಹೋದಾಗ ನಡೆದ ಘಟನೆ. ಹೌದು. ಪಂಚಾಂಗ ಗಟ್ಟಿ ಹಾಕಿದ್ದಾನೆ ಅವಂತಾಯ್ತು. ಹೌದು. ಕೊಟ್ಟದ್ದು 2 ವಾರ. ಸಂಚು ದೋರಿದೆ ಹೊಂಚಿ ನಿನ್ನ ವರದಲ್ಲಿ ಕಿಂಚಿದು ಭಯವಿಲ್ಲ ನೋಡಿ ಕ್ಷಣದಿ ಕೋಡಗನ ಪಂಚಭೂತವನ ಕಾಯುವನು. ಕೊಟ್ಟದ್ದು 2 ವಾರ ಅಲ್ವಾ? ಸಂಚು ದೋರಿದ ಮಿಂಚು ಬಳ್ಳಿಯ ಕಿಂಚಿತೋ ಭಯವಿಲ್ಲ ಎನಗೆ. ರಾಮನ ಬತ್ತಳಿಕೆ ಎನ್ನುವುದು ಅಕ್ಷಯತ್ತು ನೀರ. ಏನು ಕೊರತೆ ಅಂತ ಭಾವಿಸಿದ್ದೀಯ? ಇದು ಈ ಮಹಾಸ್ತ್ರವನ್ನು ಪ್ರಯೋಗಿಸಿ ರಾಮಲಾಲಿಸು ಸಂಗ್ರಾಮ ನಿಲ್ಲಿಸು, ರಾಮಲಾಲಿಸು ಸಂಗ್ರಾಮ ನಿಲ್ಲಿಸು, ಭೂಮಿ ಬದಲಿನ ಒಂದು ಧೀಮಗಜರ. ಯಾಕೆ ಬಾಣ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದೀಯ? ಆ ಶಕುಂತರ ತಲೆ ಕತ್ತರಿಸಬೇಕಲ್ಲ, ಮತ್ತೆ ಬಾಣ ಪ್ರಯೋಗ ಮಾಡಬೇಕಾದಂತ ಅಗತ್ಯ ಇಲ್ಲ. ಅಂದ್ರೆ ನಿಮ್ಮ ಪ್ರತಿಜ್ಞೆ ಹಿಂತಗೊಂಡ್ರ? ಹಾಗಲ್ಲ, ನೀನು ಬಿಟ್ಟಿರುವಂತ ಬಾಣದಿಂದ ಆ ಶಕುಂತ ಸತ್ತು ಬಿದ್ದಿದ್ದಾನೆ. ಅಲ್ಲಿ ನೋಡು ಅಲ್ಲಿ ಆ ಕಡೆಯಲ್ಲಿ. ಹೌದಾ? ನಿನ್ನನ್ನು ನೋಡಿದಾಗ ಈ ಮಂಗ ಹೀಯಾಳಿಸ್ತಾ ಇದ್ದವ. ಈಗ ಏನೇನುವುದಾಗಿ ಸರಿಯಾಗಿ ಉತ್ತರ ಕೊಡುದು ನೀನೀಗ. ನೀವು ನಿಂತು ನೋಡಿ. ನೋಡ್ತಾ ಇರ್ತಾನೆ ಈಗ. ನೋಡೋಗನು ಮಾಶ ಕುಂತನ ಶಿವ ಶಕುಂತನ ಶಿರವ ನೋಡೋಗನು ಶಕುಂತನ ಶಿರವ ಶಕುಂತನ ಶಿರವ ನಾಡ ಮತ್ಯನು ನಾನು ಕಾಡ ಮಂಗನು ನೀನು ನಾಡ ಮತ್ಯನು ನಾನು ಕಾಡ ಮಂಗನು ನೀನು ಆಡಿದ ನುಡಿಯೇನು ಈಗಾದುದೇನ ನೋಡೋಗನು ಮಾಶ ಕುಂತನ ಶಿರವ. ಹನುಮ, ಒಬ್ಬೊಬ್ಬರಿಗೂ ಒಂದೊಂದು ಕಾಲ ಹೋಯಿತು ಹೊತ್ತು ನೋಡೋ ಶ್ರೀರಾಮ. ಆದಿತ ಅವಧಿಯು ಬಿಡು ಶರಸ್ತೋಮ. ನನ್ನನ್ನು ಎಚ್ಚರಿಸಿದವ ನೀನು. ನನ್ನ ವಂಶದ ಮೂಲ ಪುರುಷರು ಯಾರು ತಮ್ಮ ಮಾತಿನಲ್ಲಿಯೂ ಕರ್ತವ್ಯದಲ್ಲಿ ತಪ್ಪಿದವರಿಲ್ಲ. ಸೂರ್ಯವನ ಕರ್ತವ್ಯಕ್ಕೆ ಅನುಗುಣವಾಗಿ ಮುಳುಗುವುದಕ್ಕೆ ಹೊರಟು ನಿಂತಿದ್ದ.
ಬಹುಶಃ ರಾಮ ತಪ್ಪಿರ ಅಂತ ಭಾವಿಸಿದ್ದ ನೀನು ಮಾತಿನಲ್ಲಿ. ನೋಡು, ಕತ್ತಲಿನ್ನು ಆಗಲಿಲ್ಲ, ಸೂರ್ಯ ಮುಳುಗಲಿಲ್ಲ. ಆಡಿದ ಮಾತಿನಂತೆ ಶಕುಂತನ ಶಿರವನ್ನು ಕರೆದಿದ್ದೇನೆ. ಬಿದ್ದಿದೆ ನೋಡಲ್ಲಿ, ನೋಡ ಹನುಮ ಶಕುಂತನ ಶಿರವ. ಈಗ ಹೇಳು, ನಾಡ ಮರ್ತ್ಯನು ನಾನು, ಭೂಮಿಪತಿ ರೂಢಿಪತಿ ಎನಿಸಿಕೊಂಡವ ನಾನು. ನುಡಿದಂತೆ ನಡೆಯುವುದು ನಮ್ಮ ಕರ್ತವ್ಯ. ಕಾಡ ಮಂಗವು ನೀನು, ನನ್ನಂತನವನಲ್ಲಿ ಪಂಥಾವನವನ್ನು ನೀಡಿದ್ದೀಯ. ಈಗ ಹೇಳು, ಹೀಗಾದುದೇನು ಮುಂದೇನು ನೋಡಲಿ. ಕೌಶಿಕ ಗೈದಿಗ ಕೌಶಿಕ ಗೈದಿಗ ಕುಂಡುತನವನ್ನು ಕಪಟ ಕೃತ್ಯದಲ್ಲಿ ಖಂಡಿಸಿದ ನವಶ್ರವನ್ನು ಕಂಡಿದೆ. ಸುರರಲ್ಲ, ಧರ್ಮದಂತೆ ನಡೆಯಬೇಕಾದಂತಹ ಯುದ್ಧ ಅಧರ್ಮದ ದಾರಿಯನ್ನು ಹಿಡಿಯಿತು. ಅದಕ್ಕೆ ಕಾರಣ ಯಾರು? ಈ ಚಂಡ ಕೌಶಿಕ. ಇವನನ್ನ ಎಲಮದಿ ಮುನಿ ನಿಲ್ಲೋಡಿದೆ, ಎಲಮದಿ ಮುನಿ ನಿಲ್ಲೋಡಿದೆ, ಹೊಸ ಕೆಲಸವೆಲ್ಲ ಇವನು ಮಾಡಿದೆ. ಎಲಮದಿ ಮುನಿ ನಿಲ್ಲೋಡಿದೆ, ನಿಲ್ಲ ಏ ನಿಲ್ಲ. ಅಲ್ಲಿ ನಿನ್ನನ್ನು ಬಿಡ್ಲಿಕ್ಕಿಲ್ಲ. ನಿನ್ನ ಎರಡು ಕಾಲುಗಳನ್ನು ಹಿಡಿತಾನೆ, ಮೇಲೆ ಎತ್ತಾನೆ, ಕರ ಕರನೆ ತಿರುಗಿಸಿ ನೆಲಕ್ಕಪ್ಪಳಿಸ್ತೇನೆ. ಬಂದನಯ್ಯ ನೋಡು ರಾಮ, ನೋಡು ರಾಮ, ಬಂದನಯ್ಯ ನೋಡು ರಾಮ, ಗಂಧವ ಗಜಾತನನ್ನ ಕೊಂದು ಮುಗಿದುವೆ ಎಂಬನು, ಎಲ್ಲ ಕೊಂದು ಮುಗಿದುವೆ ಎಂಬನು. ಬಲು ರೋಷದಿಂದ ಮುಂದಾಗಿ ಬಪ್ಪನ. ನೋಡು ರಾಮ, ನೋಡು ರಾಮ, ನೋಡ್ತಾ ಇದ್ದೇನಲ್ಲ. ಆ ಹನುಮಂತ ನನ್ನ ಹತ್ರ ಬರ್ತಾ ಇದ್ದಾನೆ. ಬಂದ್ರೆ ಬರುವುದಷ್ಟೇ ಅಲ್ಲ, ನನ್ನ ಪಾದ ಹಿಡಿತಾನಂತೆ. ಎಷ್ಟು ದೊಡ್ಡ ಗುಣ ಅವನದು. ನೀವೇನು ಸಾಮಾನ್ಯರವರೇ? ಹೇಳಿ ಹೇಳಿ. ನಿಮ್ಮ ಪಾದ ಹಿಡಿದು ಅಯ್ಯೋ ಮಾಡ್ತೇನೆ. ಮೇಲೆ ಕೆತ್ತಾನಂತೆ. ಅಷ್ಟಕ್ಕೇ ಬಿಡುವುದಲ್ಲ, ನಿಮ್ಗೊಂದು ಮೆರವಣಿಗೆ ಉತ್ಸವ. ಅಯ್ಯೋ ಅದಲ್ಲ ಅದಲ್ಲ, ಗರ 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 ತಿರ್ಸ್ತಾನಂತೆ, ನೆಲಕ್ಕೆ ಒಪ್ಪಿಳಿಸ್ತಾನಂತೆ. ಅಪ್ಪಳಿಸಿದ್ರೆ ಹೌದೌದು, ನಾನು ಏನಾಗ್ತೇನೆ, ಹಪ್ಪಳ ಆಗಿ ಹೋಗ್ತೇನೆ. ಪುಣ್ಯಾತ್ಮ ತೆಗಿಲಿಕ್ಕೆ ಆಗುವುದಿಲ್ಲ. ಮತ್ತೇನಂತೆ ಸತ್ತಂತ ಮಾಂಸ ತಿನ್ಬೇಕಂತ ನಾನು ಹೆಣ ಆಗುದಿಲ್ಲ, ನನ್ನಿಂದ ಆಗುದಿಲ್ಲ. ಅದೇ ಸುಳ್ಳು ಹೇಳ್ಬೇಡಿ. ಒಂದು ಕಾಲ ತಿಂದವರಲ್ವ ನೀವು? ಅದು ಕಾಲುವೆ ಬೇರೆ ಆಗಿತ್ತು, ಈ ಕಾಲ ಬೇರೆ. ಅಯ್ಯೋ ಬಿಡ್ಲಿಕ್ಕಿಲ್ಲ. ಬಲೆ 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 ಗನುಮ ಮೆಚ್ಚಿದೆ ಕೇಳ ಮಮ, ಬಲೆ 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 ಗನುಮ ಮೆಚ್ಚಿದೆ ಕೇಳ ಮಮ, ಹನುಮ ಮೆಚ್ಚಿದೆ ಕೇಳ ಮಮ. ಸಾರ್ಥಕವಾಯಿತು ಜನುಮ, ಸಾರ್ಥಕವಾಯಿತು ಜನುಮ, ರಾಮನಾಮದ ಬಲುಗನು ನೀನು ಜಗದೊಳು ಪ್ರಕಟಿಸಿದೆ. ಬಲೆ 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 ಗನುಮ ಮೆಚ್ಚಿದೆ ಕೇಳ ಮಮ, ಬಲೆ 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 ಗನುಮ. ಫಲೆ ಹನುಮ ಮೆಚ್ಚಿದೆ ಕೇಳ ಮಮ. ಸ್ವಾಮಿ, ಓ ಇಷ್ಟೊತ್ತಿಗೂ ನಿಮ್ ಕೊಂಕು ಮಾತುಗಳು ಬೇಕಾ? ಅಂದ್ರೆ ಭಲೆ ಭಲೆ ಹೇಳುವುದು ಯಾರಿಗೆ? ನಿನಗೆ. ಸೋತವರಿಗ ಗೆದ್ದವರಿಗ? ನಾನೀಗ ಸೋತಿದ್ದೇನೆ, ನನ್ನ ಕಣ್ಣೆದುರುಗುಂಟು ಶಕುಂತಲ ಶೀಲ. ಈಗ ಬಲೆ ಬಲೆ ಅಂತ ಹೇಳುವುದ? ಹನುಮ, ಸಿಟ್ಟು ಬಂದವ್ರಿಗೆ ಹಾಗೆ ಸತ್ಯ ಯಾವುದು ಸುಳ್ಳು ಯಾವುದು ಯಾವುದೂ ಗೊತ್ತಾಗುವುದಿಲ್ಲ. ಅಂದ್ರೆ ಹಾಗಾಗಿ ನಿನ್ನಷ್ಟಕ್ಕೆ ನೀನೇ ಅಯ್ಯೋ ನಾನು ಸೋತೋದ್ನಲ್ಲ, ನನ್ನ ಸೋಲಿಗೆ ಈ ವಿಶ್ವಾಮಿತ್ರ ಕಾರಣರಾದಲ್ಲ. ಕಣ್ಣೆದುರಿ ಕಾಣ್ತಾ ಉಂಟು ಸತ್ಯ. ಅದೇ ಚಂಡ ಕೌಶಿಕ, ಅವನು ಮಂಡ್ಯ ಮಂಡ್ಯ ಹೊಡಿತಾನೆ. ಹನುಮಂತ, ಸಿಟ್ಟು ಮಾಡ್ಕೊಳ್ಬೇಡ, ಸ್ವಲ್ಪ ಶಾಂತನಾಗು. ಶಾಂತನಾಗಿ ಅದನ್ನು ಸರಿಯಾಗಿ ನೋಡು. ತಲೆ ಬಿದ್ದದ್ದು ಹೌದು, ಹೌದು. ಸೊತ್ತ ಮೇಲೆ ತಲೆ ದೇಹದಿಂದ ಹೊರಬಂದ ಮೇಲೆ ಒಂದು ಕಣ್ಣು ಮುಚ್ಚಬೇಕು. ಕಣ್ಣು ತೆಕ್ಕೊಂಡಿದ್ರೆ ಹಾಗೆ ಇರಬೇಕು. ಆ ತಲೆ ಪಿಳಿ 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 ಕಣ್ಣು ಮುಚ್ತಾ ಉಂಟು.
ಅದು ಹೇಗೆ ಅದು? ಅದು ಹೇಗೆ ಅದು? ಹೇಗೆ ಅದು? ಯಾಕೆಂದ್ರೆ ಅದು ನಿಜವಾದದ್ದಲ್ಲ, ಅದು ನಿಜವಾದದ್ದಲ್ಲ. ಮತ್ತೆ ಅದು ಮಾಯಕ. ಮಾಯ. ವಿಭೀಷಣನ ಮಾಯಕದಿಂದ ನಿರ್ಮಿಸಿದ ತಲೆಯೇ ಹೊರತು ನಿಜವಾದ ಶಕುಂತನ ತಲೆ ಅಲ್ಲವದು. ಹಾಗಿದ್ರೆ ಸತ್ಯ ಎಲ್ಲುಂಟು? ನಿಜವಾದ ಶಕುಂತ ಎಲ್ಲಿದ್ದಾನೆ? ನಿಜವಾದ ಶಕುಂತ ಎಲ್ಲಿರಬೇಕು ಅಲ್ಲಿ ಸುರಕ್ಷಿತವಾಗಿದ್ದಾನೆ. ಅವನು ಇಲ್ಲಿ ಬೇಕಾದ್ರೂ ನೋಡು, ನೋಡು. ಹೋದ. ಅಲ್ಲ, ಆಯ್ತಾ? ಕೋಟೆಯಿಂದ ಬಿಡಿಸಿದ್ದೇ ಬಿಡಿಸಿದ್ದೆ, ಹಾ, ಗೆದ್ದೋ ಬಿದ್ದೋ ಓಡ್ತಾ ಇದ್ದಾನೆ. ಇಷ್ಟು ಕಷ್ಟಪಟ್ಟಿದ್ದೇನೆ, ಒಂದು ಸಣ್ಣ ಧನ್ಯವಾದ ಸಮರ್ಪಣೆ, ಒಂದು ಕೃತಜ್ಞತೆ ಎಂತದ್ದು ಇಲ್ಲ. ಎಷ್ಟು ಹೋರಾಟ ಕೊಟ್ಟಿದ್ದೇನೆ. ಯಾಕೆ? ಈ ಪ್ರಸಂಗದ ಆರಂಭದಲ್ಲಿ ಇದ್ದವ ನಾನು, ಆರಂಭ ಈಗ ಮುಗಿಲಿಕ್ಕೆ ಬಂತು. ಹೌದು, ನಿನಗಿತ್ತಲೂ ಮೊದಲಿದ್ದವ ಅವ ಶಕುಂತ. ಪ್ರವೇಶವೇ ಅವನಿಂದ. ಅವ ಈಗ ಹಾಗೆ ಹೋದ. ಯಾಕೆ? ಯಾಕೆ? ಅವಸರ ಅಂತಲ್ಲ, ಹಾ. ಅವನ ಪಾತ್ರ ಮುಗಿಯಿತು, ಹಾಗಾಗಿ ಹೋದ. ಅಂದ್ರೆ ಇದು ಪಾತ್ರವ? ಹೌದೌದು. ಈಗ ಪಾತ್ರ ಮುಗ್ದವರೆಲ್ಲ ಹೋಗ್ಬೋದು ಹಾಗಾದ್ರೆ. ಸಮಯ ಉಂಟು ಸ್ವಾಮಿ. ನಿಮ್ಮದು ಮುಗಿಲಿಲ್ಲ, ಪಾತ್ರ ಹೋಯ್ತು. ನಿಮ್ಮದು ಮುಗಿಲಿಲ್ಲ. ಹನುಮ, ಅವನದ್ದು ಪಾತ್ರ ಅಂತ. ಪಾತ್ರ ಮುಗಿಯಿತು ಅಂತಾದ್ರೆ ನನ್ನದ್ದು ಯಾವುದು? ನಿನ್ನದ್ದು ಉಂಟು. ಹಾ. ನಿನ್ನದ್ದು ಇದ್ರಲ್ಲಿ ನಿಜವಾಗಿ ಪ್ರಧಾನ ಪಾತ್ರ. ಅಂದ್ರೆ ನನ್ನದ್ದು ಪಾತ್ರವೇ? ನಿನ್ನದ್ದು ಪಾತ್ರವೇ. ಹಾಗಿದ್ರೆ ನಮ್ಮದೆಲ್ಲ ಪಾತ್ರ ಮಾಡಿಸಿದ ನಿರ್ದೇಶಕರು ಯಾರು? ಅಯ್ಯೋ, ಹ? ಕೇಳ್ತೀಯ? ಹ? ಶ್ರೀರಾಮಚಂದ್ರ ಹಾ. ಪಟ್ಟಾಭಿರಾಮನಾಗಿ ಲೋಕಾಭಿರಾಮನಾಗಿ ಮೆರೆಯುವುದಕ್ಕೆ ಹ? ರಾಮಚಂದ್ರನ ಪಟ್ಟದ ರೂವಾರಿಯಾಗಿದ್ದವರು ಯಾರು? ವಸಿಷ್ಠರು ರಾಮನ ಜನನಕ್ಕೆ ಕಾರಣರಾದರು, ಹಾ. ಪುತ್ರಕಾಮೇಷ್ಟಿಯನ್ನ ಮಾಡಿಸಿ. ಹಾ. ಆದ್ರೆ ಹಾ. ರಾಮನಿಗೆ ಸಕಲ ವಿದ್ಯೆಯನ್ನು ಇತ್ತು, ಅಸ್ತ್ರಗಳನ್ನು ಇತ್ತು. ಹಾ. ಇವ ರಾಮ ಅಂತ ಪ್ರಪಂಚಕ್ಕೆ ಕಾಣುವ ಹಾಗೆ ಮಾಡಿದವರು ನಿಂತ್ಕೊಂಡಿದ್ರು. ರಾಮಚಂದ್ರ ಅಂತ ಕರೆದವರು ಇವರು. ಇವ್ರದ್ದೇ ಅಲ್ಲ ಸಂಕಲ್ಪ, ಅವ್ರನ್ನೇ ಕೇಳ್ಬೇಕು. ತಪ್ಪಾಯ್ತು, ಗೊತ್ತಾಗ್ಲಿಲ್ಲ. ನಿಮ್ ನಿರ್ದೇಶನ ಅಂತ ಗೊತ್ತಾಗದೆ ನಾನು ಕೈಯೆಲ್ಲ ಎತ್ಬಿಟ್ಟೆ. ಅಲ್ಲ ಹೌದೌದು. ಹನುಮ, ಓ. ನಿನ್ನ ತಪ್ಪಲ್ಲಪ್ಪ. ಹ. ಇದೆಲ್ಲ ನಾವೆಲ್ಲ ಸೇರಿ ಮಾಡಿದಂತ ನಾಟಕ. ಹೌದಾ? ನಾವೆಲ್ಲ ಪಾತ್ರಧಾರಿಗಳಷ್ಟೇ. ಹ. ಸೂತ್ರಧಾರಿ ಶ್ರೀಯುತ್ರೆ ಬಿಟ್ರೆ ಮತ್ತೆ ಯಾರು ಅಲ್ಲ. ಒಂದು ಊಟ ಒಳ್ಳೇದಾಗಬೇಕು ಅಂತ ಆದ್ರೆ ಹ. ಒಗ್ಗರಣೆ ಸರಿಯಾಗಿ ಕೊಡಬೇಕು. ಹೌದು. ಇಲ್ಲಿ ಸರಿಯಾಗಿ ಒಗ್ಗರಣೆ ಕೊಟ್ಟವರು ಯಾರು? ಯಾರು? ನಮ್ಮ ಅಮ್ಮ. ಇನ್ನೂ ಹೆಚ್ಚಿಗೆ ವಿಷಯ ಬೇಕಾ? ಹ. ಶ್ರೀಯುತ್ರ ಬಾಯಿಲೆ ಕೇಳಿ ತಿಳ್ಕೊಳ್ಬಹುದಂತ. ಮಾಡಿದ ಪದಾರ್ಥ ಸವಿಯವರು ಎಲ್ಲರೂ ಎಲ್ಲರೂ ಆಂಜನೇಯ. ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸ್ಬೇಕು. ಛೇ, ನೀನು ಅರಿತು ಮಾಡಿದಂತ ತಪ್ಪಲ್ಲ. ಮಹಾತ್ಮರು ಆಡಿರುವಂತ ಮಾತು ಸತ್ಯದ ಮಾತೇ ಹೌದು. ವಿಶ್ವಾಮಿತ್ರರ ಯೋಗ್ಯತೆ ನಿನಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಒಂದು ಶಾಪ ವಾಕ್ಯದಿಂದ ಶಕುಂತನನ್ನು ಕೊಲ್ಲಬಹುದಿತ್ತು ಅವರು. ಹಾಗೆ ಮಾಡಲಿಲ್ಲ. ಯಾಕೆ ಹೇಳು? ತನ್ನ ಶಿಷ್ಯ ರಾಮನ ಕೈಯಿಂದ ಕೊಲ್ಲಿಸ್ತೇನೆ ಅಂತ ಹೇಳಿದ್ದು. ಅಂದ್ರೆ ಇಲ್ಲಿ ನನ್ನನ್ನು ಅವರಿಗೆ ಪ್ರತಿಷ್ಠಾಪಿಸಬೇಕಾಗಿತ್ತು. ಅವರು ಕೈಗೊಂಡದ್ದು ರಾಮತಾರಕ ಯಜ್ಞ. ಈ ಪ್ರಪಂಚದಲ್ಲಿ ರಾಮ ಎನ್ನುವಂತ ಈ ಭೌತಿಕ ದೇಹದ ವ್ಯಕ್ತಿ ಹಿಂದೆ ಹುಟ್ಟಿದವನು ಹಿಂದೆ ಉಳಿದು ನಾಳೆ ಸತ್ತು ಹೋಗ್ತಾನೆ. ಆದ್ರೆ ರಾಮ ಎನ್ನುವಂತ ತಾರಕ ಮಂತ್ರಕ್ಕೆ ಅಳಿವಿಲ್ಲ. ರಾಮ ಹುಟ್ಟುವ ಪೂರ್ವದಲ್ಲೂ ಇತ್ತು, ರಾಮನ ನಂತರವೂ ಇರ್ತದೆ. ಶಿವನು ಅಗಜಗೆ ಉಪದೇಶಿಸಿರುವಂತಹ ಮಂತ್ರ ಇದು ರಾಮತಾರಕ ಮಂತ್ರ. ರಾಮನ ಮೂಲಕವಾಗಿಯೇ ರಾಮನನ್ನ ನಂಬಿದಂತ ಕಿಂಕರನೋರ್ವನಿಂದ ರಾಮನ ನಾಮದ ಸತ್ವ ಸಾರ ಎನ್ನುವುದು ಪ್ರಪಂಚ ಮುಖಕ್ಕೆ ಗೊತ್ತಾಗಬೇಕು ಎನ್ನುವ ಕಾರಣಕ್ಕಾಗಿ ನಿನ್ನನ್ನೇ ಇಲ್ಲಿ ಅವರು ಆಯ್ಕೆ ಮಾಡಿಕೊಂಡು ರಾಮ ದೇವರು ಅಂತ ನಂಬಿದಂತ ನನ್ನಲ್ಲಿಯೇ ಘರ್ಷಣೆಯ ಈ ಪ್ರಸಂಗವನ್ನು ಅವರು ಹೆಣೆದಿದ್ದು. ಹಾಗಾಗಿ ರಾಮ ಕಿಂಕರನಾದಂತಹ ನಿನ್ನಿಂದ ರಾಮನಾಮದ ಮಹತ್ವಕ್ಕೆ ಏನು ಎನ್ನುವುದು ಪ್ರಪಂಚಕ್ಕೆ ಗೊತ್ತಾಯಿತು. ಎಳ್ಳೆನಿತು ನಿನ್ನಲ್ಲಿ ಬೇಸರ ಇಲ್ಲ. ಸ್ವಾಮಿ, ಅನಸೂಯಾ ದೇವಿಯಿಂದ ಪತಿವ್ರತಾ ಧರ್ಮವನ್ನು ಬೋಧಿಸಿಕೊಂಡವಳು ನಾನು. ಪತಿವ್ರತೆಯಾದವಳು ವರ ಕೊಟ್ಟರೆ ಏನಾಗ್ತದೆ ಅದನ್ನು ಪರೀಕ್ಷಿಸಬೇಕು ಅಂತ ಅನಿಸಿತು ನನಗೆ. ರಾಮನ ಬಾಣಗಳಿಗೆ ಹುಸಿ ಇಲ್ಲ, ಆದರೆ ಭಕ್ತರ ಮೇಲೆ ರಾಮನ ಬಾಣಗಳಾಗುವಂತಹ ಪ್ರಯೋಗಗಳು ಏನು ಅಥವಾ ಪರಿಣಾಮಗಳೇನೆನ್ನುವುದು ಪ್ರಪಂಚ ಮುಖಕ್ಕೆ ಅರ್ಥವಾಯಿತೋ ಇಲ್ವೋ. ಅಂತೂ ರಾಮನಾಮದ ಸವಿಯನ್ನ ಹನುಮ ಲೋಕಕ್ಕೆ ಉಣಬಡಿಸಿದ್ದಾನೆನ್ನುವುದಕ್ಕೆ ಅನುಮಾನವೇ ಇಲ್ಲ. ಸತ್ಯ ಸೀತಾ, ಪತಿವ್ರತೆ ಎನಿಸಿಕೊಂಡವಳು ಪತಿಯ ಕಾರ್ಯಕ್ಕೆ ಪೂರಕವಾಗಿ ವ್ಯವಹರಿಸಿದರೆ ಮಾತ್ರ ಪತಿವ್ರತೆ ಅವಳು. ಅಂದು ರಾವಣ ನಿನ್ನನ್ನು ಕದ್ದೊಯ್ಯುವಾಗ ಸಾಯಲಿರುವಂತಹ ಜಟಾಯು ಅವನಿಗೆ ರಾಮ ದರ್ಶನ ಆಗುವವರೆಗೆ ನಿನಗೆ ಜೀವ ಉಳಿಯಲಿ ಅಂತ ನೀನು ವರವನ್ನ ನೀಡಿದವು. ಹೌದು, ವರ ಕೊಟ್ಟಿದ್ದು ಫಲಿಸಿದೆ. ಹಾಗೆ ಶಾಪವನ್ನು ಕೊಟ್ಟು ಒಬ್ಬರನ್ನು ನಿಗ್ರಹಿಸಬಹುದು ನೀನು. ಆದರೆ ಅದು ಪತಿಯ ಕಾರ್ಯಕ್ಕೆ ಎಷ್ಟು ಪೂರಕ ಎನ್ನುವುದನ್ನು ತಿಳಿದುಕೊಂಡು ದೇವರಿಗೂ ಭಕ್ತರಿಗೂ ನಡೆಯುವಂತಹ ಸಂಘರ್ಷದಲ್ಲಿ ಅದನ್ನು ಸಾರ್ಥಕಪಡಿಸಿದೆ ನಿನ್ನ ಪಾತಿವ್ರತ್ಯ ಧರ್ಮವನ್ನ. ಸರಿ ನಾರದ್ರೆ, ಇಂಥ ಒಂದು ರಾಮನಾಮದ ಸವಿಗೆ ಬೆಲ್ಲ ಹಾಕಿದವರು ನೀವು. ದೇವರೇ,
ನಿಜವಾಗಿ ನನಗೆ ಇದರಲ್ಲಿ ಪಾಲ್ಗೊಂಡದಕ್ಕೆ ಸಂತೋಷ. ಯಾಕೆ ಯಾವತ್ತೂ ನಾರಾಯಣ ನಾರಾಯಣ ಎಂಬುದಾಗಿ ನಿನ್ನ ಮೂಲಸ್ಥಾನದ ಆ ರೂಪದ ಸ್ಮರಣೆಯನ್ನೇ ಮಾಡ್ತಾ ಇರುವುದು ನಾನು. ಆದ್ರೆ ಪ್ರಪಂಚ ಮುಖದಲ್ಲಿ ಶಾಶ್ವತವಾಗಿ ಉಳಿಯುವಂಥದ್ದು ರಾಮನಾಮ. ಪಾಪವನ್ನ ಹೋಗಲಾಡಿಸಿ ಮತ್ತೆ ಪಾಪ ಲೇಪನ ಆಗದಂತೆ ಭಕ್ತರನ್ನು ರಕ್ಷಿಸುವಂತಹ ಆ ತಾರಕ ನಾಮ ಶಾಶ್ವತವಾಗಿ ಉಳಿಯಬೇಕು ಅಂತಾದ್ರೆ ಅದರ ಸತ್ವ ಶಕ್ತಿ ಏನು ಅಂತ ಪ್ರಪಂಚಕ್ಕೆ ಗೊತ್ತಾಗಬೇಕು. ಅದು ಗೊತ್ತಾಗಬೇಕು ಅಂತಾದ್ರೆ ಸ್ವಯಂ ರಾಮನೆನಿಸಿಕೊಂಡವನು ಆ ರಾಮನಾಮಕ್ಕಿಂತಲೂ ಮಿಗಿಲಲ್ಲ ಎನ್ನುವುದು ಪ್ರಪಂಚಕ್ಕೆ ತಿಳಿಯಲ್ಪಡಬೇಕು. ಸರಿ. ಹಾಗಾಗಿ ಈ ನಾಟಕವನ್ನು ನೀವು ರಚಿಸಿದಿರಿ, ಅಲ್ಲ ಸಂಕಲ್ಪಿಸಿದಿರಿ, ನನಗೊಂದು ಸೇವೆಗೆ ಅವಕಾಶ ಕೊಟ್ಟಿರಿ. ಧನ್ಯನಾದ. ನಮ್ಮೆಲ್ಲರ ಪ್ರಯತ್ನ ಸಾರ್ಥಕ ಆಯ್ತು. ಮಗು ಹನುಮಂತ, ಖಂಡಿತವಾಗಿಯೂ ನಿನ್ನಲ್ಲಿ ದ್ವೇಷಗಳಿಲ್ಲ, ಈರ್ಷೆಗಳಿಲ್ಲ. ಸಾರ್ಥಕವಾಯ್ತು ನೀನು ಮಾಡಿದಂತಹ ಕಾರ್ಯ ಎನ್ನುವುದು. ಬಹುಶಃ ನಿನ್ನ ತಾಯಿ ಅಂಜನಾದೇವಿ ಕಂಗಾಲಾಗಿ ಕುಳಿತಿರಬೇಕು. ಸ್ವಾಮಿ ಭೃತ್ಯರಿಗೊಂದು ಹಾಳು ವ್ಯಾಜ್ಯವು ಘಟಿಸಿತು, ಮುಂದೇನೋ ಚಿಂತಿಸುತ್ತಾ ಇರಬಹುದು. ಹೋಗಿ ಅವಳಿಗೊಂದು ಸಮಾಧಾನವನ್ನ ಹೇಳು. ಮತ್ತೊಂದು, ಯಾವತ್ತು ಸತಿಪತಿಯರಾದಂತಹ ಸೀತಾರಾಮರು ನಿನ್ನ ಹೃದಯ ಮಂಟಪದಲ್ಲಿ ಸದಾ ನಾವು ನೆಲೆಸಿರ್ತೇವೆ. ಒಳ್ಳೆಯದಾಗಿ ನಾವು ಅಯೋಧ್ಯೆಯನ್ನು ಸೇರ್ತೇವೆ, ನೀವೆಲ್ಲರೂ ಒಮ್ಮೆ ಅಯೋಧ್ಯೆಗೆ ಬನ್ನಿ. ಖಂಡಿತ